ನಮ್ಮ ಕುಟ್ಟ ನ್ಯೂಸ್ 24x7 ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇದೆ. ಜೊತೆಗೆ ನಮ್ಮ ಕರಾವಳಿ ಭಾಗಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಜವೂ ಕೂಡ ನಾಚಿಕೆ ಗೇಡಿನ ಸಂಗತಿ ಇರುವಂತಹ ಒಂದೇ ಒಂದು ಅದ್ಭುತವಾಗಿರುವಂತಹ ದೇಶದಲ್ಲೇ ಪ್ರಸಿದ್ಧಿಯನ್ನ ರಾಜ್ಯದಲ್ಲೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತಹ ಪಿಲಿಕುಳ ಜೈವಿಕ ಉದ್ಯಾನವನ್ನ ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಂಗಳೂರಿನ ಪ್ರಜ್ಞಾವಂತ ನಾಗರಿಕರು ಮಾಡ್ತಾ ಇರುವಂತಹ ಪ್ರಾಮಾಣಿಕವಾಗಿರುವಂತಹ ಹೋರಾಟ, ಆ ಹೋರಾಟದ ಮುಂದುವರಿದ ಭಾಗವಾಗಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ಮಂಗಳೂರಿನಲ್ಲಿ ಈ ರಾಜಕೀಯ ವಿಚಾರಗಳು, ಕಾಂಟ್ರವರ್ಸಿಗಳು, ಇದರ ಹೊರತಾಗಿಯೂ ಕೂಡ ಪ್ರಾಣಿಗಳ ವಿಚಾರವಾಗಿಯೂ ಕೂಡ ನಮ್ಮ ಹಕ್ಕಿನ ವಿಚಾರವಾಗಿಯೂ ಕೂಡ ಮಂಗಳೂರಿನ ಜನರಿಗೆ, ಪ್ರಜ್ಞಾವಂತ ಜನರಿಗೆ, ಬುದ್ಧಿವಂತ ಜನರಿಗೆ ಕನ್ಸರ್ನ್ ಇದೆ ಅನ್ನುವಂಥದ್ದು ಬಹುಶಃ ನನಗೆ ಮೊನ್ನೆಯ ಕಾರ್ಯಕ್ರಮದಲ್ಲಿ ಗೊತ್ತಾಗಿರುವಂಥದ್ದು. ಮೊನ್ನೆ ನಾವು ಮಾಡಿದಂತಹ ಪಿಲಿಕುಳ ಸೇವ್ ಪಿಲಿಕುಳ ಅನ್ನುವಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರು ಪ್ರಜ್ಞಾವಂತ ನಾಗರಿಕರು, ನಾನು ಹೇಳ್ತಿರೋದು ಪ್ರಜ್ಞಾವಂತ ನಾಗರಿಕರು, ಜೊತೆಗೆ ಪ್ರಾಣಿಗಳ ಬಗ್ಗೆ ಕಾಳಜಿಯುಳ್ಳಂತಹ ಮಾನವೀಯತೆ ಉಳ್ಳಂತಹ ವೆಲ್ ಡಿಗ್ನಿಫೈಡ್ ಜನರು, ಬಹಳಷ್ಟು ಜನರು ಪ್ರಶಂಸೆಯನ್ನು ಕೊಟ್ಟಿದ್ದೀರಿ, ಬಹಳಷ್ಟು ಜನರು ಒಳ್ಳೆಯ ಮಾತುಗಳನ್ನು ಆಡಿದಿರಿ. ಅಂತಹ ಮೂಕ ಪ್ರಾಣಿಗಳಿಗೆ, ಮುಗ್ಧ ಪ್ರಾಣಿಗಳಿಗೆ ನಾವುಗಳು ಅಲ್ಲದೆ ಬೇರೆ ಯಾರು ಗತಿಗಳು, ಅಂದ್ರೆ ನಾವುಗಳಂದ್ರೆ ನೀವುಗಳು, ಮನುಷ್ಯರು ಅಲ್ಲದೆ ಬೇರೆ ಯಾರು ಗತಿ ಅನ್ನುವಂತಹ ಪ್ರಶ್ನೆಯನ್ನು ಬಹಳಷ್ಟು ಜನರು ಕೇಳಿದಿರಿ. ನಾವುಗಳು ಈ ಒಂದು ಪಿಲಿಕುಳದ ಹೋರಾಟದಲ್ಲಿ ಪ್ರತಿ ಬಾರಿ ಇದೀವಿ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಜನರು ಹೇಳಿದಿರಿ. ಅದಕ್ಕೆ ನಿಜವಾಗ್ಲೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಮಂಗಳೂರಿನ ಜನರಿಗೆ ನಿಜವಾಗ್ಲೂ ಕೂಡ ಮುಗ್ಧ ಪ್ರಾಣಿಗಳ ಬಗ್ಗೆ ಕಾಳಜಿ ಇದೆ. ಜೊತೆಗೆ ಸರ್ಕಾರದ ನಮ್ಮ ಹಣವನ್ನ ಕೊಳ್ಳೆ ಹೊಡಿತಿರುವವರ ಬಗ್ಗೆ ಆಕ್ರೋಶ ಇದೆ ಅನ್ನುವಂಥದ್ದು ಕೂಡ ನನಗೆ ಅರ್ಥ ಆಗಿದೆ. ಇವೆಲ್ಲದರ ಜೊತೆಗೆ ಈ ಒಂದು ಹೋರಾಟ, ಒಂದು ಪಿಲಿಕುಳ ಜೈವಿಕ ಉದ್ಯಾನವನ ಇರುವಂಥದ್ದು, ಒಂದು ಮೃಗಾಲಯ ಇರುವಂಥದ್ದು, ಅದನ್ನು ನಾವು ಉಳಿಸ್ಕೊಳ್ತೀವಿ ಅನ್ನುವಂಥದ್ದು ಬಹಳಷ್ಟು ಜನರು ಕುಡ್ಲದ ಜನಕ್ಕೂ ಪರಂದುಲ್ಲೇರೆ ಒಂಜಿಪ್ಪುನು ಪಿಲಿಕುಳ ಪಂಪಂಚಿನ ಮೃಗಾಲಯ ಆ ಝೂ ಉಪ್ಪೋಡು ನಮ್ಡನೆ ಉಪ್ಪಡ ಓಡೆಗ್ಲ ಮೈಸೂರು ಗುಪ್ಪು ಹೊರಬಲ್ಲಿ ಓಡೆಗ್ಲ ಪೋರಬಲ್ಲಿ ಅವೇ ನಮ್ಮ ಒರಿಪ ಉಡುಪಂದು ಮಸ್ತ್ ಜನ ಪರಂದುಲ್ಲ ರೀತಿನ ಅವನಿ ಕದ್ರಿ ಪಾರ್ಕ್ ಹಿಡಿತಿನಂಚಿನ ಅವನ್ ಎಲ್ಲಿಯ ಝೂಲ ಇತ್ತು ಜಿ ನನ್ನ ದಾಲೆ ಇಜ್ಜಿ ಉಪ್ಪು ಒಂಜಿ ಅವ್ ನಮ್ಮ ಒರಿಪ ಉಡು ಪರಂದುಲ್ಲರು ಐತ ಮುಂದುವರಿದ ಭಾಗವಾದ ಇನಿತ ಪ್ರೈಮ್ ಟೈಮ್ ಕಾರ್ಯಕ್ರಮ ಐತ ಒಟ್ಟಿಗೆ ಈ ಒಂಜಿ ಪಿಲಿಕುಳ ಪಂಪನಂಚಿನ 370 ಎಕರೆ ಪ್ರದೇಶದಲ್ಲಿರುವಂತಹ ವಿಸ್ತಾರವಾಗಿರುವಂತಹ ಪಿಲಿಕುಳ ಜೈವಿಕ ಉದ್ಯಾನವನ, ಅಲ್ಲಿ ಆಗ್ತಾ ಇರುವಂತಹ ಅವ್ಯವಹಾರ, ಭ್ರಷ್ಟಾಚಾರವನ್ನ, ಇವೆಲ್ಲದರ ನಡುವೆ ಅಲ್ಲಿ ಪ್ರಾಣಿಗಳಿಗೆ ಆಗ್ತಾ ಇರುವಂತಹ, ಮುಗ್ಧ ಪ್ರಾಣಿಗಳಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಮೊಟ್ಟ ಮೊದಲ ಬಾರಿಗೆ ಧ್ವನಿ ಎತ್ತಿದಂತಹ ವ್ಯಕ್ತಿ ಇವರು. ನಿಜವಾಗ್ಲೂ ಕೂಡ ಸಮಸ್ತ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕರ ಪರವಾಗಿ, ಪ್ರಾಣಿ ಪ್ರಿಯರ ಪರವಾಗಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇವೆಲ್ಲದರ ಜೊತೆಗೆ ಮುಂದುವರಿದ ಭಾಗ ಯಾಕೆ ಅಂತ ಬಂದಾಗ ಇವತ್ತು ಸೇವ್ ಪಿಲಿಕುಳ ಪಾರ್ಟ್ 2 ಮಾಡ್ತಾ ಇದ್ದೀವಿ. ಕಾರಣ ಒಂದು ಭಯಾನಕವಾಗಿರುವಂತಹ ಮಾಹಿತಿ ಹೊರಕ್ಕೆ ಬಿದ್ದಿದೆ. ಇಷ್ಟು ದಿನ ಪಿಲಿಕುಳದಲ್ಲಿ ನಿಜವಾಗ್ಲೂ ಕೂಡ ಅಲ್ಲಿ ಯಾವುದೇ ರೀತಿಯ ಅನ್ಯಾಯ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದಂತಹ ವ್ಯಕ್ತಿಗಳು ಇದೀಗ ತಮ್ಮನ್ನ ತಾವು ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಧಿಕೃತವಾಗಿರುವಂತಹ ವರದಿ ಕೈ ಸೇರಿದೆ. ಪಾಪ ಪಿಲಿಕುಳದಲ್ಲಿರುವಂತಹ ಪ್ರಾಣಿಗಳನ್ನ ನಾವು ಹಿಡಿದು ತಂದು ಒಂದು ಬೋನಿನಲ್ಲಿ ಹಾಕಿ ಬಂಧನದಲ್ಲಿ ಇರಿಸಿ ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಅದನ್ನು ನಾವು ಬದುಕಿಸ್ತಾ ಇದ್ದೀವಿ. ಅದೇನೇ ಇರಲಿ, ಇವೆಲ್ಲರ ಜೊತೆಗೆ ಅದಕ್ಕೆ ನೀಡುವಂತಹ ಅಲ್ಪ ಸ್ವಲ್ಪ ಪ್ರಮಾಣದ ಆಹಾರವನ್ನು ಕೂಡ, ವಿಷಕಾರಿಯಾಗಿರುವಂತಹ ಆಹಾರವನ್ನು ಕೂಡ ಮುಗ್ಧ ಪ್ರಾಣಿಗಳಿಗೆ ಕೊಡುವಂತಹ ನೀಚ ಮನಸ್ಥಿತಿ ನಮ್ಮ ಮಂಗಳೂರಿನ ಜನರಲ್ಲಿ ಇದೆ, ನಮ್ಮ ಝೂ ನೋಡ್ಕೊಳ್ಳುವಂತಹ ಅಧಿಕಾರಿಗಳಲ್ಲಿ ಇದೆ ಅನ್ನುವಂಥದ್ದು ನಿಜವೂ ಕೂಡ ನಾಚಿಕೆಗೇಡಿನ ಸಂಗತಿ. ಯಾಕಂದ್ರೆ ಭಯಾನಕವಾಗಿರುವಂತಹ ಅಂಶ ಹೊರಕ್ಕೆ ಬಂದಿದೆ. ಮುಗ್ಧ ಪ್ರಾಣಿಗಳ ನಿಗೂಢ ಸಾವಿಗೆ ಏನು ಕಾರಣ ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾವು ಕೇಳ್ತಾ ಇದ್ವಿ. ಪಿಲಿಕುಳದಲ್ಲಿ ಬಹಳಷ್ಟು ಪ್ರಾಣಿಗಳು ಸಾವನ್ನಪ್ತಾ ಇದೆ. 4 ವರ್ಷಗಳಲ್ಲಿ 150ಕ್ಕೂ ಅಧಿಕ ಪ್ರಾಣಿಗಳು, ಅದು ಜಿಂಕೆ ಆಗಿರ್ಬೋದು, ಕಾಡು ಕುರಿ ಆಗಿರ್ಬೋದು, ಹಂದಿ, ಇವೆಲ್ಲದರ ಜೊತೆಗೆ ಹುಲಿ, ಹೀಗೆ ಬಹಳಷ್ಟು 150ಕ್ಕೂ ಅಧಿಕ ಪ್ರಾಣಿಗಳು ಸಾವನ್ನಪ್ತಾ ಇದೆ. ಆ ನಿಗೂಢ ಅಸಹಜ ಸಾವಿಗೆ ಉತ್ತರ ಸಿಕ್ಕಿದೆ, ಕಾರಣ ಸಿಕ್ಕಿದೆ. ಪಾಪ ಪ್ರಾಣಿಗಳಿಗೆ ಕೊಡ್ತಾ ಇರುವಂತಹ ಆಹಾರದಲ್ಲಿ ವಿಷ ಇದೆ, ವಿಷಕಾರಿ ಅಂಶ ಪತ್ತೆಯಾಗಿದೆ. ಹೈಡ್ರೋಸೈನೈಡ್ ಜೊತೆಗೆ ನೈಟ್ರೇಟ್ ವಿಷಕಾರಿ ಅಂಶ ಪತ್ತೆಯಾಗಿರುವಂತಹ ಮಹತ್ವದ ಮಾಹಿತಿ ಬೆಚ್ಚಿ ಬೀಳಿಸುವಂತಿದೆ. ಅಷ್ಟೇ ಕೂಡ ಏನು ವಿಚಾರ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಭ್ರಷ್ಟಾಸುರರ ಅಟ್ಟಹಾಸ, ಮುಗ್ಧ ಪ್ರಾಣಿಗಳ ಮೂಕರೋದನ. ಮುಗ್ಧ ಪ್ರಾಣಿಗಳ ನಿಗೂಢ ಸಾವಿಗೆ ವಿಷಾಹಾರ ಕಾರಣ, ಹೊರಬಿತ್ತು ಭಯಾನಕ ಸತ್ಯ. ಒಂದೆಡೆ ಅವ್ಯವಹಾರ, ಇನ್ನೊಂದೆಡೆ ಆಹಾರದಲ್ಲೂ ವಿಷ. ಮುಗ್ಧ ಪ್ರಾಣಿಗಳ ಜೀವಕ್ಕೆ ಸಾಗೆ ಬೆಲೆಯಿಲ್ಲದಾಯಿತೆ. ರಾಜ್ಯದ ಪ್ರತಿಷ್ಠಿತ ಪ್ರಾಣಿ ಸಂಗ್ರಹಾಲಯದಲ್ಲಿ ಒಂದಾಗಿರುವ ಪಿಲಿಕುಳದ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ಬಹಳಷ್ಟು ಸುದ್ದಿಗಳು ಕೇಳಿ ಬರುತ್ತಿದ್ದು, ಇದರ ಮುಂದುವರಿದ ಭಾಗವಾಗಿ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಅಧೀನದ ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ 4 ವರ್ಷಗಳಿಂದೀಚೆಗೆ 150ಕ್ಕೂ ಅಧಿಕ ಪ್ರಾಣಿಗಳು ಮೃತಪಟ್ಟಿದ್ದು, ಈ ಪ್ರಾಣಿಗಳ ಸಾವಿಗೆ ವಿಷಾಹಾರ ಸೇವನೆಯೇ ಕಾರಣ ಎಂಬ ಆಘಾತಕಾರಿ ಅಂಶ ಬಯಲಾಗಿದೆ. 4 ವರ್ಷಗಳಿಂದ 150ಕ್ಕೂ ಅಧಿಕ ಪ್ರಾಣಿಗಳು ಜೀವಾಂತ್ಯ. ಆಘಾತಕಾರಿ ಮಾಹಿತಿ ಬೆಳಕಿಗೆ. ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ ಅಸ್ವಾಭಾವಿಕವಾಗಿ ಪ್ರಾಣಿಗಳ ಸಾವು, ಪ್ರಾಣಿಗಳಿಗೆ ವಿಷಕಾರಿ ಆಹಾರ ಸೇವನೆ, ಪ್ರಾಣಿಗಳ ವಿನಿಮಯ ಹಗರಣ, ಸಮರ್ಪಕ ದಾಖಲೆ ನಿರ್ವಹಣೆಯಲ್ಲಿ ಕೊರತೆ ಸೇರಿದಂತೆ ಅವ್ಯವಹಾರಗಳ ಬಗ್ಗೆ 1 ದಶಕಗಳಿಂದ ಸುದ್ದಿಯಾಗುತ್ತಿದೆ. ಸುಮಾರು 4 ವರ್ಷಗಳಿಂದ ಹುಲಿ, ಜಿಂಕೆ, ಕಡವೆ, ಹಂದಿ ಸೇರಿದಂತೆ 150ಕ್ಕೂ ಅಧಿಕ ಪ್ರಾಣಿಗಳು ಮೃತಪಟ್ಟಿವೆ. ಮೃತಪಟ್ಟ ಪ್ರಾಣಿಯ ದೇಹದಲ್ಲಿ ಹೈಡ್ರೋಸೈನೈಡ್ ನೈಟ್ರೇಟ್ ವಿಷಕಾರಿ ಅಂಶ ಪತ್ತೆ. 2026ರ ಫೆಬ್ರವರಿ 5ರಂದು ಉದ್ಯಾನವನದಲ್ಲಿನ ಜಿಂಕೆಯೊಂದು ಮೃತಪಟ್ಟಿದ್ದು, ಅದರ ಮರಣೋತ್ತರ ಪರೀಕ್ಷೆ ನಡೆಸಿ ಮಾದರಿಯನ್ನ ಹೆಬ್ಬಾಳದಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಲ್ಯಾಬೊರೇಟರಿಗೆ ಕಳುಹಿಸಲಾಗಿತ್ತು. ಇದೀಗ ವರದಿ ಹಿರಿಯ ಅಧಿಕಾರಿಗಳ ಕೈ ಸೇರಿದ್ದು, ಪ್ರಾಣಿಯ ದೇಹದಲ್ಲಿ ಹೈಡ್ರೋಸೈನೈಡ್ ಮತ್ತು ನೈಟ್ರೇಟ್ ವಿಷಕಾರಿ ಅಂಶಗಳಿರುವುದು ಪತ್ತೆಯಾಗಿದೆ. ಪ್ರಾಣಿಗಳ ಸರಡಿ ಸಾವಿಗೆ ಇದು ಕೂಡ ಕಾರಣವೆನ್ನಲಾಗ್ತಾ ಇದೆ. ಆಹಾರ ಪೂರೈಕೆ ಬದಲಾವಣೆ. ಸಾಮಾನ್ಯವಾಗಿ ಕ್ಯಾಬೇಜ್, ಕಾಲಿಫ್ಲವರ್ ಬೆಳೆಯುವಾಗ ರೋಗಬಾಧೆಗೆ ಹೈಡ್ರೋಸೈನೈಡ್ ನೈಟ್ರೇಟ್ಗಳನ್ನು ಸಿಂಪಡಿಸಲಾಗುತ್ತದೆ. ಅದೇ ಕ್ಯಾಬೇಜ್, ಕಾಲಿಫ್ಲವರ್ ಎಲೆಗಳನ್ನು ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಶುಚಿಗೊಳಿಸದೆ ಪ್ರಾಣಿಗಳಿಗೆ ನೀಡಲಾಗ್ತಾ ಇದೆ. ಇದನ್ನು ತಿಂದ ಪ್ರಾಣಿಗಳು ಅನಾರೋಗ್ಯಕ್ಕೀಡಾಗಿ ಸಾವನ್ನಪ್ಪಿವೆ. ಪಿಲಿಕುಳದ ಪ್ರಾಣಿಗಳ ದೇಹದಲ್ಲಿ ಹೈಡ್ರೋಸೈನೈಡ್ ಮತ್ತು ನೈಟ್ರೇಟ್ ಅಂಶ ಪತ್ತೆಯಾಗ್ತಾ ಇದ್ದಂತೆ ಕ್ಯಾಬೇಜ್, ಕಾಲಿಫ್ಲವರ್ ಎಲೆಗಳನ್ನು ಆಹಾರವನ್ನಾಗಿ ನೀಡುವುದಕ್ಕೆ ನಿಷೇಧ ಹೇರಲಾಗಿದೆ. ಮಾರ್ಚ್ 8ರಂದು ಹೈಕೋರ್ಟ್ ವಿಚಾರಣೆ. ಪಿಲಿಕುಳ ಜೈವಿಕ ಉದ್ಯಾನವನದ ಅವ್ಯವಹಾರ ಹಾಗೂ ಅವ್ಯವಸ್ಥೆ ಬಗ್ಗೆ ವನ್ಯಜೀವಿ ಸಂರಕ್ಷಕ ಭುವನ್ ಕೋಡಿಕಲ್ ಅವರು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿದಾರರ ಪರ ವಕೀಲ ಜಾಯ್ಸ್ಟನ್ ವಾದ ಮಂಡಿಸುತ್ತಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ನ್ಯಾಯಮೂರ್ತಿಗಳು ಪ್ರಾಣಿ ಸಂಗ್ರಹಾಲಯದ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಮುನ್ನಡೆಸುವುದು ಕಷ್ಟವಾದೀತು ಎಂದು ಎಚ್ಚರಿಕೆಯನ್ನೂ ನೀಡಿದ್ದಾರೆ. ರಾಜ್ಯ ಸರ್ಕಾರ ಹೆಚ್ಚುವರಿ ಸಮಯ ಕೇಳಿದ್ದು, ಮುಂದಿನ ವಿಚಾರಣೆ 2026ರ ಮಾರ್ಚ್ 8ರಂದು ನಡೆಯಲಿದೆ. ಪಿಲಿಕುಳದಲ್ಲಿ ಡಿಸೆಂಬರ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಮೃತಪಟ್ಟ ಪ್ರಾಣಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಮಾದರಿಯನ್ನ ಬೆಂಗಳೂರಿನ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಗೆ ಕಳುಹಿಸಿಕೊಡಲಾಗಿತ್ತು. ಆ ವರದಿಯಲ್ಲಿ ಹೈಡ್ರೋಸೈನೈಡ್ ನೈಟ್ರೇಟ್ ಪತ್ತೆಯಾಗಿರುವುದು ನಿಜ. ಈ ಬಗ್ಗೆ ಪಿಲಿಕುಳ ಜೈವಿಕ ಉದ್ಯಾನವನದ ಅಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿ ನೀಡಲಾಗಿದ್ದು, ಆಹಾರದಲ್ಲಿ ಬದಲಾವಣೆ ಮಾಡುವಂತೆ ನಿರ್ದೇಶನ ನೀಡಲಾಗಿದೆ. ಪಿಲಿಕುಳ ಉದ್ಯಾನವನದಲ್ಲಿ ಒಂದೆಡೆ ಅವ್ಯವಹಾರವಾದರೆ ಇನ್ನೊಂದೆಡೆ ನೀಡುತ್ತಿರುವ ಆಹಾರದಲ್ಲೂ ವಿಷಕಾರಿ ಅಂಶವಿರುವುದು ಪತ್ತೆಯಾಗಿದೆ. ನಾವು ಸುಮಾರು 4 ವರ್ಷಗಳಿಂದ ಈ ಅವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುತ್ತಿದ್ದು, ಮಾರ್ಚ್ 8ರಂದು ಹೈಕೋರ್ಟ್ ವಿಚಾರಣೆ ನಡೆಯಲಿದೆ. ಈ ಉದ್ಯಾನವನ ಮಂಗಳೂರಿಗೆ ಅಗತ್ಯವಾಗಿ ಬೇಕಾಗಿದ್ದು, ಅರಣ್ಯ ಇಲಾಖೆಗೆ ಬಿಟ್ಟುಕೊಡಲಿ ಎಂದು ವನ್ಯಜೀವಿ ಸಂರಕ್ಷಕ ಭುವನ್ ಕೋಡಿಕಲ್ ಆಗ್ರಹಿಸಿದ್ದಾರೆ. ನಿಜವಾಗ್ಲೂ ಇದು ಸಂಪೂರ್ಣವಾಗಿ ನಮ್ಮ ಮಂಗಳೂರಿನ ನಾಗರಿಕರು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ತಲೆ ತಗ್ಗಿಸುವಂತಹ ನಾಚಿಕೆಗೇಡಿನ ಸಂಗತಿ. ನೋ ಡೌಟ್ ಒಂದು ವಿಚಾರಕ್ಕಾಗಿ, ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮುಗ್ಧ ಪ್ರಾಣಿಗಳನ್ನ ನಾವುಗಳು ಒಂದು ಕಡೆ ಇರಿಸಿ ಬಂಧನದಲ್ಲಿರಿಸಿ, ಅದೇನೇ ಇರಲಿ ಅದಕ್ಕೆ ತಿನ್ನುವಂತಹ ಅನ್ನದಲ್ಲೂ ಕೂಡ, ತಿನ್ನುವಂತಹ ಆಹಾರದಲ್ಲೂ ಕೂಡ ಈ ರೀತಿ ನಾವುಗಳು ಅನ್ಯಾಯ ಮಾಡ್ತೀವಿ, ದ್ರೋಹ ಮಾಡ್ತೀವಿ ಅಂತ ಬಂದಾಗ ಮಿಷ್ಟನ ಭಗವಂತ ಅನ್ನುವಂಥ ಪ್ರಶ್ನೆ ಬರುತ್ತೆ. ತಾವುಗಳು ಕೊಳ್ಳೆ ಹೊಡಿತೀರಿ, ಏನ್ ಬೇಕು ತಮ್ಗಳಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಮಾಡ್ತೀರಿ. ಆದರೆ ಪ್ರಾಣಿಗಳು ತಿನ್ನುವ ಆಹಾರದಲ್ಲೂ ಕೂಡ ತಾವುಗಳು ನೀಚತನವನ್ನು ಪ್ರದರ್ಶನ ಮಾಡ್ತೀರಿ ಅಂತ ಬಂದಾಗ ನಾಚಿಕೆ ಆಗಬೇಕು. ನಮ್ಗಳಿಗೆ ನಾಚಿಕೆ ಆಗಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇರುವಂತಹ ಒಂದು ಮೃಗಾಲಯದ ಈ ಪ್ರಾಣಿಗಳ ಇಂತಹ ಒಂದು ಪರಿಸ್ಥಿತಿಯನ್ನು ನೋಡಿದಾಗ, ಅದು ಕೂಡ ಸಂಪೂರ್ಣವಾಗಿರುವಂತಹ ವಿತ್ ಎವಿಡೆನ್ಸ್, ಆಹಾರದಲ್ಲಿ ಇರುವಂತಹ ವಿಷಕಾರಿ ಅಂಶ ಪತ್ತೆಯಾಗಿದೆ. ಹೈಡ್ರೋಸೈನೈಡ್ಸ್ ಜೊತೆಗೆ ನೈಟ್ರೇಟ್ ವಿಷಕಾರಿ ಅಂಶ ಪತ್ತೆಯಾಗಿರುವುದನ್ನ ಸ್ವತಃ
ಅಧಿಕೃತ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ಜಿಂಕೆಯ ದೇಹದಲ್ಲಿ ಪತ್ತೆಯಾಗಿರುವಂತಹ ಈ ಒಂದು ವಿಷಕಾರಿ ಅಂಶ ಹೆಬ್ಬಾಳದಲ್ಲಿರುವಂತಹ ಪಶು ಆರೋಗ್ಯ ಜೊತೆಗೆ ಜೈವಿಕ ಸಂಸ್ಥೆಯ ಲ್ಯಾಬೊರೇಟರಿಗೆ ಕಳಿಸಲಾಗಿತ್ತು. ಈಗ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಹಾಗಿದ್ದಾಗ ಬಳಚುಂಡು ಹೇಳ್ತಾ ಇದ್ರಿ ಪಿಲಿಕುಲದ ಮಾತ ಸಮ ಉಂಡು ಮಾತ ಸರಿ ಉಂಡು ಎಂಕುಲು ದಾಲ ಮಲ್ದು ಜಾನ್ ಇತ್ತದಾದ ಮಲ್ತೊಂದುಲ್ಲರ್ ಬಂದ ಪ್ರಶ್ನೆ. ಇದನ್ನೇ ಹೋರಾಟಗಾರರು ಹೇಳ್ತಾ ಇರುವಂತದ್ದು. ಇದನ್ನೇ ನಮ್ಮ ಮಂಗಳೂರಿನ ಯುವಕ ಭುವನ್ ಪ್ರಶ್ನೆ ಮಾಡಿರುವಂತದ್ದು. ನಿಜವಾಗ್ಲೂ ಕೂಡ ಅವರನ್ನ ಅಪ್ರಿಶಿಯೇಟ್ ಮಾಡಲೇಬೇಕು. ಈ ಭ್ರಷ್ಟಾಸುರರ ಒಂದು ಬಣ್ಣವನ್ನ ಮೊದಲು ಬಯಲು ಮಾಡಿದಂತಹ ವ್ಯಕ್ತಿ, ಜೊತೆಗೆ ಇವೆಲ್ಲದರ ಜೊತೆಗೆ ಆ ಮುಗ್ಧ ಪ್ರಾಣಿಗಳ ಜೊತೆ ಬಹುಶಃ ಪ್ರಾಣಿಗಳು ದೇವರನ್ನ ಬೇಡಿಕೊಂಡಿರ್ಬೋದು, ನಮ್ಗೆ ಸಹಾಯ ಮಾಡೋರು ಯಾರೂ ಇಲ್ವಾ ಅನ್ನುವಂತಹ ವಿಚಾರದಲ್ಲಿ, ನಮ್ಗೆ ಯಾರೂ ಕೂಡ ಸಹಾಯಕ್ಕೆ ಬರಲ್ವಾ, ಇದೇ ರೀತಿ ಸ್ವಾರ್ಥಿಗಳು ಮನುಷ್ಯರು ಸಾಯ್ತಾ ಇರ್ತಾರೋ ಅನ್ನುವಂತಹ ಪ್ರಶ್ನೆಗಳ ನಡುವೆ ಬಹುಶಃ ಭುವನ್ ಅಂತವರು ಮುಂದೆ ಬಂದಿದ್ದಾರೆ. ಹಾಗಿದ್ದಾಗ ಆ ಪಾಪದ ಪ್ರಾಣಿಗಳಿಗೆ ಈಗ ನ್ಯಾಯ ಸಿಕ್ಕುವಂತಹ ಭರವಸೆ ಬಂದಿದೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವದಿಂದ ಜೊತೆಗೆ ನಾನು ಹೆಮ್ಮೆಯಿಂದ ಭುವನ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಆತ್ಮೀಯವ್ರಂತ ಸ್ವಾಗತ ಸರ್. ಭುವನ್ ಕೋಡಿಕಲ್ ಅವರು ವನ್ಯಜೀವಿ ಸಂರಕ್ಷಕರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ವೆಲ್ಕಮ್ ಟು ಮೈ ಶೋ ಸರ್. ಎಸ್ ಸರ್, ಮೊದಲದಾಗಿ ನಾನು ನಿಮ್ಗೆ ಅಪ್ರಿಶಿಯೇಟ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಸಮಸ್ತ ನಾಗರಿಕರ ಪರವಾಗಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ, ಅಭಿನಂದನೆಗಳನ್ನ ಹೇಳ್ತೀನಿ. ಯಾಕಂತ ಬಂದಾಗ ಫಸ್ಟ್ ಆಫ್ ಆಲ್ ಅದು ಮುಗ್ಧ ಪ್ರಾಣಿಗಳು, ಅದಕ್ಕೆ ವಾಯ್ಸ್ ರೇಸ್ ಮಾಡ್ಲಿಕ್ಕೆ ಆಗಲ್ಲ. ವಾಯ್ಸ್ ರೇಸ್ ಮಾಡೋರು ಯಾರಾದ್ರೂ ಬರಲಿ ಅನ್ನೋದು ಬಹುಶಃ ಅದು ಮನಸ್ಸಿನಲ್ಲೇ ದೇವರನ್ನ ಬೇಡಿಕೊಂಡಿರಬಹುದೇನೋ. ಇವೆಲ್ಲದರ ನಡುವೆ ತಾವು ಬಂದಿದ್ದೀರಿ. ಬಿಕಾಸ್ ಆಫ್ ಯು ಈ ಒಂದು ಹಗರಣ ಬೆಳಕಿಗೆ ಬಂದಿದೆ. ಆ ಪ್ರಾಣಿಗಳಿಗೆ ಈ ಒಂದು ನರಕದಿಂದ, ಈ ಒಂದು ಪೈಶಾಚಿಕ ರಕ್ಕಸ ನೀಚ ಮನಸ್ಥಿತಿಯಿಂದ ಬಹುಶಃ ಬಿಡುಗಡೆಯ ಕಾಲ ಬಂದಿದೆ ಅನ್ನುವಂಥದ್ದು. ಅದಕ್ಕೋಸ್ಕರ ಮಾನ್ಯ ಹೈಕೋರ್ಟ್ ಕೂಡ ಈಗಾಗಲೇ ಚೀಮಾರಿ ಹಾಕಿದೆ ನಮ್ಮ ಜಿಲ್ಲಾಡಳಿತಕ್ಕೆ, ಜೊತೆಗೆ ಪಿಲಿಕುಳ ಅಥಾರಿಟಿಗೆ. ಇವೆಲ್ಲದರ ಜೊತೆಗೆ ಈ ಒಂದು ವಾಯ್ಸ್ ರೇಸ್ ಮಾಡಿದವರು ತಾವು ಮೊದಲಾಗಿ. ಸೊ ದಾಟ್ಸ್ ವೈ ನಾನು ಪ್ರತಿ ಬಾರಿ ಕೂಡ ಯಾರು ಇಲ್ಲ ಅಂತ ಹೇಳ್ತಾರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ಆಗಿರ್ಬೋದು ಅಥವಾ ವಾಯ್ಸ್ ಇಲ್ಲದಂತಹ ವ್ಯಕ್ತಿಗಳಿಗೆ, ಜೀವಿಗಳಿಗೆ ಯಾರು ನಿಜವಾಗ್ಲೂ ಧ್ವನಿ ಕೊಡ್ತಾರೆ, ಅದು ನಿಜವಾಗ್ಲೂ ಮಾನವೀಯತೆ ಇರುವಂತಹ ವ್ಯಕ್ತಿಗಳು. ಸೊ ದಾಟ್ಸ್ ವೈ ನಾನು ಮತ್ತೊಮ್ಮೆ ಧನ್ಯವಾದಗಳು ಆ ಒಂದು ವಿಚಾರಕ್ಕೆ ಸರ್. ಇದೀಗ ತಮ್ಮ ಒಂದು ಹೋರಾಟದ ಪ್ರಥಮ ಒಂದು ಏನು ಗೆಲುವು ಅನ್ನೋದಕ್ಕಿಂತ ಜಾಸ್ತಿಗೆ ಪ್ರಥಮ ಒಂದು ನ್ಯಾಯ ಸಿಗುವಂತಹ ಅಂತ. ಯಾಕಂದ್ರೆ ತಾವುಗಳು ಪ್ರತಿ ಬಾರಿ ಹೇಳ್ತಾ ಇದ್ರೆ ಅಲ್ಲಿ ಅವ್ಯವಸ್ಥೆ ಇದೆ. ಈಗ ಇಲ್ಲಿ ತನಕ ಅಂತ ಬಂದಾಗ ಮುಗ್ಧ ಪ್ರಾಣಿಗಳಿಗೆ ಕೊಡುವಂತಹ ಆಹಾರದಲ್ಲೂ ಕೂಡ ವಿಷ ಇದೆ ಅನ್ನುವಂತಹ ಅಧಿಕೃತ ಮಾಹಿತಿ ಬಂದಿದೆ. ಇವೆಲ್ಲದರ ನಡುವೆ ಫಸ್ಟ್ ಆಕ್ಷನ್ ಸರ್, ಸೇವ್ ಪಿಲಿಕುಳ ಅಂತ ಹಾಕಿದೀವಿ. ಪಿಲಿಕುಳವನ್ನ ಸೇವ್ ಮಾಡುವಂತಹ, ಕಾಪಾಡುವಂತಹ ಪರಿಸ್ಥಿತಿ ನಮ್ಗಳಿಗೆ ಬಂದಿದ್ಯಾ? ಫಸ್ಟ್ ಆಕ್ಷನ್ ಏನ್ ಹೇಳ್ತೀರಾ ಸರ್? ಫಸ್ಟ್ ಆಫ್ ಆಲ್ ಈ ಪೆಟಿಷನ್ ಅಲ್ಲಿ ನಾನು ಎಲ್ಲಿ ಕೂಡ ಝೂ ಅನ್ನು ಬಂದ್ ಮಾಡಿ ಅಂತ ನಾನು ಮೆನ್ಷನ್ ಮಾಡ್ಲಿಲ್ಲ. ನನ್ನ ಪ್ರೇಯರ್ ಅಲ್ಲಿ ಝೂ ಅನ್ನು ಬಂದ್ ಮಾಡಿ ಅಂತ ಏನಿಲ್ಲ. ಝೂ ಅನ್ನು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಅರಣ್ಯ ಇಲಾಖೆಗೆ ಕೊಟ್ರೆ ಅವ್ರ ಹತ್ರ ಅದಕ್ಕೆ ಬೇಕಾದಂತ ಎಕ್ಸ್ಪರ್ಟೀಸ್ ಇರ್ತಾರೆ. ಮತ್ತೆ ನಮ್ಮ ಪಶ್ಚಿಮ ಘಟ್ಟದ ನಮ್ಮ ದಕ್ಷಿಣ ಕನ್ನಡದಿಂದ ಕಾರವಾರ ತನಕ ಯಾವುದೇ ಒಂದು ರೆಸ್ಕ್ಯೂ ಸೆಂಟರ್ ಇಲ್ಲ. ಸೊ ಏನಾದ್ರೆ ಕಾನ್ಫ್ಲಿಕ್ಟ್ ಆದ್ರೆ, ಆನೆ ಆಗಿರ್ಬೋದು ಅಥವಾ ಕಡವೆ, ಜಿಂಕೆ ಆಕ್ಸಿಡೆಂಟ್ ಅಂತ ಕೇಸಸ್ ಎಲ್ಲ ಬಂದ್ರೆ ಈ ದಕ್ಷಿಣ ಕನ್ನಡದಲ್ಲಿರುವಂತ ಈ ಎಸ್ಟಾಬ್ಲಿಷ್ಡ್ ಝೂ ಅಲ್ಲಿ ಇಡ್ಬೋದು. ಯಾಕಂದ್ರೆ ಅರಣ್ಯ ಇಲಾಖೆಗೆ ಯಾವುದೇ ರೆಸ್ಟ್ರಿಕ್ಷನ್ ಇರುತ್ತಿಲ್ಲ. ಇಟ್ಕೊಂಡು ಮತ್ತೆ ನಮಗೆ ಈ ಝೂ ಅನ್ನು ಬಲಕ್ಕೆ ಅಂದ್ರೆ ಇವರು ಮಾಡ್ಕೊಂಡಿದ್ದಾರೆ. ಇದನ್ನೊಂದು ಆಸ್ಪೆಕ್ಟ್ ಅಲ್ಲಿ ಇಟ್ಕೊಂಡು ಈ ಝೂ ನಡೆಸ್ತಾ ಇದ್ದಾರೆ. ಈ ಸಲ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಅವರು ರೆವಿನ್ಯೂ ಬರ್ತಾ ಉಂಟು, ಕಂದಾಯ ಇಲಾಖೆಗೆ ರೆವಿನ್ಯೂ ಬರ್ತಾ ಉಂಟು, ಅದನ್ನೇ ಫೋಕಸ್ ಮಾಡ್ತಾ ಇದ್ದಾರೆ ಬಿಟ್ಟು ಅದರ ವೆಲ್ಫೇರ್ ಬಗ್ಗೆ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ, ನಾನು ಭ್ರಷ್ಟಾಚಾರದ ವಿಷಯದ ಇದರಲ್ಲಿ ಆಗುವಂತ ಭ್ರಷ್ಟಾಚಾರದ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿದೆ ಅಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಆದಂತ ಏನ್ ಮಾಡಬಹುದು, ಫೆಸಿಲಿಟಿ ಕೊಡ್ಬೋದು ಅಂತ ಇದನ್ನೆಲ್ಲ ನಾನು ನೋಡ್ತಾ ಇರುವಾಗ ಆಟೋಮ್ಯಾಟಿಕ್ ಈ ಭ್ರಷ್ಟಾಚಾರದ ಒಂದು ಆಂಗಲ್ ಸಿಕ್ತು. ನನ್ ಜೊತೆ ಶಶಿಧರ್ ಶೆಟ್ಟಿ ಅವರು ಮತ್ತೆ ಬೆನೆಡಿಕ್ಟ್ ಫರ್ನಾಂಡಿಸ್ ಅಂತ ಅವರು, ಬೆನೆಡಿಕ್ಟ್ ಫರ್ನಾಂಡಿಸ್ ರಿಟೈರ್ಡ್ ಸೇಲ್ಸ್ ಟ್ಯಾಕ್ಸ್ ಆಫೀಸರ್. ಅವರಿಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇತ್ತು, ಯಾವ ತರ ನಡೀತದೆ ಕರಪ್ಷನ್. ಅವರೆಲ್ಲ ಗೈಡೆನ್ಸ್ ಕೊಟ್ಟು ನಾನೆಲ್ಲ RTI ಎಲ್ಲ ಹಾಕಿ ಡಾಕ್ಯುಮೆಂಟ್ ಅನ್ನು ತೆಗ್ದೆ. ಆವಾಗ ಇದೆಲ್ಲ ಬಯಲಿಗೆ ಬಂತು. ಓಕೆ ಎಸ್ ಸರ್, ಈಗ ನಿಮ್ಗೆ ಪ್ರಥಮವಾಗಿ ಅಂದ್ರೆ ಪಿಲಿಕುಳದಲ್ಲಿ ಈ ರೀತಿ ನಡೀತಾ ಇದೆ ಅಥವಾ ಈ ರೀತಿ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ತಮ್ಗೆ ಹೇಗ್ ಮೈಂಡ್ ಸೆಟ್ ಬಂತು? ಅಂಡ್ ಯಾಕೆ ಹೋದ್ರಿ, ಏನ್ ಕತೆ, ಪ್ರಥಮ ಹೋರಾಟ ಶುರುವಾದಲ್ಲಿಂದ ಅಂಡ್ ಯಾಕೆ? ನಾನು ಆಕ್ಚುಲಿ ಇದು ವಿಜಯಲಕ್ಷ್ಮಿ ಶಿಬರೂರ್ ಅವರ ವಿಡಿಯೋ ನೋಡಿದ್ದೆ, ನಮ್ಮ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ನಾನ್ ಪಿಲಿಕುಲಕ್ಕೆ ಆಕ್ಚುಲಿ ತುಂಬಾ ಸಮಯದಿಂದ ಹೋಗ್ಲೇ ಇಲ್ಲ. ಪಿಲಿಕುಲ ಅಂದ್ರೆ ಚಿಕ್ಕ ಇರುವಾಗ ಪಿಕ್ನಿಕ್ ಅದಕ್ಕೆಲ್ಲ ಹೋಗ್ತಾ ಇದ್ವಿ ಬಿಟ್ಟು, ಪಿಲಿಕುಲಕ್ಕೆ ಹೋಗ್ಲೇ ಇಲ್ಲ. ಬಟ್ ಅವರ ವಿಡಿಯೋ ನೋಡಿ ವಿಸಿಟ್ ಮಾಡುವಾಗ ಇದೆಲ್ಲ ಕಣಿಗೆ ಬಿತ್ತು.
ಯಾಕೆ ನಾವು ಖಾಲಿ ಅವ್ರು ಅಂದ್ರೆ ಮಾಧ್ಯಮದವರು ಅವ್ರ ಕೆಲಸ ಮಾಡ್ತಾರೆ, ಜನರಿಗೆ ಸತ್ಯ ತೋರಿಸುವಂತ ಕೆಲಸ ಮಾಡ್ತಾರೆ. ಓಕೆ, ಅದರಂತ ಅವ್ರಿಗೆ ಫಾಲೋ ಅಪ್ ಮಾಡ್ಲಿಕ್ಕೆ ಆಗುದಿಲ್ಲ. Correct. ಅದಕ್ಕೆ, ಯಾರಾದ್ರೆ ಮುಂದೆ ಬಂದು ಅದನ್ನು ಫಾಲೋ ಅಪ್ ಮಾಡ್ಬೇಕಂತ. ನನಗೆ ಯಾವಾಗ ವಯಸ್ಸು 21 ಆಗಿತ್ತು, ಆ ಟೈಮಲ್ಲಿ ವಯಸ್ಸು. ಇವಾಗ ನನಗೆ 24, 3 ವರ್ಷ ಆಗ್ತಾ ಬಂತು. ಇದೇ ಅಂದ್ರೆ ಅಷ್ಟು ವರ್ಷದಿಂದ ನಾನು ಇದ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ದೆ. ನಾನು ಅವತ್ತೇ ಧ್ವನಿ ಎತ್ತಿದ್ರೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಮುಚ್ಚಾಗ್ತಾ ಇದ್ರು. ಅದಕ್ಕೆ ನಾನು ಟೈಮ್ ತಕೊಂಡು ಕರೆಕ್ಟ್ ದಾಖಲೆಯನ್ನು, ಮತ್ತೆ ನನ್ನ ಫ್ರೆಂಡ್ ಅವರು ವಕೀಲರು ಅಶ್ವಿನ್ ಜಾಯ್ಸನ್ ಕುಟಿನ ಅವರು ನನ್ನ ತುಂಬಾ ಕ್ಲೋಸ್ ಫ್ರೆಂಡ್, ಲಾಯರ್ ಗಿಂತ ಜಾಸ್ತಿ ಕ್ಲೋಸ್ ಫ್ರೆಂಡ್. ನಾವಿಬ್ರು ಅದನ್ನು ಸ್ಟಡಿ ಮಾಡ್ಕೊಂಡು ನಾವು ಈ ಪೆಟಿಷನ್ ಅನ್ನು ಹಾಕಿದ್ದೇವೆ. ಓಕೆ ಓಕೆ ಓಕೆ, ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಜನರು ಸ್ವಲ್ಪ ಗಮನಿಸಬೇಕು ಈ ಒಂದು ವಿಚಾರವನ್ನ. ಏನು ನಮ್ಗೆ ಯಾಕೆ, ನಾವಾಯ್ತು ನಮ್ಮ ಬದುಕಾಯ್ತು ಅನ್ನುವಂತಹ ವಿಚಾರಗಳ ನಡುವೆ ಇವೆಲ್ಲದರ ಜೊತೆ ನಾವು ಆಯ್ತು, ನಮ್ಮ ಲೈಫ್ ಆಯ್ತು, ನಮ್ಮ ಜಾಬ್ ಆಯ್ತು ಅನ್ನೋ ವ್ಯಕ್ತಿಗಳ ಜೊತೆಗೆ ನಡುವೆ ಭುವನ್ ಅವರು ವೆರಿ ಡಿಫ್ರೆಂಟ್ ಆಗಿ ನಿಲ್ತಾರೆ. ಈ ಒಂದು ವಿಚಾರವನ್ನ ಜನರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಂದ್ ಕಡೆ ಇದರಿಂದ ಏನು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿಂದೇನಿಲ್ಲ, ಯಾಕಂದ್ರೆ ಅದು ಕೂಡ ಪ್ರಾಣಿಗಳು, ವಾಯ್ಸ್ ಇಲ್ಲದಂತಹ ಪ್ರಾಣಿಗಳು, ಅದಕ್ಕೆ ನಾವು ಹೆಲ್ಪ್ ಮಾಡಿ ನಮ್ಗೆ ಏನ್ ಸಿಗುತ್ತೆ ಅನ್ನುವಂತಹ ಸ್ವಾರ್ಥ ಯುಗದಲ್ಲಿ ನಾವುಗಳಿದ್ದೀವಿ ಅಂತ ಬಂದಾಗ ಭುವನ್ ಅವರು ಕೇವಲ 21 ವರ್ಷ ಪ್ರಾಯ, 21 ವರ್ಷ ಪ್ರಾಯದಲ್ಲಿ ಈ ಒಂದು ಕೆಲಸಕ್ಕೆ, ಈ ಒಂದು ಹೋರಾಟಕ್ಕೆ ಅವರು ಇಳಿದಿದ್ದಾರೆ. ಈಗ ಅವರಿಗೆ ಆಗಿರುವಂಥದ್ದು 24 ವರ್ಷ ಪ್ರಾಯ. ನಾನು ಅನ್ಕೊಂಡೆ ಅವರಿಗೆ ಒಂದು 34-35 ವರ್ಷ ಆಗಿರ್ಬೋದೇನೋ ಅನ್ನುವಂಥದ್ದು ನನ್ನ ಭಾವನೆ ಇತ್ತು. ಯಾಕಂದ್ರೆ ಅವರ ಈ ಒಂದು ಹೋರಾಟ ಇಲ್ಲಿ ತನಕ ಬಂದು ನಿಂತಿದೆ ಅಂತ ಬಂದಾಗ ಹೈಕೋರ್ಟ್ನವರೆಗೆ ಹೋಗಿ ಹೈಕೋರ್ಟ್ನ ನ್ಯಾಯಾಧೀಶರು, ಮಾನ್ಯ ನ್ಯಾಯಾಧೀಶರೇ ನಮ್ಮ ಜಿಲ್ಲಾಡಳಿತಕ್ಕೆ, ಪಿಲಿಕುಳ ಅಥಾರಿಟಿಗೆ ಚೀಮಾರಿ ಹಾಕುವಂತಹ ಪರಿಸ್ಥಿತಿ ಬಂದಿದೆ ಅಂತ ಬಂದಾಗ ಇಡೀ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಪಿಲಿಕುಳ ಅಥಾರಿಟಿ ಯಾರಿಗೂ ಕೂಡ ಬಗ್ಗದಂತಹ ಒಂದು ವ್ಯವಸ್ಥೆ ಏನಿದೆ ನೋಡಿ, ಅದೇ ನಡುಗುತ್ತೆ. ಅಥವಾ ಅದಕ್ಕೂ ಕೂಡ ಈ ಒಂದು ಅನ್ಯಾಯದ ವಿರುದ್ಧ ಬಿಸಿ ಮುಟ್ಟಿಸಿದ್ದಾರೆ ಅಂತ ಬಂದಾಗ ಒಬ್ಬ 21 ವರ್ಷ ಪ್ರಾಯದ ಹುಡುಗನಿಗೂ ಕೂಡ ಸಾಧ್ಯ ಇದೆ, ಅದು ಕಾನೂನಿನ ಮುಖಾಂತರ, ಕಾನೂನಿನಿಂದ ಎಲ್ಲವೂ ಸಾಧ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಈ ಒಂದು ವಿಚಾರದಲ್ಲಿ ನಮ್ಮೆಲ್ಲರಿಗೂ ಕೂಡ ತೋರಿಸಿಕೊಟ್ಟಿದ್ದಾರೆ ಭುವನ್. ಸೊ ದ್ಯಾಟ್ಸ್ ವೈ ನಾನು ಆಗ್ಲೇ ಕೆಲವೊಂದು ವಿಚಾರಗಳಲ್ಲಿ ನಾನು ಭುವನ್ ಅವರಿಗೆ ಅಭಿನಂದನೆ ಹೇಳ್ತಾ ಇರುವಂಥದ್ದು. ಯಾಕಂತ ಬಂದಾಗ ಈ ಒಂದು ಧೈರ್ಯ ಇರಬೇಕು. ಅನ್ಯಾಯ ಆಗ್ತಾ ಇದೆ ಅಂತ ಬಂದಾಗ ನಮ್ಗೆ ಯಾಕೆ, ನಮ್ಗೆ ಸಾಧ್ಯವಾದಂಥ ಪ್ರಶ್ನೆಗಳ ನಡುವೆ ಒಬ್ಬ 21 ವರ್ಷದ ಹುಡುಗನಿಗೂ ಕೂಡ ಈ ರೀತಿ ಜಿಲ್ಲಾಡಳಿತ ಜೊತೆಗೆ ಈ ರೀತಿ ದೊಡ್ಡ ಅಥಾರಿಟಿಯ ಎದುರುಗಡೆ ಹೋಗ್ಬೋದು, ಅಲ್ಲಿ ಆಗ್ತಿರೋ ಅನ್ಯಾಯವನ್ನು ಪ್ರಶ್ನೆ ಮಾಡ್ಬೋದು ಅನ್ನೋದು ತೋರಿಸಿಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಹಾಗಿದ್ದಾಗ ಎಸ್ ಭುವನ್ ಅವರೇ, ತಮ್ಮ ಒಂದು ಹೋರಾಟ ಈಗ ಎಲ್ಲಿ ತನಕ ಬಂದು ತಲುಪಿದೆ ಅಂತ ಹೇಳ್ತೀರಿ? ಯಾಕಂದ್ರೆ ಈ ಒಂದು ವಿಚಾರ ಪ್ರಾಣಿಗಳ ಆಹಾರದಲ್ಲಿ ರೀಸೆಂಟ್ಲಿ ಏನಾಯ್ತು ಅಂತಂದ್ರೆ, ಅದೇ ಜಡ್ಜ್ನವರು ಈ ಫೋಟೋ ನೋಡ್ಕೊಂಡು ಈ ತರ ಸ್ಟೇಟ್ ಇದ್ರೆ ಅನ್ನು ಕ್ಲೋಸ್ ಮಾಡ್ಲಿಕ್ಕೆ ನಾನು ಆರ್ಡರ್ ಮಾಡ್ತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆರ್ಡರ್ ಅಲ್ಲ, ಕೆಲವು ಚಾನಲ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಆರ್ಡರ್ ಆಯ್ತು ಅಂತಾನೆ ಪಬ್ಲಿಷ್ ಮಾಡ್ತಾರೆ ಲೋಕಲ್ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಡಿಸಿ ಅವರು ಕೂಡ ಒಂದು ಪ್ರೆಸ್ ಮೀಟ್ ಕರೆದು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಬಟ್ ಅಲ್ಲಿ ಅವರು ಖಾಲಿ ಅರ್ಧ ಸತ್ಯವನ್ನು ಮಾತ್ರ ಅಲ್ಲಿ ತೋರಿಸ್ತಾರೆ. ಅವರು ಲಾಸ್ಟ್ ಅಲ್ಲಿ ಹೇಳ್ತಾರೆ ಪಿಲಿಕುಳದಲ್ಲಿ ಎಲ್ಲ ಸರಿಯಾಗಿ ನಡೀತಾ ಉಂಟು, ಎಲ್ಲ ಕರೆಕ್ಟ್ ಆಗಿ ನಡೀತಾ ಉಂಟು ಅಂತ. ಅದು ಸುಳ್ಳು ಆಕ್ಚುಲಿ. ಇಲ್ಲಿ ಈ ಫುಡ್ಡಿಗೋಸ್ಕರ ದೊಡ್ಡ ಮಾಫಿಯಾ ನಡೀತಾ ಉಂಟು. ಆಲ್ರೆಡಿ ಇವತ್ತು ಇದು ಏನು ವೆಜಿಟೇಬಲ್ ಅಲ್ಲಿ ಹೈಡ್ರೋಸೈನೈಡ್ ಮತ್ತೆ ನೈಟ್ರೇಟ್ ಸಿಕ್ಕಿದೆ. ಈ ಪರ್ಟಿಕ್ಯುಲರ್ ಕಾಂಟ್ರಾಕ್ಟರ್ ನಮ್ಮ ಮೇಲೆ ಆಲ್ರೆಡಿ ಒಂದು FIR ಇದೆ. ಆಗಸ್ಟ್ 7th ಗೆ ಕಾವೂರ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಇವರಿಗೆ ಮಾಂಸದ ಟೆಂಡರ್ ಸಿಗ್ಲಿಲ್ಲ ಅಂತ, ಮಾಂಸಕ್ಕೆ ಹುಲಿಯ ಮಾಂಸಕ್ಕೆ ವಿಷ ಹಾಕ್ಲಿಕ್ಕೆ ಅಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಒಂದು ಆಲ್ರೆಡಿ ಡೈರೆಕ್ಟರ್ ನವರೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಟೆಂಡರ್ ಇವರಿಗೆ ಆಗ್ತದಂದ್ರೆ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಎಷ್ಟು % ಕಮಿಷನ್ ಇವರು ಕೊಡ್ತಾ ಇದ್ದಾರೆ ಅಂತ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾಗ್ತದೆ. ನಿಜ. ಇನ್ನೊಂದೇನಂದ್ರೆ ಇವರಿಗೆ ಆಪ್ಕಾಮ್ಸ್ ಗೆ ಡೈರೆಕ್ಟ್ ಕೊಡಬಹುದು. ಆಪ್ಕಾಮ್ಸ್ ಸರ್ಕಾರದ ಸಂಸ್ಥೆ, ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪರೆನ್ಸಿ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಪ್ರಕಾರ ಸೆಕ್ಷನ್ 4G ಪ್ರಕಾರ ಡೈರೆಕ್ಟ್ ಆಗಿ ಇವ್ರಿಗೆ ಗವರ್ಮೆಂಟ್ ಸಂಸ್ಥೆಗೆ ಕೊಡಬಹುದು. ಅವ್ರ ಹತ್ರ ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನ್ ಇದೆ, ಅವ್ರ ಹತ್ರ ಕ್ಲೀನ್ ಆಗಿ ಫ್ರೆಶ್ ಆಗಿ ವೆಜಿಟೇಬಲ್ ಬರ್ತದೆ, ಮತ್ತೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಸಿಗ್ತದೆ. ನಾಳೆ ಚೇಂಜ್ ಮಾಡ್ಲಿಕ್ಕೆ ಆಗುದು. ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆ ಅದೇ ಡಿಜಿಟಲ್ ಬಿಲ್ ಮುಖಾಂತರ ಕೊಡ್ತಾರೆ. ಕ್ವಾಲಿಟಿ ಕ್ವಾಂಟಿಟಿ ಕೂಡ ಇರ್ತದೆ. ಇಲ್ಲಿ ಆ ತರ ಆಗುದಿಲ್ಲ. ಇದು ದೊಡ್ಡ ಮಾಫಿಯಾ ನಡೀತಾ ಇದೆ. ಓಕೆ ಈ ರೀತಿ ನಿಜವಾಗ್ಲೂ ಕೂಡ ದುರಂತ. ನಾನು ಬರ್ತೀನಿ ಜೊತೆಗೆ ಇನ್ನು ಮುಂದಕ್ಕೆ ಜನರ ಅಭಿಪ್ರಾಯ, ತಮ್ಮ ಕರೆಗಳನ್ನು ಕೂಡ ಇನ್ನು ಮುಂದಕ್ಕೆ ನಾನು ತೆಗೆದುಕೊಳ್ತೀನಿ. ಯಾಕಂದ್ರೆ ಒಬ್ಬ 21 ವರ್ಷದ ಹುಡುಗ ಕೂಡ ಈ ರೀತಿ ಪಿಲಿಕುಳಕ್ಕೋಸ್ಕರ, ಆ ಮುಗ್ಧ ಪ್ರಾಣಿಗಳಿಗೋಸ್ಕರ ಹೋರಾಟ ಮಾಡ್ತಾರೆ ಅಂತ ಬಂದಾಗ ಎಸ್, ನಾವುಗಳಿಗೆ ಏನು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆಗಳು ಬರುತ್ತೆ. ಜೊತೆಗೆ ಈ ಒಂದು ಹೋರಾಟದಲ್ಲಿ ಪ್ರಥಮ ಒಂದು ನ್ಯಾಯಯುತವಾಗಿರುವಂಥ ಒಂದು ಹಂತ, ಆ ಪ್ರಾಣಿಗಳಿಗೆ ವಿಷ ಎಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇರೋ ಈಗ ಕೇಳ್ಕೊಳ್ಬೇಕಾಗುತ್ತೆ. ಪ್ರಾಣಿಗಳಿಗೆ ವಿಷಕಾರಿಯಾಗಿರುವಂಥ ಅಂಶ ಪತ್ತೆಯಾಗಿದೆ ಅದರ ಆಹಾರದಲ್ಲಿ, ಈಗ ಪ್ರಶ್ನೆ ಮಾಡಬೇಕಾಗುತ್ತೆ. ತಾವುಗಳು ತಮ್ಮ
ಮಾತುಗಳನ್ನ. ತಮ್ಮ ಕರೆಗಳಿಗೆ ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನ ನಾನು ತೆಗೆದುಕೊಳ್ತೀನಿ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದೀರಿ, ಬಹಳಷ್ಟು ಬರ್ತಾ ಇದೆ. ಸಂತೋಷ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಪ್ರಾಣಿಗಳ ದುಃಖ ಅಲ್ಲಿ ಕೆಲಸ ಮಾಡೋರಿಗೆ ತಟ್ಟುತ್ತೆ. ಜೊತೆಗೆ ಎಲೆನ್ ಅವರು ಹೇಳ್ತಾ ಇದ್ದಾರೆ, ಪ್ಲೀಸ್ ರಿಲೋಕೇಟ್ ಆಲ್ ಅನಿಮಲ್ಸ್ ಟು ಮೈಸೂರು ಝೂ ವಿತ್ ದ ಇಮಿಡಿಯೇಟ್ ಎಫೆಕ್ಟ್ ವಿತ್ ದ ಹೆಲ್ಪ್ ಆಫ್ DC ಅಂತೇಳಿ. ಅಂಡ್ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಶೇಮ್ಲೆಸ್ ಅವರ್ ಮ್ಯಾಂಗ್ಳೂರು ಆಲ್ ಡಿಪಾರ್ಟ್ಮೆಂಟ್ ಆಫೀಸರ್ ಆಲ್ ಆರ್ ಸಿಟ್ಟಿಂಗ್ AC ರೂಮ್ ಟ್ರಾವೆಲಿಂಗ್ ಇನ್ AC ಕಾರ್ ಎಂಜಾಯಿಂಗ್ ದೇರ್ ಟೈಮ್ ಬಟ್ ದಿಸ್ ಇನ್ನೋಸೆಂಟ್ ಅನಿಮಲ್ಸ್ ಆರ್ ಕ್ರೈಯಿಂಗ್ ಅಂಡ್ ಡೈಯಿಂಗ್ ವೆರಿ ಸ್ಯಾಡ್ ಟು ಹಿಯರ್. 100% ಇದು ಪರಿಸ್ಥಿತಿ. ಎಲ್ಲರೂ ಕೂಡ ಕೊಳ್ಳೆ ಹೊಡೆಯುವಂತಹ ಭ್ರಷ್ಟಾಸುರರು, ಭ್ರಷ್ಟ ಅಧಿಕಾರಿಗಳು AC ರೂಮಲ್ಲಿ ಚೆನ್ನಾಗಿ ಅವರಿಗೆ ಬೇಕಿದ್ದದನ್ನು ತಿಂದು ತೇಗ್ತಾರೆ. ಆದರೆ ಈ ಪಾಪ ಪ್ರಾಣಿಗಳಿಗೆ ತಿನ್ನುವ ಫುಡ್ಡಲ್ಲೂ ಕೂಡ ನಾವುಗಳು ಕದ್ದು ತಿಂತೀವಿ ಅಂತ ಬಂದಾಗ, ಅದರಲ್ಲೂ ಕೂಡ ನಾವುಗಳು ಕೊಳ್ಳೆ ಹೊಡಿತೀವಿ, ಅದರಲ್ಲೂ ಕೂಡ ನಾವುಗಳು ಕಿಸೆಗೆ ಹಾಕೊಳ್ತೀವಿ ಅಂತ ನಾಚಿಕೆ ಆಗ್ಬೇಕ್ರಿ ತಮ್ಗಳಿಗೆ, ನಾಚಿಕೆ ಆಗಬೇಕು ತಮ್ಗಳಿಗೆ. ಅಂತಹ ನಾಚಿಕೆಗೆಟ್ಟ ಜನರು ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಅದೇ ರೀತಿ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ನಮ್ಮ DC ಅವರು ಹೇಳಿದ್ರು, ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರು. ಸರ್ ದಯಮಾಡಿ ಮಾನ್ಯ DC ಅವರು ಈಗ ತಾವುಗಳು ಮಾತಾಡಬೇಕು ಸರ್. ಈಗ ಅಲ್ಲಿರುವಂತಹ ಆಹಾರದಲ್ಲಿ ಪ್ರಾಣಿಗಳಿಗೆ, ಮುಗ್ಧ ಪ್ರಾಣಿಗಳಿಗೆ ಕೊಡ್ತಾ ಇರುವಂತಹ ಆಹಾರದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಸರ್. ಈಗ ನೀವು ಮಾತಾಡಬೇಕು, ತಮ್ಮ ಸ್ಟೇಟ್ಮೆಂಟ್ ಈಗ ಬೇಕು ಸರ್. ಈಗ ನೀವು ಹೇಳಬೇಕು, ಆಕ್ಷನ್ ತೆಗೆದುಕೊಳ್ತೀರಾ ಅವರ ವಿರುದ್ಧವಾಗಿ, ಯಾರು ಈ ರೀತಿ ಮಾಡಿದರೆ ಅವರ ವಿರುದ್ಧವಾಗಿ ಆಕ್ಷನ್ ತೆಗೆದುಕೊಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಈಗ ನಾವುಗಳು ಕೇಳಬೇಕಾಗುತ್ತೆ ನಿಮ್ಮ ಜೊತೆ. ನೀವುಗಳು ಇದರ ಬಗ್ಗೆ ಈಗ ಒಂದು ಡಿಸಿಷನ್ಗೆ ಬರಬೇಕು. ಯಾಕಂದ್ರೆ ತಾವು ಅಧ್ಯಕ್ಷರಿದ್ದೀರಿ. ಸೊ ಹಾಗಿದ್ದಾಗ ತಾವು ಇದಕ್ಕೆ ರೈಟ್ ಪರ್ಸನ್. ಸೊ ತಾವು ಹೇಳಬೇಕು ಎಲ್ಲವೂ ಸರಿ ಇದೆ ಅಂತ ಬಂದು. ಈಗ ಆ ಮುಗ್ಧ ಪ್ರಾಣಿಗಳು ಸತ್ತಿದೆ, ಯಾರು ಹೊಣೆ? ಹಾಗಾದ್ರೆ 4 ವರ್ಷಗಳ 150ಕ್ಕೂ ಅಧಿಕ ಮುಗ್ಧ ಪ್ರಾಣಿಗಳು ಸತ್ತಿದೆ ಅಂತ ಬಂದಾಗ ಈ ಹುಡುಗ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಹುಡುಗ ಮುಂದೆ ಬರಲಿಲ್ಲ ಅಂತ ಹೇಳಿದ್ರೆ ಸಾಯ್ತಾನೆ ಇರಬೇಕು ಆ ಪ್ರಾಣಿಗಳು. ಅದನ್ನ ಬೇರೆಯವರು ಎಲ್ಲೆಲ್ಲಿಗೆ ಕೊಂಡೋಗ್ಬೇಕು ಅಲ್ಲಿಗೆ ಕೊಂಡೋಗ್ಬೇಕು, ಏನೇನು ಮಾಡಬೇಕು ಅಲ್ಲೆಲ್ಲಿ ಮಾಡಬೇಕು, ಎಷ್ಟು ಕೊಳ್ಳೆ ಹೊಡಿಬೇಕು ಎಲ್ಲ ಕೊಳ್ಳೆ ಹೊಡಿಬೇಕು. ಈ ಪ್ರಾಣಿಗಳಿಗೆ ಬೆಲೆ ಇಲ್ಲ, ಜೀವಕ್ಕೆ ಬೆಲೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವುಗಳು. ನಿಜವಾಗ್ಲೂ ಕೂಡ ದುರಂತ ಆಗುತ್ತೆ. ನಾನು ಭುವನ್ ಅವರೇ, ಇಲ್ಲಿ ಪ್ರಾಣಿಗಳಲ್ಲಿ 4 ವರ್ಷಗಳಲ್ಲಿ 150ಕ್ಕೂ ಅಧಿಕ ಪ್ರಾಣಿಗಳು ಸತ್ತಿದೆ ಅಂತ ಹೇಳಿ, ಯಾವುದೆಲ್ಲ ಪ್ರಾಣಿಗಳು ಸತ್ತಿದೆ ಅಂಡ್ ಹೇಗೆ ಈ ಒಂದು ವಿಚಾರ ನಾನು ಕೇಳ್ಪಟ್ಟೆ. ಕೆಲವು ಕಡೆಗಳಲ್ಲಿ ಸತ್ತಾಗ ಡೈರೆಕ್ಟ್ ಆಗಿ ಅಂದ್ರೆ ಮರಣೋತ್ತರ ಪರೀಕ್ಷೆಗಳು ಅದೆಲ್ಲ ಏನು ಇಲ್ಲ, ಡೈರೆಕ್ಟ್ ಆಗಿ ಅವರು ಅದು ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಏನು ಈ ಒಂದು ವಿಚಾರ, ಏನ್ ಹೇಳ್ತೀರಿ? ಇಲ್ಲಿ ಏನಾಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಹೇಳಿ ಸರ್. ಈ ಝೂ ಇದೆಯಲ್ಲ, ನಾವು ಭಾರತದ ಅತಿ ದೊಡ್ಡ ಝೂವಿನಲ್ಲಿ ಬರ್ತದೆ ಅಂತ ನಾವು ಇಷ್ಟುವರೆಗೆ ನಮ್ಮನ್ನು ಮಂಗ ಮಾಡಿದ್ದಾರೆ. 82 ಹೆಕ್ಟರ್ಸ್ ಇದೆ ಅಂತ. ಫಸ್ಟ್ ಆಫ್ ಆಲ್ ಈ ಝೂ ಆಕ್ಚುಲಿ ಲಾರ್ಜ್ ಝೂ ಅಲ್ಲವೇ ಅಲ್ಲ, ಸ್ಮಾಲ್ ಝೂ ಅಥವಾ ಮೀಡಿಯಂ ಝೂ ಅಲ್ಲಿ ಬರ್ತದೆ. ನಿಜವಾದ ಏರಿಯಾ ಇದ್ರದ್ದು 29 ಹೆಕ್ಟರ್ಸ್. ನಿಜವಾದ ಏರಿಯಾ ಇರೋ 29 ಹೆಕ್ಟರ್. ಇದರಲ್ಲಿ 1000ಕ್ಕಿಂತ ಹೆಚ್ಚು ಪ್ರಾಣಿಯನ್ನು ಇಡ್ಲಿಕ್ಕಿನ ಸಾಧ್ಯ ಇಲ್ಲ. ಇಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ 400 ಅನಿಮಲ್ಸ್ ಇರಬಹುದು, ಅದಕ್ಕಿಂತ ಜಾಸ್ತಿ ಇಲ್ಲ. ಇದು ಸೆಂಟ್ರಲ್ ಝೂ ಅಥಾರಿಟಿಯ ಝೂ ರೆಕಗ್ನೈಸೇಷನ್ ರೂಲ್ಸ್ ಅಲ್ಲಿ ಇದೆ. ಇವರು ಇಷ್ಟು ಪ್ರಾಣಿ ಯಾಕೆ ತಂದಿದ್ದಾರೆ ಅಂದ್ರೆ, ಇಲ್ಲಿ ಫುಡ್ ಸಪ್ಲೈ ಡಿಮಾಂಡ್ ಜಾಸ್ತಿ ಮಾಡಬಹುದಲ್ಲ. ನಮಗೆ ಇಷ್ಟು ಕ್ವಾಂಟಿಟಿ ಫುಡ್ ಬೇಕು ದಿನಕ್ಕೆ, ನಮಗೆ ಇಷ್ಟು ಕ್ವಾಂಟಿಟಿಯ ಮಾಂಸ ಬೇಕಂತ. ಯಾಕಂದ್ರೆ ಅದರಲ್ಲಿ ಜಾಸ್ತಿ ಕಮಿಷನ್ ಹೊಡಿಬಹುದು ಮತ್ತೆ ಜಾಸ್ತಿ ಅಮೌಂಟ್ ಇದು ಮಾಡಬಹುದು. ಈ ತರ ಇನ್ನೊಂದು ಪ್ರಾಣಿ, ನೀವೆಷ್ಟು ಪ್ರಾಣಿ 150ಕ್ಕಿಂತ ಪ್ರಾಣಿ ಜಾಸ್ತಿ ಸತ್ತಿದೆ ಅಂತ ನಾವು ರಿಪೋರ್ಟ್ ಅಲ್ಲಿ ಇದೆ ಆಲ್ರೆಡಿ, ಲೋಕಾಯುಕ್ತವರು ಕೊಟ್ಟಂತ ಇದ್ರಲ್ಲಿ ಇದೆ. ಸೊ ಇದರಲ್ಲಿ 150 ಯಾವ ಪ್ರಾಣಿ, ಎಲ್ಲಾ ಪ್ರಾಣಿಗಳನ್ನ ಅವ್ರು ಅಲ್ಲಿ ಡೆತ್ ಇದರಲ್ಲಿ ಬರೆಯುವುದಿಲ್ಲ. ಈಗ ಅಲ್ಲಿ ಕೆಲವೊಮ್ಮೆ ಇನ್ಫೆಂಟ್ ಡೆತ್ ಆಗ್ತದೆ, ಅಂದ್ರೆ ಹುಟ್ಟಿದ ತಕ್ಷಣನೇ ಮಗು ಸತ್ತೋಗ್ತದೆ, ಅದನ್ನೆಲ್ಲ ಇವರು ರಿಪೋರ್ಟ್ ಮಾಡೋದಿಲ್ಲ. ಡೆತ್ಸ್ ತುಂಬಾ ಇದೆ ಅಲ್ಲಿ. ಲೆಕ್ಕ ಮಾಡಿದ್ರೆ 300ಕ್ಕಿಂತ ಜಾಸ್ತಿ ಡೆತ್ ಆಗಿರ್ಬೋದು ಟೋಟಲ್. ನೀವು ಲೆಕ್ಕ ಮಾಡುದಾದ್ರೆ ನೋಡಿ, ಅದರಲ್ಲಿ ಫೋಟೋ ಅಲ್ಲಿ ನೀವು ನೋಡಬಹುದು. ಅಂತ ಡೆತ್ಸ್ ನೀವು ಬರೆಯುವುದಿಲ್ಲ. ಅದು ಆಕ್ಚುಲಿ ಬರೀಬೇಕು, ಯಾಕಂದ್ರೆ ಇದು ಜೆನೆಟಿಕಲ್ ಇನ್ಬ್ರೀಡಿಂಗ್ ಕೂಡ ಅಂತ ಮೊಟಾಲಿಟಿ ಆಗಿರ್ಬೋದು, ಇನ್ಫೆಕ್ಟ್ ಮೊಟಾಲಿಟಿ ಫುಡ್ ಮುಖಾಂತರ ಬಂದ ಇದರಿಂದ ಅದಕ್ಕೆ ಕರೆಕ್ಟ್ ಆಗಿ ಫರ್ಟಿಲೈಸ್ ಆಗ್ತಾ ಇಲ್ಲ ಎಗ್, ಅದರಿಂದ ಪ್ರಾಬ್ಲಮ್ ಆಗಿರ್ಬೋದು. ಇದನ್ನೆಲ್ಲ ಅವರು ಏನು ರಿಸರ್ಚ್ ಮಾಡ್ಲಿಲ್ಲ, ಜಸ್ಟ್ ದುಡ್ಡು ಮಾಡ್ಲಿಕ್ಕೆ ಅಂತ ಅವ್ರು ಇಟ್ಟದಷ್ಟೇ. ಇವನ್ ಇಷ್ಟು ದೊಡ್ಡ ಝೂ ಅಲ್ಲಿ 1200 ಅನಿಮಲ್ಸ್ ಇದೆ. ಒಬ್ಬರೇ ಡಾಕ್ಟರ್, ಅದು ಕೂಡ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ. ಸೀನಿಯರ್ ಡಾಕ್ಟರ್ ಅಂತ ಯಾರಿಲ್ಲ, ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಡಾಕ್ಟರ್ಗೆ ವೈಲ್ಡ್ ಲೈಫ್ ಅನ್ನು ಹೇಗೆ ಟ್ರೀಟ್ ಮಾಡ್ಬೇಕು, ಏನ್ ಮಾಡ್ಬೇಕಂತ. ಈ ಡಾಕ್ಟರ್ ಬಂದ ನಂತರ ಅಷ್ಟು ಪ್ರಾಣಿ ಸತ್ತೋಗಿದೆ. ಎಷ್ಟು ಪ್ರಾಣಿಗಳಿದೆ ಸರ್ ಈಗ? ಒಂದೇ ಡಾಕ್ಟರ್ 1200 ತನಕ ಅವರ ಇನ್ವೆಂಟರಿ ಪ್ರಕಾರ ಇದೆ. 1200 ಪ್ರಾಣಿಗಳಿಗೆ ಒಂದೇ ಡಾಕ್ಟರ್, ಅದು ಕೂಡ ಕಾಂಟ್ರಾಕ್ಟ್ ಬೇಸ್ಡ್ ಡಾಕ್ಟರ್ ಅವರು. ಹೌದು. ದುರಂತ. ಅವ್ರು ನಾಳೆ ಬಿಟ್ರೆ ಯಾರಿಲ್ಲ.
ಓಕೆ 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 ಎಸ್ ಸರ್. ಯಾಕಂದ್ರೆ ಇದನ್ನೆಲ್ಲ ನೀವು ನಮ್ಗಳಿಗೆ ಮಾಹಿತಿ ಇಲ್ಲ, ಜನರಿಗೆ ಕೂಡ ಮಾಹಿತಿ ಇಲ್ಲ, ಎಲ್ಲವೂ ಕೂಡ ಬಿಟ್ಕೊಡ್ಬೇಕಾಗುತ್ತೆ. ಯಾಕಂತ ಬಂದಾಗ ಮಾಹಿತಿ ಬೇಕು ಜನರಿಗೆ. ನಮ್ಮ ಅಧಿಕೃತ ಅಧಿಕಾರಿಗಳು ಹೇಳ್ತಾರೆ ಎಲ್ಲವೂ ಕೂಡ ಸರಿ ಇದೆ ಅಂತ ಬಂದಾಗ ನಾವು ಹೌದಾ ಎಲ್ಲವೂ ಕೂಡ ಸರಿ ಇದೆ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ. ಸೊ ದಟ್ಸ್ ವೈ ನಮ್ಗಳಿಗೆ ಪಾಪ ಮುಗ್ಧ ಪ್ರಾಣಿಗಳಿಗೆ ನ್ಯಾಯ ಬೇಕಾಗಿ ಸರ್. ದಟ್ಸ್ ವೈ ನಾನು ಕೇಳ್ತಾ ಇರುವಂತದ್ದು. ಜೊತೆಗೆ ನಾವುಗಳು ಕೂಡ ಎಕ್ಸ್ರೇ ಮಿಷಿನ್ ಇಲ್ಲ ಅಥವಾ ಅಲ್ಟ್ರಾಸೌಂಡ್ ಗೆ ಯಾವ ಫೆಸಿಲಿಟಿ, ಅಷ್ಟು ಪ್ರಾಣಿ ಇರುವಾಗ ಒಂದು ಅದೆಲ್ಲ ಫೆಸಿಲಿಟಿ ಇರಬೇಕಲ್ಲಿ. ಇವರೇನ್ ಮಾಡ್ತಾರೆ, ಏನಾದ್ರೆ ಪ್ರಾಣಿಗೆ ಅಂತದ್ದು ಬರುದಿಲ್ಲ, ಪ್ರಾಣಿ ಸತ್ತೇ ಹೋಗ್ತದೆ. ಫಸ್ಟ್ ಆಫ್ ಆಲ್ ಅಲ್ಲಿ ತನಕ ಅವರು ವೇಟ್ ಮಾಡೋದಿಲ್ಲ, ಪ್ರಾಣಿ ಸತ್ತು ಹೋಗ್ತದೆ. ಇವರಿಗೆ ಇವನ್ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಕೂಡ ಆ ಪ್ರಾಣಿಗಳನ್ನು ಪಿಕಪ್ ಟ್ರಕ್ ಅಲ್ಲಿ ಹಾಕಿ ಜೈಲ್ ರೋಡಿನ ಡಿಸ್ಟ್ರಿಕ್ಟ್ ವೆಟನರಿ ಹಾಸ್ಪಿಟಲ್ ಗೆ ತರ್ತಾರೆ. ಓ ಅಲ್ಲಿಂದ ಶೆಡ್ಯೂಲ್ಡ್ ಪ್ರಾಣಿಗಳೆಲ್ಲ ಅಲ್ಲಿಂದ ಇಲ್ಲಿಗೆ ತರ್ತಾರಾ? ಹೌದು, ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ. ಓ ದುರಂತ. ಓಕೆ. ಆಕ್ಚುಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಇವರಿಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಏನಿಲ್ಲ, ಅದಕ್ಕೆ ಪರ್ಮಿಟ್ ಬೇಕು, ಸ್ಪೆಷಲ್ ಪರ್ಮಿಟ್. ನಾಳೆ ಇವರು ಅದನ್ನು ನಡು ರಸ್ತೆಯಲ್ಲಿ ಬೇರೆಯವರಿಗೆ ಮಾರಾಟ ಕೂಡ ಮಾಡಬಹುದು. ಕರೆಕ್ಟ್ 100%. ಅದಕ್ಕೆ ಪರ್ಮಿಟ್ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಇಂದ ಇವರಿಗೆ ಪರ್ಮಿಟ್ ಬೇಕು. ಆದ್ರೆ ಇವರು ಯಾವುದೇ ಪರ್ಮಿಟ್ ಅನ್ನು ಇಶ್ಯೂ ಮಾಡದೆ ಕಲ್ಲರ ತರ ಇವರು ಒಂದು ಪಿಕಪ್ ಟ್ರಕ್ ಅಲ್ಲಿ ಹಾಕೊಂಡು ಅದನ್ನು ಜಿಲ್ಲಾ ಇದು ವೆಟನರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಓಕೆ ಓಕೆ ಓಕೆ. ಅದು ಕೂಡ ಕೆಲವೊಮ್ಮೆ ಅದನ್ನು ಫ್ರೀಸರ್ ಅಲ್ಲಿ ಇಟ್ಟು ಸತ್ತ ನಂತರ ಆ ದಿನನೇ ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ, ಅದರಲ್ಲಿ ಫಂಗಸ್ ಎಲ್ಲ ಬಂದ ನಂತರ ಮತ್ತೆ ಅಲ್ಲಿ ಹೋಗುದು. ಯಾಕಂದ್ರೆ ರಿಪೋರ್ಟ್ ಸುಳ್ಳು ಬರ್ಬೇಕಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರ್, ಈಗ ತಮ್ಮ ಪ್ರಕಾರ ಅಲ್ಲಿ ಎಷ್ಟು ಹುಲಿ ಇತ್ತು ಅಂಡ್ ಎಷ್ಟು ಹುಲಿ ಸತ್ತಿದೆ, ಏನ್ ಕತೆ, ಇದ್ರ ಬಗ್ಗೆ ಮಾಹಿತಿ ಏನಾದ್ರು ಇದೆಯಾ? ಹೇಗೆ ಹುಲಿಯ ಡೇಟಾ ಇದಕ್ಕಿಂತ ಮುಂಚೆ ಒಬ್ರು ಡೈರೆಕ್ಟರ್ ಇದ್ರು, ತುಂಬಾ ವರ್ಷದಿಂದ 25 ವರ್ಷದಿಂದ ಅವರೇ ಡೈರೆಕ್ಟರ್ ಇದ್ರು. ಅವರಿರುವಾಗ ಹುಲಿಯ ಮ್ಯಾಟರ್ ಹೊರಗಡೆ ಬರ್ತಾನೆ ಇರ್ಲಿಲ್ಲ, ಎಷ್ಟು ಹುಲಿ ಇತ್ತು. ಇವನ್ ಝೂ ಕೀಪರ್ ನವರಿಗೆ ಕೂಡ ಐಡಿಯಾ ಇರ್ಲಿಲ್ಲ ಎಷ್ಟು ಹುಲಿ, ಅಲ್ಲಿಯ ಬೇರೆ ಝೂ ಕೀಪರ್ ನವರಿಗೆ ಕೂಡ ಐಡಿಯಾ ಇಲ್ಲ ಎಷ್ಟು ಹುಲಿ ಇದೆ ಅಂತ. ಈಗಷ್ಟೇ ಆ ಡೇಟಾ ಎಲ್ಲ ಹೊರಗಡೆ ಬಂದಿದೆ. ಐ ಥಿಂಕ್ ಅರೌಂಡ್ 9 ಹುಲಿ ಇದೆ. ಸೊ ಪ್ರತಿ ಝೂಗೆ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಇರ್ತದೆ. ಆ ಕ್ಯಾರಿಂಗ್ ಕೆಪಾಸಿಟಿ ಮೀರಿದ್ರೆ ಅಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಕ್ಚುಲಿ ಇವ್ರು ಏನ್ ಮಾಡ್ಬೇಕಿತ್ತು, ಇದನ್ನ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಬೇರೆ ಝೂಗೆ ಕಲಿಸ್ಬೇಕು. ಅಥವಾ ನಾವು ಕನ್ಸರ್ವೇಷನ್ ಬ್ರೀಡಿಂಗ್ ಅಂತ ಯಾಕೆ ಮಾಡ್ತೀವಿ, ಇದನ್ನು ಕನ್ಸರ್ವೇಷನ್ ಅಂದ್ರೆ ಝೂ ಅಲ್ಲಿ ಇಡ್ಲಿಕ್ಕೆ ಕನ್ಸರ್ವೇಷನ್ ಅಲ್ಲ, ಅದನ್ನು ರಿಹಬಿಲಿಟೇಷನ್ ಮಾಡೋ ಪ್ಲಾನ್ ಮಾಡ್ಬೇಕು. ಈ ಫಾರೆಸ್ಟ್ ಗೆ ಹೇಗೆ ಬಿಡ್ಬೋದು ಅದನ್ನು, ಅದಕ್ಕೆ ರಿಹಬಿಲಿಟೇಷನ್ ಅಂತ ಒಂದು 2-3 ತಿಂಗಳ ಒಂದು ಪ್ರೊಸೆಸ್ ಇರ್ತದೆ. ಅದನ್ನು ಕಾಡಿನ ಹತ್ರ ಇಟ್ಕೊಂಡು ಅದಕ್ಕೆ ಟ್ರೈನ್ ಮಾಡ್ಕೊಂಡು ಹೀಗೆ ಕಾಡಲ್ಲಿ. ಸೊ ಅದಕ್ಕೆ ಇವಾಗ ಜಸ್ಟ್ ದೊಡ್ಡ ಮಾಡುವ ಇದ್ರಲ್ಲಿದೆ. ಇದಕ್ಕಿಂತ ಮುಂಚೆ ಇಡೀ ಏಷ್ಯಾದಲ್ಲಿ ಕಿಂಗ್ ಕೋಬ್ರಾ ಬ್ರೀಡಿಂಗ್ ಸೆಂಟರ್ ಅಂತ ಮಾಡಿದ್ರು. ಯಾಕೆ ಬೇಕಿತ್ತು ಕಿಂಗ್ ಕೋಬ್ರಾ ಬ್ರೀಡಿಂಗ್ ಸೆಂಟರ್? ಕಿಂಗ್ ಕೋಬ್ರಾ ಎಷ್ಟು ಬೇಕು ಅಷ್ಟಿದೆ, ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ ಇದೆ. ಇವರು ಸುಮ್ನೆ ಅದಕ್ಕೆ ನಮ್ಮ ಮಂಗಳೂರಿನ ದೊಡ್ಡ ದೊಡ್ಡ ಕಂಪನಿ ಕೂಡ ಸ್ಪಾನ್ಸರ್ ಮಾಡಿತ್ತು. 2 ಕೋಟಿ ತನಕ ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. MRPL ಆಗಿರ್ಬೋದು, MCF ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪನಿ ಎಲ್ಲ ಫಂಡ್ಸ್ ಎಲ್ಲ ವೇಸ್ಟೇ ಮಾಡಿದ್ರು. ಈ ಇಷ್ಟು ದೊಡ್ಡ ದೊಡ್ಡ ಕಂಪನಿ ಈ CSR ಅಂತ ಏನ್ ಕೊಡ್ತಾ ಇದ್ದಾರೆ, ಅದು ಮಂಗಳೂರಿನ ಜನರಿಗೆ ಮತ್ತೆ ಮಂಗಳೂರಿನ ಪರಿಸರಕ್ಕೆ ಯೂಸ್ ಆಗ್ಬೇಕು. ಯಾಕಂದ್ರೆ ಇವರು ಅಷ್ಟು ಪೊಲ್ಯೂಷನ್ ಮಾಡ್ತಾ ಇದಾರಲ್ಲ, ಅದನ್ನೆಲ್ಲ ಜನರಿಗೆ ಎಫೆಕ್ಟ್ ಆದ ಯೂಸ್ ಮಾಡ್ಬೇಕು ಬಿಟ್ಟದೆ. ಇಂತ ಒಂದು ಫುಲ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಫಂಡ್ ಮಾಡಬಾರ್ದು. ಇವರು ಸ್ವಲ್ಪ ಆಲೋಚನೆ ಮಾಡ್ಬೇಕು. ನಿಜ. ಇಲ್ಲ ಸರ್, ಕಿಂಗ್ ಕೋಬ್ರಾ ಬ್ರೀಡಿಂಗ್ ಆ ಒಂದು ವಿಚಾರದಲ್ಲಿ ಕೂಡ ನಿಜವಾಗ್ಲೂ ಕೂಡ ಹೇಳಬೇಕು, 2 ಕೋಟಿ ರೂಪಾಯಿಗಳು ಒಂದು CSR ಆಕ್ಟಿವಿಟೀಸ್ ಅಲ್ಲಿ ಬರುತ್ತೆ ಅಂತ ಬಂದಾಗ ಅದನ್ನ ಇವುಗಳು ಏನ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ನೀಡಿತ್ತಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಏನು ಹುಲಿಗಳನ್ನ ನಾವು ರಕ್ಷಿಸಬೇಕು, ಜೊತೆಗೆ ಪ್ರಾಣಿಗಳನ್ನ ರಕ್ಷಿಸಬೇಕು, ಅದನ್ನ ರಕ್ಷಿಸಲಿಕ್ಕೆ ಇವುಗಳು ಹೋಗ್ತಾ ಇಲ್ಲ. ಎಲ್ಲಿ ಕೊಳ್ಳೆ ಹೊಡಿಬೇಕು ನೋಡಿ, ಅದು ಚೆನ್ನಾಗಿ ಕೊಳ್ಳೆ ಹೊಡಿತಾರೆ. ಇವೆಲ್ಲದರ ಜೊತೆಗೆ ತಾವು ಗಮನಿಸಬಹುದು, ನಮ್ಮ ಟಿಕೆಟ್ನ ಹಣ, ನಾವು ಕೊಡುವಂಥ ಟಿಕೆಟ್ನ ಹಣವೂ ಕೂಡ ಅವರಿಗೆ ಹೋಗುತ್ತೆ. ಇವೆಲ್ಲರ ಜೊತೆಗೆ ಬೇರೆ ಬೇರೆ ಕಂಪನಿಗಳು, ಪ್ರತಿಷ್ಠಿತ ಕಂಪನಿಗಳು CSR ಆಕ್ಟಿವಿಟೀಸ್ ಅಲ್ಲಿ ಬಹಳಷ್ಟು ಸ್ಪಾನ್ಸರ್ಸ್ಗಳನ್ನ, ಪ್ರಾಯೋಜಕರಾಗಿ ಒಂದೊಂದು ಪ್ರಾಣಿಗಳನ್ನ ನೋಡ್ಕೊಳ್ಳುವಂಥದ್ದು, ಅಲ್ಲಿರುವಂತಹ ಪ್ರಾಣಿಗಳಿಗೆ ಆಹಾರವನ್ನು ನೀಡುವಂತಹ ಕೆಲಸಗಳು ಆಗುತ್ತೆ. ಸೊ ಹಾಗಿದ್ದಾಗ ಆ ಎಲ್ಲ ಹಣ ಎಲ್ಲಿಗೆ ಹೋಯಿತು? ಆ ಹಣವನ್ನ ಇಟ್ಕೊಂಡು, ಜೊತೆಗೆ ಇದರ ಸರ್ಕಾರದಿಂದ ಬರುವಂತಹ ಅನುದಾನ ಇದೆ, ಅದನ್ನು ಇಟ್ಕೊಂಡು, ನಮ್ಗಳ ಹಣವನ್ನು ಕೂಡ ಇಟ್ಕೊಂಡು, ಜೊತೆಗೆ ಆ ಪಾಪ ಪ್ರಾಣಿಗಳ ಆಹಾರದಿಂದ ಕೂಡ ಕದ್ದು ತಿಂತಾರಲ್ಲ ಇವರುಗಳು, ಎಷ್ಟು ನಾಚಿಕೆಗೆಟ್ಟ ನೀಚ ಮನಸ್ಥಿತಿಗೆ ವ್ಯಕ್ತಿಗಳಾಗಿರ್ಬೋದು ಇವುಗಳು ಅನ್ನೋ ಪ್ರಶ್ನೆಗಳು ಬರುತ್ತೆ. ಸೊ ಹಾಗಿದ್ದಾಗ ಸರ್, ಈಗ ಅಲ್ಲಿ ಇರುವಂತಹ ಆಹಾರದ ಒಂದು ವಿಚಾರ, ಜೊತೆಗೆ ಪ್ರತಿಯೊಂದು ಪ್ರಾಣಿಗಳಿಗೆ ಸ್ಪಾನ್ಸರ್ಸ್ಗಳು ಇರ್ತಾರೆ. ಸೊ ಹಾಗಿದ್ದಾಗ ಹೇಗೆ ಅದರಲ್ಲೂ ಕೂಡ ಇವರು ಈ ರೀತಿ ಕಳಪೆ ಮಟ್ಟದ ಅಥವಾ ಈ ರೀತಿ ವಿಷಕಾರಿ ಆಹಾರ ಹೇಗೆ ಡೆಲಿವರಿ ಮಾಡ್ತಾರೆ? ಯಾಕಂದ್ರೆ ಅವರುಗಳು ಕೇಳಲ್ವಾ, ಸ್ಪಾನ್ಸರ್ ಮಾಡಿದವರು ಪ್ರಾಯೋಜಕರಾಗಿದ್ರು, ಅವ್ರು ಸುಮ್ಮನೆ ಹೆಸರಿಗೆ ಮಾತ್ರ ಆಗಿರ್ತಾರ ಅಥವಾ ಏನ್ ಕತೆ ಇದು? ಆಕ್ಚುಲಿ ನಾವು ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ನೋಡ್ತೀವಿ, ಅಲ್ಲಿ ಹೋದಾಗ ಅಲ್ಲಿ ಫೋಟೋ ಹಾಕಿದಾರ ಅಥವಾ ಅವ್ರ ಹೆಸರು ಬರ್ದಿದಾರ ಅಂತ ಮಾತ್ರ ಅವರಿಗೆ ಬೇಕು. ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅವರಿಗೆ ನಂಬಿಕೆ ಇರ್ತದೆ, ಇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇರ್ತದೆ. ಆ ನಂಬಿಕೆ ಮೇಲೆ ಕೊಟ್ಟಿರ್ತಾರೆ. ಇವರು ಆ ನಂಬಿಕೆ ದ್ರೋಹ ಮಾಡುದು ಅಷ್ಟೇ.
ಓಕೆ ಓಕೆ ಏನಂದ್ರೆ 20 ವರ್ಷದಿಂದ ಅದೇ 3 ಕಾಂಟ್ರಾಕ್ಟರ್ ನವರು ಇದ್ದಾರೆ. ಇಲ್ಲಿ ಬೇರೆ ಕಾಂಟ್ರಾಕ್ಟರ್ ಅವರು ಯಾರು ಅಲ್ಲಿ ಟೆಂಡರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಅಂದ್ರೆ ಇವರಿಗೆ ಬೇಕಿದ್ದಂತ ಕ್ಲಾಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಡಮ್ಮಿ ಟೆಂಡರ್ ಎಲ್ಲ ಹಾಕೊಂಡು ಈ ತರನೇ ಮಾಡ್ತಾ ಇದ್ದಾರೆ. ಅಂದ್ರೆ ತುಂಬಾ ವರ್ಷದಿಂದ ಇವರು ಸೆಟ್ಲ್ ಆಗಿದ್ದಾರೆ ಈ ತರನೇ ಮಾಡ್ಬೇಕಂತ. ನಾನು 3 ವರ್ಷ ಮುಂಚೆ ಬಂದೆ, ಅದರಿಂದ ಇದೆಲ್ಲ ಹೊರಗಡೆ ಬಂತು. ಇಲ್ಲಾದ್ರೆ ಇನ್ನೂ ಕೂಡ ನಡೀತಾ ಇತ್ತು. 100%. ಇನ್ನು ಇದನ್ನ ಕೇಳುವವರು ಲಕ್ಷದಲ್ಲಿ ನಡೆದಂತ ಭ್ರಷ್ಟಾಚಾರ ಅಲ್ಲ, ಕೋಟಿ ಕಟ್ಲೆಯ ಭ್ರಷ್ಟಾಚಾರ ಇದು ಅಲ್ವಾ? ನಿಜವಾಗ್ಲೂ ದುರಂತ. ಹಾಗಿದ್ದಾಗ ನಾವು ಆ ಸ್ಪಾನ್ಸರ್ಸ್ ನೋಡಿ ಎಲ್ಲ ಹಾಗಾದ್ರೆ ಅಮೌಂಟ್ ಅಂದ್ರೆ ಕೋಟಿಗಟ್ಟಲೆ ಇವರು ನುಂಗಿ ನೀರು ಕುಡಿತಾರೆ ಅಂತ ಹೇಳುದಂತೆ. ಯಾಕಂದ್ರೆ ಒಂದ್ ಕಡೆ ಅಲ್ಲಿ CSR ಆಕ್ಟಿವಿಟೀಸ್ ಅಲ್ಲೂ ಕೂಡ ಹಣ ಬರುತ್ತೆ ಪ್ರಾಣಿಗಳ ಮೇಂಟೆನೆನ್ಸ್ಗೋಸ್ಕರ, ಅದು ಕೂಡ ಇಲ್ಲ ಅಲ್ವಾ? ಹೌದು. ಈ ರೀತಿಯ ವಿಚಾರಗಳು ಅಂದ್ರೆ ಬಹಳಷ್ಟು ಕಷ್ಟ ಇದೆ ಸರ್. ಇದನ್ನೆಲ್ಲ ನೋಡಿದಾಗ ಬಹಳಷ್ಟು ನೋವಾಗುತ್ತೆ. ಅಂದ್ರೆ ಮತ್ತೆ ಆಹಾರದ ಆಲ್ರೆಡಿ ಲೋಕಾಯುಕ್ತದವರು ಇದನ್ನು ನೋಟಿಸ್ ಮಾಡ್ಕೊಂಡು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವರಿಗೆಲ್ಲ ಎಲ್ಲಾ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಇದಕ್ಕೆ ಉತ್ತರ ಕೊಡ್ಬೇಕಂತ, ಎಲ್ಲಿ ಹೋಗಿದೆ ಅಂತ. ಇನ್ನೊಂದು ವಿಷಯ ಏನಂದ್ರೆ ಪಿಲಿಕುಲಾ ಬಯಾಲಜಿಕಲ್ ಪಾರ್ಕ್ ಒಳಗಡೆ ಬರುವಂತ ಗಾಡಿ, ಹೊರಗೆ ಹೋಗೋ ಗಾಡಿ, ಅದ್ರದ್ದು ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಯಾರು ಕೂಡ ಬರ್ಬೋದು, ಪಿಕಪ್ ಇಟ್ಕೊಂಡು ಸೆಕ್ಯೂರಿಟಿ ನಾವು ಬರೆಯೋದು ಕೂಡ ಇಲ್ಲ, ಲಾಗ್ ಬುಕ್ ಕೂಡ ಇಷ್ಟುವರೆಗೆ ಮೇಂಟೈನ್ ಮಾಡ್ಲಿಲ್ಲ. ಓ ಹೌದಾ? ಇವನ್ ಅಲ್ಲಿ ಸ್ಕ್ರಾಪ್ ಇದೆಯಲ್ಲ, ಕಬ್ಬಿನ ಸ್ಕ್ರಾಪ್, ಅದನ್ನೆಲ್ಲ ಅದು ಆಕ್ಚುಲಿ ಸರ್ಕಾರದ ವಸ್ತು. ಅದು ಸರ್ಕಾರಕ್ಕೆ ಬರ್ಬೇಕು. ಟೆಂಡರ್ ಮಾಡ್ಕೊಂಡು ಅದಕ್ಕೆ ಯಾರು ಪ್ರಾಪರ್ ಪ್ರೈಸ್ ಕೊಡ್ತಾನೆ ಅವನಿಗೆ ಸೇಲ್ ಮಾಡ್ಕೊಂಡು ಅದು ದೊಡ್ಡ ಸರ್ಕಾರಕ್ಕೆ ಬರ್ಬೇಕು. ಇದೇನ್ ಮಾಡ್ತಾ ಇದಾರೆ, ಇವರದೇ ಸೆಕ್ಯೂರಿಟಿ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಅಲ್ಲಿ ಕಬ್ಬಿನದು ಸ್ಕ್ರಾಪ್, ತುಂಬಾ ಕಬ್ಬಿನ ಯೂಸ್ ಮಾಡ್ಕೊಂಡೆಲ್ಲ ಕೇಜ್ ಎಲ್ಲ ಇದೆಯಲ್ಲ, ಓಲ್ಡ್ ಕೇಜ್ ಅನ್ನೆಲ್ಲ ಇವರೇ ತಕೊಂಡು ಹೋಗ್ತಾ ಇದಾರೆ ಸ್ಕ್ರಾಪ್ ಅನ್ನು. ನಿಜ ನಿಜ ನಿಜ. ಜೊತೆಗೆ ಸರ್ ಇಲ್ಲಿ ಈ ಒಂದು ವಿಚಾರಗಳ ನಡುವೆ ಆಹಾರದ ವಿಚಾರಗಳ ಬಗ್ಗೆ ನಾವು ನೋಡಿದಾಗ್ಲೂ ಕೂಡ ನಿಮ್ಗೊಂದು ಘಟನೆ ನೆನಪಿರ್ಬೋದು. ಅಲ್ಲಿ ಬೀದಿ ನಾಯಿಗಳು ಒಳಗೆ ಬಂದು ಬೀದಿ ನಾಯಿಗಳು ಹೊರಗಡೆ ಇದ್ದಂಥ ಬೀದಿ ನಾಯಿಗಳು ಒಳಗೆ ಬಂದು ಕಾಡು ಕುರಿಯನ್ನ ಸಾಯಿಸಿತ್ತು ಅಂತೇಳಿ ಬಹಳಷ್ಟು ಕಾಡು ಕುರಿಗಳು ಸತ್ತು ಬಿದ್ದಿತ್ತು. ಅದು ನನಗೆ ಬಹಳಷ್ಟು ನೋವು ತಂದಿರುವಂತಹ ಸಂಗತಿ, ಪಿಲಿಕುಲದಲ್ಲಿ ಆಗಿರುವಂತಹ ಒಂದು ಘಟನೆ ಇದು ನೆನಪಿರ್ಬೋದು. ಈ ಬಗ್ಗೆ ಏನ್ ಹೇಳ್ತಾರೆ, ಅಂತಹ ಪರಿಸ್ಥಿತಿ ಪಿಲಿಕುಲದಲ್ಲಿ ಇದೆ ಅಂತ ಬಂದಾಗ ನಿಜವೂ ಕೂಡ ಏನ್ ಹೇಳ್ತೀರಿ? ಈ ಘಟನೆ ತಮ್ಮ ಗಮನಕ್ಕೆ ಬಂದಿದೆಯಾ? ಹೇಗೆ ಬಂದಿದೆ ಇದು, ಇದರ ಬಗ್ಗೆ ನಾವು ಪ್ರಶ್ನೆ ಕೂಡ ಮಾಡಿದ್ದೇವೆ. ಇನ್ನೊಂದು ಏನಾಗಿದೆ ಅಂದ್ರೆ, ಏನ್ ಕಾರಣ ನಾಯಿಗಳು ಅಟ್ಯಾಕ್ ಇಂದ ಸಾಯ್ಲಿಲ್ಲ. ಯಾವ ಟೈಮ್ ಏನಾಗಿದೆ ಅಂದ್ರೆ ಕ್ಯಾಪ್ಚರ್ ಮಯೋಪತಿ ಅಂತ ಕರಿತೇವೆ. ಅಂದ್ರೆ ಈ ಕಾಡು ಕುರಿ ಅಲ್ಲಿಯ ಕೇಜ್ ಸರಿ ಇಲ್ಲದ ಕಾರಣ ಹೊರಗಡೆ ಬರ್ತದೆ, ಅದನ್ನು ಹಿಡಿಲಿಕ್ಕೆ ಅಂತ ಹೋಗ್ತಾರಲ್ಲ, ಅವಾಗ ಸ್ಟ್ರೆಸ್ಸಿನಲ್ಲಿ ಕ್ಯಾಪ್ಚರ್ ಮಯೋಪತಿಯಲ್ಲಿ ಸಾಯ್ತದೆ. ಅದನ್ನು ಕೂಡ ಇವರು ಪ್ರೆಡಿಟರ್ ಅಟ್ಯಾಕ್ ಅಂತಾನೆ ಬರೀತಾರೆ. ಬಿಟ್ಟು ಇಂಥದ್ದೆಲ್ಲ ನಡೀತಾ ಉಂಟು. ಇನ್ನೊಂದೇನಂದ್ರೆ ಎಷ್ಟೋ ಜಿಂಕಿ ಇವಾಗ ಹೊರಗಡೆ ಇದೆ. ಪಿಲಿಕುಲಾ ಬಯಾಲಜಿಕಲ್ ಪಾರ್ಕ್ ನ ಗೂಡಿನಲ್ಲಿ ಇಲ್ಲ, ಹೊರಗಡೆ ಇದೆ. ವೆರಿ ಇಕೋಲಾಜಿಕಲ್ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ನಮ್ಮ ಪರಿಸರದಲ್ಲಿ ಇಲ್ಲಿ ಜಿಂಕೆ ಇಲ್ಲ. ಜಿಂಕೆ ಇನ್ ಕೇಸ್ ಹೊರಗಡೆ ಬಂದು ಬ್ರೀಡ್ ಆದ್ರೆ ಇಲ್ಲಿಯ ರೈತರಿಗೆಲ್ಲ ತುಂಬಾ ಸಮಸ್ಯೆ ಆಗ್ತದೆ. ಓಕೆ ಓಕೆ ಓಕೆ. ಈಗ ಬೀದಿ ನಾಯಿಗಳು ಪಿಲಿಕುಲದ ಪಾರ್ಕ್ ಒಳಗಡೆ ಬರುವಂತಹ ಪರಿಸ್ಥಿತಿ ಇದು ಹೌದಾ? ಇದು ಸಾಧ್ಯ ಇದೆಯಾ? ಹೇಗೆ? ಯಾಕಂದ್ರೆ ಅದು ಅಮಾಯಕ ಜೀವಗಳು ಅಲ್ಲಿ ಸತ್ತಿತ್ತು. ಆ ಪಾಪ ಸಣ್ಣ ಪುಟ್ಟ ಕಾಡು ಕುರಿಗಳು, ಬಹಳಷ್ಟು ನೋವಾಯ್ತು ಅದನ್ನು ನೋಡಿದಾಗ. ಈ ಬಗ್ಗೆ ಮಾಹಿತಿ ಇದೆಯಾ, ಅಥವಾ ಅದು ಕೂಡ ದೊಡ್ಡ ಇವರ ಷಡ್ಯಂತ್ರದ ಭಾಗವಾ? ಏನ್ ಹೇಳ್ತೀರಿ? ಯಾಕಂದ್ರೆ ಇವರ ಹತ್ರ ತಡೆಗೋಡೆ ಸರಿಕಟ್ಟಾಗಿ ತಡೆಗೋಡೆ ಇಲ್ಲ. ಅಲ್ಲಿ ತಡೆಗೋಡೆ ಇಲ್ಲದೆ ನಾಯಿಗಳು ಒಳಗಡೆ ಬರ್ತದೆ ಸಹಜ. ಇವ್ರು ಬೇಕಂತ ಈ ತರ ತಡೆಗೋಡೆ ಕಟ್ಟುವಾಗನೇ ಕ್ವಾಲಿಟಿಯ ತಡೆಗೋಡೆಯನ್ನು ಕಟ್ಟುದಿಲ್ಲ. ಯಾಕಂದ್ರೆ ಬಿದ್ರೆ ವಾಪಸ್ ಇವರಿಗೆ ಟೆಂಡರ್ ಬೇಕಲ್ಲ ಕಟ್ಲಿಕ್ಕೆ. ವರ್ಷ ಪ್ರತಿ ಆ ಕಾಂಟ್ರಾಕ್ಟರ್ನವರಲ್ಲಿ ಬದುಕ್ಬೇಕಲ್ಲ, ಅದಕ್ಕೆ ಈ ತರನೇ ಕಾಮಗಾರಿ ಮಾಡ್ತಾರೆ. ಅದು ಬೀಳುತ್ತಾ ಇರ್ತದೆ, ನಾಯಿ ಬರ್ತಾ ಇರ್ತದೆ. ನಾಯಿ ಅಟ್ಯಾಕ್ ಮಾಡಿದಂತೂ ಸತ್ಯ, ಅದು ತುಂಬಾ ಸಲ ಆಗಿದೆ. ಆಗಿದೆ ಹಾಗಾದ್ರೆ ಆ ರೀತಿ? ಹೌದು, ಆಗಿದೆ ಆಗಿದೆ ಆಗಿದೆ. ಜೊತೆಗೆ ನಾನು 1 by 1 ನನ್ನ ದೃಶ್ಯಾವಳಿಗಳನ್ನ ಪ್ಲೇ ಮಾಡಿ ನಮ್ಗೆ ಕೇಳಬೇಕು ಭುವನ್ ಅವರ ಜೊತೆಯಲ್ಲಿ. ಎಸ್, ಅಲ್ಲಿ ಆಗಿರುವಂತಹ ಕೆಲವು ಅವ್ಯವಸ್ಥೆಗಳ ಬಗ್ಗೆ, ಜೊತೆಗೆ ಅಲ್ಲಿ ಆಗಿರುವಂತಹ ಒಂದು ಆಹಾರ, ಲಾಸ್ಟ್ ಟೈಮ್ ನಾವು ಪ್ಲೇ ಮಾಡಿದಂಥ ದೃಶ್ಯಾವಳಿಗಳನ್ನ ಎಸ್ ಮಿಡಲ್ ಅಲ್ಲಿ ಎಸ್ ಅಲ್ಲಿ ಆಗಿರುವಂತಹ ಒಂದು ಅಲ್ಲಿ ಆ ಒಂದು ಪ್ರಾಣಿಗಳಿಗೆ ಕೊಡುವಂತಹ ಆಹಾರದ ವಿಚಾರವಾಗಿ, ಜೊತೆಗೆ ಆ ಕೇಜ್ನ ವಿಚಾರವಾಗಿ. ಎಸ್, ಫುಲ್ ಫ್ರೇಮಲ್ಲಿ ಎಸ್ ಸರ್. ನೋಡಿ, ಇದೆಲ್ಲ ಜಿಂಕೆ ವಾಸಿಸುವಂತಹ ಪರಿಸರ, ಜೊತೆಗೆ ಇದು ಪುಟ್ಟ ಜಿಂಕೆ ಸತ್ತು ಬಿದ್ದಿರುವಂಥದ್ದು. ಇದನ್ನೆಲ್ಲ ನೋಡುವಾಗ ಬಹಳಷ್ಟು ನೋವಾಗುತ್ತೆ ಸರ್. 1 by 1. ಎಸ್, ಪ್ರೀವಿಯಸ್ ಒನ್. ಎಸ್ ಸರ್, ಇದು ಈ ಒಂದು ಇದು ಎಸ್, ನೆಕ್ಸ್ಟ್ ಒನ್.
ಇದು ಫೋಟೋ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸಿಕೊಂಡಾಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ತಾವು ಹೇಳಿದಾಗೆ ಅಂದರೆ ಜಿಂಕೆಯ ಮರಿ, ಪುಟ್ಟ ಜಿಂಕೆಯ ಮರಿ ಕೆಳಗೆ ಬಿದ್ದಿದೆ. ಸೊ ಇದನ್ನು ಅಲ್ಲಿಂದ ಕೊಂಡೋಗುವವರು ಕೂಡ ಇಲ್ಲ, ಇಲ್ಲಿಂದ ಆಕ್ರೋಶ ಅದು ಬಂದಿರುವಂಥದ್ದು. ಸೊ ತಾವು ಹೇಳಿದ್ರಿ ಇದನ್ನೆಲ್ಲ ಅವರು ಮೆನ್ಷನ್ ಮಾಡಲ್ಲ ಎಷ್ಟು ಡೆತ್ ಆಗಿದೆ ಏನು ಕತೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಪಿಲಿಕುಳದ ಝೂ ಇದೆ. ಜೊತೆಗೆ ನೆಕ್ಸ್ಟ್ ಒನ್, ಇಂಥ ಪ್ರಾಣಿಗಳಲ್ಲಿ ತುಂಬಾ ಇದೆ, ಕೇವಲ ಜಿಂಕೆ ಅಲ್ಲ. ಈ ಐನ ಆಗಿರ್ಬೋದು, ಆಸ್ಟ್ರಿಚ್ ಅನ್ನು ನೀವು ನೋಡಿ ಇರ್ಬೋದು. ಅದು ಆಕ್ಚುಲಿ ಡ್ರೈ ಜಾಗದಲ್ಲಿ ಇರುವಂತ ಪಕ್ಷಿ. ಇಲ್ಲಿಯ ಮಾನ್ಸೂನ್ ಅಲ್ಲಿ ಅದಕ್ಕೆ ಯಾವುದೇ ಶೆಲ್ಟರ್ ಇರ್ಲಿಲ್ಲ. ಮತ್ತೆ ನಾನು ತುಂಬಾ ಸಲ ಲೆಟರ್ ಬರ್ದ ನಂತರ ಅದಕ್ಕೆ ಒಂದು ಶೆಲ್ಟರ್ ಮಾಡಿದ್ರು. ಅದು ಕೂಡ ಟೆಂಪರರಿ ಶೆಲ್ಟರ್ ತರ ಮಾಡ್ಕೊಂಡಿದ್ದಾರೆ. ಆಸ್ಟ್ರಿಚ್ ಆಗಿರ್ಬೋದು, ಈ ಪ್ರಾಣಿಗಳಿಗೆ ನಾಳೆ ಅಲ್ಲಿ ರೈನ್ಫಾಲ್ ಇದ್ರೆ ಯಾವುದೇ ಒಂದು ಶೆಲ್ಟರ್ ಇರುವುದಿಲ್ಲ ಅಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲೇ ಅದು ನಿಂತ್ಕೊಳ್ಳಿರ್ಬೇಕಾಗುತ್ತೆ ಆ ಒಂದು ಕೆಸರಲ್ಲಿ, ಯಾವ್ದು ನೀರಲ್ಲಿ ಅಲ್ವಾ ಸರ್? ಹೌದು ಹೌದು. ಮತ್ತೆ ಕೆಸರು ಅಂದ್ರೆ ಅದು ಅಲ್ಲಿ ಬರೋದು ನೀರು ಹತ್ರ ಇರುವಂತ STP ಯ ನೀರು ಬರುದು. STP ಓವರ್ಫ್ಲೋ ಆಗಿ ಆ ನೀರು ಈ ಪಿಲಿಕುಳ ಬಯಾಲಜಿಕಲ್ ಪಾರ್ಕ್ ನಲ್ಲಿ ಬರುದು. ಇದು ಫಸ್ಟ್ ಟೈಮ್ ಪ್ರಾಬ್ಲಮ್ ಅಲ್ಲ, ಪ್ರತಿ ವರ್ಷ ಆಗ್ತದೆ. ಅದಕ್ಕೆ ಯಾವುದೇ ಇವರು ಈ ಸಲ ನೆಕ್ಸ್ಟ್ ಮಾನ್ಸೂನ್ ಅಲ್ಲಿ ಕೂಡ ನೀರು ಬರ್ತದೆ ಅದ್ರೊಳಗಡೆ, ಅವರಿಗೆ ಕೂಡ ಗೊತ್ತಿದೆ. ಅದಕ್ಕೆ ಬೇಕಾದ ವ್ಯವಸ್ಥೆ ಅವ್ರು ಮಾಡೋದಿಲ್ಲ. ಸರ್, ಈ ಒಂದು ದೃಶ್ಯವಳಿ ನೋಡಿ, ಪಾಪ ಜಿಂಕೆಗಳು ತಿಂತಾ ಇದೆ, ತಿನ್ಲಿಕ್ಕೆ ಎಷ್ಟು ಒಳ್ಳೆ ಆಹಾರವನ್ನು ಕೊಟ್ಟಿದೆ. ಸ್ವಲ್ಪ ಗ್ರೀನರಿ ಇದೆ. ಇಷ್ಟು ಆಹಾರಗಳು ಅಷ್ಟು ಜಿಂಕೆಗಳಿಗೆ ಸಾಲುತ್ತಾ? ಇದೇ ಇವರುಗಳು ಮಾಡುವಂತ ವಿಚಾರ. ಅದೇ ಅಲ್ಲಿ ಗಮ್ಮತ್ ಏನಂದ್ರೆ ಅಲ್ಲಿ ಇದಿಲ್ಲ, ವೇವಿಂಗ್ ಮಿಷಿನ್ ಇಲ್ಲ. ನೀವು ಅವಾಗ ಕಾಂಟ್ರಾಕ್ಟರ್ ತಂದಂತ ರಿಸಿಟ್ ಅನ್ನು ನೀವು ನಂಬಬೇಕು. 100 kg ತಂದಿಲ್ಲ ಅಂದ್ರೆ ನೀವು ನಂಬಬೇಕು 100 kg ಇದೆ ಮಾಡ್ತೀರಾ. ಎಲೆಕ್ಟ್ರಾನಿಕ್ ಸ್ಕೇಲ್ ಇಲ್ಲಲ್ಲ. ಆದ್ರೆ ಪಾಪ ಅದಕ್ಕೆ ಹಾಕುವಂತ ಫುಡ್ ಹಾಕುವಂತ ಝೂ ಕೀಪರ್ ನವರಿಗೆ ಅದರ ವಿಷಯ ಗೊತ್ತಿರ್ತದೆ. ಆದ್ರೆ ಅವರಿಗೆ ಧ್ವನಿ ಎತ್ತಿದ್ರೆ ಕಣ್ಣು ತೋರಿಸಿ ಬೆದರಿಕೆ ಕೊಡ್ತಾರೆ. ಅದ್ರ ಆಡಿಯೋ ಕೂಡ ನಮ್ಮ ಹತ್ರ ಇದೆ. ಅವರು ತೋರಿಸಿ ಬೆದರಿಕೆ ಕೊಡುವಂತ ಆಡಿಯೋ ಕೂಡ ಸಂದರ್ಭ ಬರುವಾಗ ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಹೌದಾ? ದುರಂತರಿ, ನಿಜವಾಗ್ಲೂ ಕೂಡ ನಾನು ಬರ್ತೀನಿ. ಕರೆಗಳಿದೆ, ನಾನು ಕರೆಗಳನ್ನು ತೆಗೆದುಕೊಂಡು ತದನಂತರ ನೆಕ್ಸ್ಟ್ ವಿಜುವಲ್ಸ್ಗೆ ಬರ್ತೀನಿ. ಎಸ್, ನನಗೆ ಅದೊಂದು ಶಾಕಿಂಗ್ ಆಯಿತು. ಏನು ಅಲ್ಲಿರುವಂಥ ಇವರು ಕೂಡ ಬೆದರಿಕೆಯನ್ನು ಕೊಡ್ತಾರೆ ಧ್ವನಿ ಎತ್ತಿದವರಿಗೆ ಅನ್ನುವಂಥದ್ದು. ಇಂತಹ ಪರಿಸ್ಥಿತಿ ಇದ್ದರೆ ನಮ್ಮ ಕಾನೂನು ನೋಡಬೇಕಾಗುತ್ತೆ. ಜೊತೆಗೆ ನಮ್ಮ ಜಿಲ್ಲಾಡಳಿತ ಕೂಡ ನೋಡಬೇಕಾಗುತ್ತೆ. ಜೊತೆಗೆ ಮಂಗಳೂರಿನ ಜನರು ನೋಡಬೇಕಾಗುತ್ತೆ. ಪ್ರಶ್ನೆ ಮಾಡಿಲ್ಲ ಅಂತ ಪ್ರಾಣಿ ಅಲ್ಲ ನಿತಿನ್ ಅವರೇ. ಅಲ್ಲಿ ಝೂ ಕೀಪರ್ ನವರಿಗೆ ಇವತ್ತು ಪಾಪ ಸಂಬಳ ಎಷ್ಟಂದ್ರೆ ನೀವು ಕೇಳಿದ್ರೆ ನಿಮಗೆ ಸ್ವಲ್ಪ ಬೇಜಾರಾಗ್ಬೋದು. 13,000 14,000 ಅಂತ ಸಂಬಳ. ಅವ್ರು ಬೆಳಿಗ್ಗೆಯಿಂದ ಸಂಜೆ ತನಕ ಪ್ರಾಣಿಗಳಿಗೆ ಕೆಲಸ ಮಾಡ್ತಾರೆ. ಅವರ ಸ್ವಂತ ಮಗು ತರ ಅವ್ರು ನೋಡ್ಕೊಳ್ತಾರೆ. ಅವರ ಕಣ್ಣು ಮುಂದೆ ಈ ಪ್ರಾಣಿಗಳು ಸಾಯುವಾಗ ಅಥವಾ ಅವ್ರಿಗೆ ಇಷ್ಟು ಕಮ್ಮಿ ಫುಡ್ ಹಾಕುವಾಗ ಒಂದು ಸಮಯದಲ್ಲಿ 1 ವಾರಕ್ಕೆ ಫುಡ್ಡೇ ಬರ್ಲಿಲ್ಲ ಇತ್ತು. ಆ ಟೈಮ್ ಕೂಡ ಧ್ವನಿ ಎತ್ತಿದ್ದೆ, ಅದನ್ನು ಸೀಸನ್ ಟೈಕ್ ಕೂಡ ರಿಪೋರ್ಟ್ ಮಾಡಿದ್ದೆ. ಮತ್ತೆ ಇಮಿಡಿಯೇಟ್ಲಿ ಫುಡ್ ಬಂತು. ಈ ಕಾಂಟ್ರಾಕ್ಟರ್ ನಾವು ಬ್ಲಾಕ್ ಮೇಲ್ ಮಾಡುದು, ನಮ್ಮ ಪೇಮೆಂಟ್ ನೀವು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ನಾವು ಫುಡ್ ಹಾಕುದಿಲ್ಲ ಅಂತ. ಒಂದು ವಾರ ಫುಡ್ ಇಲ್ಲ, 1 ವಾರ ಫುಡ್ ಇರ್ಲಿಲ್ಲ. ದುರಂತರಿ. ಬರ್ತೀನಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ನಮ್ಮ ಪಿಲಿಕುಳ ನಮ್ಮ ಹೆಮ್ಮೆ ಅಂತ ಒಂದು ಅಭಿಯಾನ ಈಗ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಈಗ ಬಿಟ್ಟು ನಮ್ಮ ಮಂಗಳೂರಿಗೊಂದು ಕಪ್ಪು ಚುಕ್ಕೆ ಇದು ನಮ್ಮ ಪಿಲಿಕುಳ ಅನ್ನೋದಕ್ಕೆ ಒಂದು ಇದು ಕಪ್ಪು ಚುಕ್ಕೆ ಆಗ್ತದೆ. ಯಾಕಂದ್ರೆ ಇದು ನಮ್ಮೆಲ್ಲರ ಪ್ರೆಸ್ಟೀಜ್ ಪ್ರಶ್ನೆ. ನೋಡಿ, ಎಲ್ಲೂ ಇಲ್ಲ. ಶಿವಮೊಗ್ಗದಲ್ಲಿ ಒಂದಿದೆ, ಮತ್ತೆ ಮಂಗಳೂರು ಅದಕ್ಕೋಸ್ಕರ ಜನ ಬರ್ತಾರೆ, ಹೌದಲ್ವಾ? ಇದರಲ್ಲಿ ಅವರಿಗೆ ಏನ್ ಗೊತ್ತಾ, ಈ ಆಹಾರ ಸಪ್ಲೈ ಮಾಡ್ತಾರಲ್ಲ, ಅವರೊಳಗೆ ಏನಾದ್ರು ಭಿನ್ನಾಭಿಪ್ರಾಯ ಇತ್ತಲ್ಲ, ಅವರು ಅವತ್ತೊಂದು ಮಾತು ಬಂದಿತ್ತು ನೋಡಿ, ವಿಚಾರ ಹಾಕುದು ಈಗೆಲ್ಲ, ಅದು ಕಾರಣ ಇರ್ಬೋದು. ಮತ್ತೆ ಅವರ ಜೊತೆ ಕೆಲವರು ಕ್ರಿಮಿನಲ್ಸ್ ಗಳ ಜೊತೆ ಅಧಿಕಾರಿಗಳು ಮತ್ತೆ ಅಲ್ಲಿ ಸಂಬಂಧಪಟ್ಟ ಇವರೇ ಯಾರಿದ್ದಾರೆ ಅವರಲ್ಲಿ ಕ್ರಿಮಿನಲ್ ನೋಡ್ಬೇಕು, ಮತ್ತೆ ಮರ್ಡರ್ ಕೇಸ್ ಹಾಕ್ಬೇಕು. ಯಾಕಂದ್ರೆ ಇಷ್ಟು ಇದಕ್ಕೆ ಅವ್ರ ಜವಾಬ್ದಾರಿ ಯಾರು ಅಲ್ವಾ? ಆ ಪಿಲಿಕುಳಕ್ಕೊಬ್ಬರು ಜವಾಬ್ದಾರಿ ಅಂತ ಬೇಕಲ್ಲ, ಅವರನ್ನೇ ಪ್ರಶ್ನಿಸುವಂತದ್ದು, ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂತದ್ದು ಆಗ್ಬೇಕು. ಮುಗ್ಧ ಪ್ರಾಣಿಗಳು ನೋಡಿ, ಏನ್ ಗೊತ್ತಾ, ಇದಕ್ಕಿಂತ ಮುಂಚೆ ಹಾಸನದಲ್ಲಿ ಜಿಂಕೆಯ ಇದಿತ್ತು ವನ, ಈಗ ಪಾರ್ಕ್ ಆಗಿದೆ. ಅಲ್ಲಿಂದೆಲ್ಲ 1996 ಎಲ್ಲ ಎತ್ತಂಗಡಿ ಮಾಡಿದ್ರು. ಇವಾಗ ಏನಾಗ್ತದೆ, ಇವರ ನಾಲಿಗೆಗೆ ಚಪಲಕ್ಕೆ ಜಿಂಕೆಗಳು ಬಲಿಯಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಈ ನೋಡಿ ಪ್ರಾಣಿಗಳಿದೆ, ಹುಲಿಗಳಿದೆ, ಅವರ ಚರ್ಮ, ಉಗುರು ಇದೆಲ್ಲ
ಬೆಲೆ ಬಾಳುವಂತದ್ದು. ನಿಗೂಢವಾಗಿ ಏನಾದರೂ ಇವರು ಶಾಮೀಲಾಗಿದ್ದಾರೆ ಅನ್ನೋದನ್ನು ತನಿಖೆ ಮಾಡಿಸ್ಬೇಕು. ಯಾಕಂದ್ರೆ ಮೊದಲು DC ಆಫೀಸರ್ ST ಆಫೀಸರ್ ಎಲ್ಲ ಒಂದು ದಂತ ಗೊತ್ತಿತ್ತ ನಿನ್ನೆ ಪ್ರಕರಣ ಆದದ್ದು. ಇಂಥದ್ದೆಲ್ಲ ನೋಡಿ ಏನ್ ಗೊತ್ತಾ, ಇದೆಲ್ಲ ಅವರ ಒಳಗಿನ ಒಂದು ಬಾಂಧವ್ಯ ಇರ್ತದೆ ಅವರ ಒಳಗೆ, ಅಧಿಕಾರಿಗಳು ರಾಜಕಾರಣಿಗಳೆಲ್ಲ ಸೇರಿ ಇಂಥದ್ದು ಬಗ್ಗೆ ಒಂದು ಸೂಕ್ತ ತನಿಖೆ ಮಾಡಿಸುವಂತ ಕೆಲಸ ಮಾಡ್ಬೇಕು. ಈ ಅವ್ಯವಹಾರಗಳು ಏನಿದೆ ಅದೆಲ್ಲ ಹೊರಗೆ ಬರ್ಬೇಕು, ಒಂದು ನ್ಯಾಯ ಸಿಗ್ಬೇಕು. ಪ್ರಾಣಿಗಳಂದ್ರೆ ಇದಲ್ಲ, ಪ್ರಾಣಿಗಳು ಮನುಷ್ಯನಷ್ಟು ಕ್ರಿಮಿನಲ್ ಪ್ರಾಣಿ ಯಾವುದಿಲ್ಲ. ಅದು 100% ಸರ್. ನಮಗೆ ಒಂದು ಬಾರಿ ಬೇಜಾರ ಸಂಗತಿ, ಯಾಕಂದ್ರೆ ದಕ್ಷಿಣ ಕನ್ನಡದವರಾಗಿ ನಾವು ಎಲ್ಲ ಪ್ರಾಣಿ ಪ್ರಿಯರಾಗಿ ವರ್ಷಕ್ಕೊಮ್ಮೆ ಒಂದು ರಜೆ ದಿವಸ ಎಲ್ಲ ಮಕ್ಕಳೆಲ್ಲ ಬಂದು ನೋಡುವಂತದ್ದು ಅಲ್ವಾ. ಅದಕ್ಕೆ ಆಹಾರ ಇಲ್ಲ, ಅದನ್ನು ಸರಿಯಾಗಿ ಬಿಟ್ಬಿಡಿ. ಎಷ್ಟೋ ಸಂಸ್ಥೆಗಳಿದೆ ಅವು ವಹಿಸ್ಕೊಳ್ತಾವಲ್ಲ. ನಿಜ ನಿಜ. ಎಸ್ ಸರ್, ಎಸ್ ಸರ್, ನಿಜ ಸರ್. ಅದಕ್ಕೆ DC ಇದ್ದಾರಲ್ಲ, DC ಕೂಡ ಹೊಣೆಗಾರರಲ್ವಾ? ಹೌದಪ್ಪ, ನಿಜ ನಿಜ ನಿಜ. ಮತ್ತೆ ಇದರ ಬಗ್ಗೆ ತನಿಖೆ ಸಮಗ್ರವಾಗಿ ತನಿಖೆ ಕುಲಂಕಷವಾಗಿ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ನನ್ನ ಒಂದು ಒತ್ತಾಯ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್. ಇಲ್ಲ 100% ಸತ್ಯ. ಮನುಷ್ಯನಷ್ಟು ಇದನ್ನೆಲ್ಲ ನೋಡಿದಾಗ ಮನುಷ್ಯನಷ್ಟು ಕ್ರಿಮಿನಲ್ ಪ್ರಾಣಿ, ನೀಚ ಪ್ರಾಣಿ ಮತ್ತೊಬ್ಬ ಇಲ್ಲ. ನಾನು 100% ಹೇಳ್ತೀನಿ. ಯಾಕಂದರೆ ಮನುಷ್ಯ ಮುನ್ನೆ ನಮ್ಮ ಜಪ್ಪು ಪರಿಸರದಲ್ಲಿ 6 ನಾಯಿಗಳಿಗೆ ತಿನ್ನುವ ಅನ್ನ ಆಹಾರಕ್ಕೆ ವಿಷ ಹಾಕಿದಂಥ ಪಾಪಿಗಳ ನಡುವೆ ತಿನ್ನುವಂತಹ ಅನ್ನ ಆಹಾರದಲ್ಲಿ ವಿಷ ಇರುವಂತಹ ಈ ಪಾಪಿಗಳು ಬೇರೇನಲ್ಲ, ಇವರೇನಲ್ಲ. ಇವರು ಹಣವನ್ನು ಮಾಡಿದರು, ಅವರು ನಾಯಿಯನ್ನು ಸಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋದರು. ಇವರು ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ದುರಂತ ಆಗುತ್ತೆ. ನಿಜವಾಗ್ಲೂ ಕೂಡ ಬಹಳಷ್ಟು ಜನರು ಕರೆಗಳ ನಡುವೆ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಆ್ಯಂಡ್ ಎಸ್, ತುಂಬ ಜನರು ಹೇಳ್ತಾ ಇದ್ದಾರೆ. ದರಿ ದೇವಾಡಿಗ್ ಅವರು ಹ್ಯಾಟ್ಸ್ ಆಫ್ ಟು ಯು ಭುವನ್. ಆ್ಯಂಡ್ ಸೆವೆನ್ ಹೇಳ್ತಾರೆ ವೆಲ್ ಡನ್ ಭುವನ್, ಕೀಪ್ ಇಟ್ ಅಪ್. ಹೀಗೆ ಮಾಡಿದವರಿಗೆ ಅದೇ ಆಹಾರ ಕೊಡಬೇಕು ಅಂತೇಳಿ ಸಂತೋಷ್ ಕುಮಾರಿ ಅವರು ಮಂಗಳೂರು ಬುದ್ಧಿವಂತರ ಜಿಲ್ಲೆ ಅಂತಾರೆ. ಬುದ್ಧಿ ಕಡಿಮೆಯಾಗಿದೆ, ಅದಕ್ಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ. ಜೊತೆಗೆ ರೇಷ್ಮಾ ಅವರು ಹೇಳ್ತಾ ಇದ್ದಾರೆ ವೆಲ್ ಡನ್ ಭುವನ್ ಅಂತ ಹೇಳಿ. ಸೊ ಬೆನಿಡಿಕ್ಟ್ ಫೆರ್ನಾಂಡಿಸ್, ತಾವು ಹೇಳಿದಂತೆ ಬೆನಿಡಿಕ್ಟ್ ಫೆರ್ನಾಂಡಿಸ್ ಅವರು ಕಮೆಂಟ್ ಹಾಕಿದ್ದಾರೆ. ಆಕ್ಷನ್ ಶುಡ್ ಬಿ ಇನಿಷಿಯೇಟೆಡ್ ಅಗೇನ್ಸ್ಟ್ ಜಯಪ್ರಕಾಶ್ ಭಂಡಾರಿ ಸಮಥಿಂಗ್, ರಿಟೈರ್ಡ್ ಫಾರೆಸ್ಟ್ ಆಫೀಸರ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಕರಪ್ಟ್ ಪ್ರಾಕ್ಟೀಸಸ್ ಅಂತೇಳಿ. ಸೊ ಜೊತೆಗೆ ಇನ್ನೊಬ್ರು ಅಬ್ಬಾಸ್ ಅವರು ಹಾಕಿದ್ದಾರೆ ಅದನ್ನು ಕಾಡಿಗೆ ಬಿಡಿ ಅಂತೇಳಿ. ಜೊತೆಗೆ ಇನ್ನೊಬ್ರು ಹಾಕಿದ್ದಾರೆ ಗಾಲ್ಫ್ ಕ್ಲಬ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಪಿಲಿಕುಲಾ, ಅನೆಕ್ಸ್ ಇಸ್ ಟು ಬಿ ಬೆನಿಫಿಟ್ಸ್ ಟು ಝೂ ಆನಿಮಲ್ಸ್ ಅಂತೇಳಿ. ಹ್ಯೂಜ್ ನಂಬರ್ ಆಫ್ ಟ್ರೀಸ್ ಇನ್ಸೈಡ್ ದ ಝೂ ವೇರ್ ಫೆಲ್ಡ್ ಆ್ಯಂಡ್ ಸೋಲ್ಡ್, ಎಂಕ್ವೈರಿ ರಿಕ್ವೈರ್ಡ್ ಅಂತ ಹೇಳಿ. ಪಿಲಿಕುಲಾ ಡೆವಲಪ್ಮೆಂಟ್ ಅಥಾರಿಟಿ ಇಸ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ದೀಸ್ ಎಂಪ್ಲಾಯೀಸ್ ಇನ್ the advised Pilikula society were removed from service and leakage of information to us ಅಂತ ಹೇಳ್ತಾ ಇದ್ದಾರೆ. ಎನಿವೇ ನಾನು ಇದರ ಬಗ್ಗೆ ನಾನು ಮಾತಾಡ್ತೇನೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ? ನಾ ಕರ್ಕಳದಿಂದ ಮಾತಾಡುದು. ಯಾರು? ತಮ್ಮ ಹೆಸರು? ಪಾತಿರ್ಲ ಮೇಡಮ್. ಇರ್ರ ಪುದರ್ என்ன சுமனா? சுமனா, ஓகே ஓகே. பல்ல மேடம், பாத்துல மேடம். ಇತ್ತ ಒಡೆ ಮುಟ್ಟನವನ ಪರಿಸ್ಥಿತಿ ಬರ್ತದನ್ನು ಪಂಡ ಇತ್ತ ಆರು ವನ್ಯಜೀವಿದ ಸಂರಕ್ಷಕರು ಭುವನ್ ಪಂದುಲ್ಲರತೆ ಅಂದ ಅರೇನ ಸುರುಕು ನಮ್ಮ ಒಂತ ಜಾಗ್ರತೆ ಮಲ್ಪೋಡಾಪು ಆ ರೀತಿ ನೆತ್ತ ಬಗ್ಗೆಡು ಮಸ್ತ್ ಪೊರ್ಮೊಂದುಲ್ಲರತೆ ಈತ್ ಒಂಜಿ ಡೀಪ್ ಆದ ಪಿಲಿಕುಳದ ಬಗ್ಗೆಡು ಮತ ಉಂಡೇನು ಪೂರ ಡಿಟೈಲ್ ಆಧಾರ ಪನ್ನೊಂದುಲ್ಲರತೆ ಆತನಗೆ ಏನಾಪುಣ್ ಗೊತ್ತುಂಡೆ ಆರು ಇಂಡಿವಿಜುವಲ್ ಆದ ಒಂದಿತ್ತ ಪಂಡರ್ಡಲ ಅರಿಗೂ ಒಂತೆ ಜೊತೆಗೆ ಬೋಡು ಇಜಿಂದ ಆರು ಒಯ್ತೆ ಪೋಪೇರು ಓನ್ ಪೋಪೇರು ಅರನೇ ಮುಗಿತಿಂದ ಒಂದು ಬೇಳೆ ಅಡಗೆ ಉಂಟು ಉಡತ್ತ ಅಂಜಾರು ಹೋದು ಅದು ಬೋನ್ ಪನ್ಪುನರಿಗ್ಲ ಒಂತೆ ಸಂರಕ್ಷಣೆ ಬೋಡು ನೆತ್ತ ಇದೈತೆ ಅರೇನು ಸುರುಕು ಜಾಗ್ರತೆ ಮಲ್ತಂದು ಬಕ್ಕದವೇನು ಪೂರ ಅರ್ಪಂಡಿರ್ತೆ ನಮ್ಮ ಕುಡ್ಲ ಬೊಕ್ಕ ನಮ್ಮ ಪಿಲಿಕುಳ ಅನ್ಕೊಂಡದು ಅವು ಒರ್ಪಾಡ ಅಂದ್ರೆ ಜೊತೆಕ್ಲೆ ಜನ ಬೋಡು ಪಂಡ ಪರಿಸ್ಥಿತಿ ಅಡೆಮುಟ್ಟ ಎತ್ತಿದ್ದೀನಿ ನಮಕ್ ಅವು ಪುರ ಬೋರ್ಡು ನಿಜ್ಜಿತ್ತೆ ಒರಿಯ ಕೊರಿಯನ ತೂಂಡ ಬೊಕ್ಕ ಒಂಜಿ ಆರು ವಿಶಾಲ ಮನೋಭಾವ ನೆಡೆ ದಾನ ಒಂದದ ಅಂತ ಆರ್ನ ಪರ್ಸನಲ್ಲಿ ಆರು ಈತು ಪೂರ ಮಲ್ತೊಂದು ಉಳ್ಳೇರನ್ನ ಅದು ನಿಜವಾದ ಗ್ರೇಟ್ ನಿಜ 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 ಈತು ಜನ ಪೂರ ಕಣ್ಣು ಮುಚ್ಚಂದು ಕುಲ್ಲ ನಿಂತಿರ್ತದೆ ಗೊತ್ತಿತ್ತನ್ನೆಲ್ಲ ಬಾಯಿ ಬಿಡ್ತಿದ್ದಾರೆ ಯಾಕೆ ಧೈರ್ಯ ಇದ್ದಿ ಕರೆಕ್ಟ್ ಅಂಡ ಮೇರು ಚಲತ್ ಧೈರ್ಯ
ಈ ತವೇನು ಈತೆ ಪಬ್ಲಿಸಿಟಿ ಮಲ್ಪಡುನ್ನದ Yes. ಅಟೇ ಯಾರಿಗೆ ಒಂಜಿ ಬೋರ್ಡ್ ಅತ್ತೆ ಕಾನ್ಫಿಡೆನ್ಸ್ ಬೋರ್ಡ್ ಅತ್ತೆ Yes, yes. ಆತ ದಾಂತ ಯಾರು ಮಲ್ಪರಿಗೆ ಸಾಧ್ಯ ಇದ್ದೇವೆ ನಿಜ 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 ಐತೆ ಸಲದ ಆರ್ನ ಸಂರಕ್ಷಣೆಗಳ ಒಂತೆ ಜಾಗ್ರತೆ ಮಲ್ಪಡಾಪುಂಡು ಕನ್ಪುನ್ಯ ಓಕೆ ಪಿಲಿಕುಳ ಸಂರಕ್ಷಣೆ ಒಟ್ಟಿಗೆ ಭುವನ ಸಂರಕ್ಷಣೆ ಮಾಡ್ಬಿಡೋದು ಎನಿವೆ ಮೇಡಮ್ ಒಂಜಿ ಅತ್ತೆ ಮೇಡಮ್ ಒಂಜಿ ಬಾರಿ ಪೊರ್ಲದ ಪಾತ್ರೆ ಯಾನು ಒಂಜಿ ಪಾತ್ರಪ್ಪ ನೋಡೆ ತುಲೆ ಎನ್ನಲ ಇಕ್ಕಡು ತುಲೆ ಆ ಒಂಜಿ ಮುಗ್ಧ ಪ್ರಾಣಿ ಐಕ್ ವಾಯ್ಸ್ ಇತ್ತುಜಿ ಅವು ಒಂಜಿ ದೇವರಡ ಪಾಪ ಕಣ್ಣ ನೀರ್ದೆತ್ತು ಬುಲ್ದುಪ್ಪೋಡು ಎಂಕ್ಲೆಗೆ ಈ ಒಂಜಿ ಪರಿಸ್ಥಿತಿ ಬೈದಂಡು ಏಪ ನ್ಯಾಯ ತಿಕ್ಕುಡೊಂದು ಅಪ್ಪಗ ದೇವೇರು ಇಂಚಿನಕ್ಲೆಂಗ್ ಕಡಪುರ್ವೇರು ಸರ್ ಮೇಡಮ್ ಸೊ ಅಂಚದುಪ್ಪನಾಗ ಇಂಚಿನಕ್ಲೆಗೆ ಎಂಚಿನ ಪವರ್ಫುಲ್ ವ್ಯಕ್ತಿನಕ್ಕುಲೆ ಬರಡು ಅವು ಒಂಜಿ ರಕ್ಷಣೆ ಉಪ್ಪುಡು ಬಂದ ನಂಬಿಕೆ ನಮ್ಮ ಅದ ಅನ್ಪರಿರು ನಮ್ಮ ನಂಬುನಂಚಿನ ದೈವ ದೇವರು ಕಾಪುವರಿಗೆ ನಮ್ಮ ನಂಬುನಂಚಿನ ಸತ್ಯ ಕಾಪುಂಡಿಗೆ ಸೊ ಅಂಚ ಸತ್ಯದ ಪರವಾದ ಉಳ್ಳೇರು ಅಂಚದುಪ್ಪನಾಗ ಎತ್ತೇ ಜನ ಬತ್ತನಲ್ಲ ದಾಲ ಆವಾದ ಬರ್ಬಿಡ ನಂಬಿಕೆ ಐಟತೆ ನಮ್ಮ ಬದುಕಿನ ಪ್ರತಿ ಸಲ ಇರು ಅನ್ಯಾಯ ಮಲ್ತಿನಕ್ಲೆ ಮಿತ್ತು ಬರ್ಪೇರು ಬಂದಾಗ ನಮ್ಮ ಬದುಕು ನಮ್ಮ ಒಂದು ಒರಿಯರ ಉಂಡೆ ಪಲ್ಲೆಗೆ ಇಜ್ಜತೆ ಸೊ ಅಂಚ ಆ ಒಂಜಿ ಪ್ರಾಣಿಲ ಒಂಜಿ ಆರೈಕೆ ಲೊಪ್ಪು ಅನ್ಯಾಯ ಮಲ್ತನಕ್ಲೆ ಅಂದ್ ಅವ್ ಸತ್ಯಗೆ ಏಪಲ ಗೊತ್ತುಂಡೆ ಬಾರಿ ತಡಾ ತಿಕ್ಕೊಂಡು ಪ್ರತಿಫಲ ತಿಕ್ಕುಂಡು ಮೇಡಮ್ ಬಟ್ ತಿಕ್ಕುಡು ನೋ ಡೌಟ್ ದಯಪಣಗೆ ಇತ್ತೆ ಒಂಜಿ 21 ವರ್ಷ ಪ್ರಾಯದ ಹುಡುಗೆ ಇಂಚಿನ ಒಂಜಿ ವಿಚಾರನ ಮಲ್ತೊಂದುಲ್ಲೆ ಪನ್ನಾಗ ಕಾನೂನಾತ್ಮಕವಾದ ಈ ಒಂಜಿ ವಿಚಾರ ಪಿದೇ ಬರೋದುಂಡು ಪನ್ನಾಗ ಮಲ್ಲ ವಿಚಾರನೆ ನೋ ಡೌಟ್ ದಯಪಣ ನಮ್ಮ ಕಾನೂನು ಮಿತಿ ನಂಬಿಕೆ ಉಂಟು ದಯಪನಾಗ ಒಂಜಿ ಪವರ್ಫುಲ್ ವ್ಯಕ್ತಿನಕುಲು ಮಾಜಿ ಪ್ರಧಾನ ಮಂತ್ರಿ ಅದು ಪಡ ಮಾಜಿ ಮುಖ್ಯಮಂತ್ರಿ ಅದು ಪಡ ಅಕಲ ಕುಟುಂಬದ ಕುಲ ಜೈಲಿಡು ಕುಲ್ವೇರು ಅತರ ಪವರ್ಫುಲ್ ಆಯ್ನಂಚಿನ ಒಂಜಿ ಆಕ್ಟರ್ ಪವರ್ಫುಲ್ ಆಯ್ನಂಚಿನ ಒಂಜಿ ವ್ಯಕ್ತಿ ಅಕುಲ್ಲ ಇತ್ತ ಜೈಲಿಡು ಕುಲ್ವೇರು ಪನ್ನಾಗ ಬಿಕಾಸ್ ಆಫ್ ನಮ್ಮ ಕಾನೂನು ಸ್ಟ್ರಾಂಗ್ ಆದುಂಡು ನಮ್ಮ ಕಾನೂನಿಗೂ ಗೌರವ ಉಂಡು ಘನತೆ ಉಂಡು ಅವು ಏಪಗಲ ಏರೆಲ್ಲ ಮೆರೆಯರೆ ಬಿಡುಪುಜಿ ಅನ್ಯಾಯದಕ್ಲೆ ನಾವು ಒಂಜಿ ನೂದಕ್ಕೆ ಸತ್ಯ ಸೊ ಅಂಚ ಥ್ಯಾಂಕ್ ಯು ಮೇಡಮ್ ಇರ್ನ ಕನ್ಸನ್ಗೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಸ್ವಲ್ಪ ಬೋನಿಗೆ ಪಂಡೇರೆ ಬೋನಣ್ಣ ಇರ್ತು ನೋಡು ಎನಿವೆ ಬರ್ಪಾಯ್ ಬಿಫೋರ್ ದಟ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರಿನಿಂದ ಯತಿನ್ ಸರ್ ನಮಸ್ತೆ ಮಾತಾಡಿ ಸರ್ ನಮಸ್ತೆ ಸರ್ ನಮಸ್ತೆ ಯತಿನ್ ಸರ್ ಪಾತಿರ್ಲೆ ಪಾತಿರ್ಲೆ ಸರ್ ಕೇನುಡು ಸರ್ ಕೇನುಡೆ ಯತಿನ್ ಸರ್ ಕೇನುಡೆ ಹಲೋ ಯತಿನ್ ಸರ್ ಕೇಳ್ತಾ ಇದೆಯಾ ಸರ್ ಓಕೆ ಕರೆ ಕಟ್ ಮಾಡಿ ಕರೆ ಮಾಡಿದಾಗ ಟಿವಿ ಮ್ಯೂಟ್ ಮಾಡಿ ಕರೆ ಮಾಡಿ ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ ಎಸ್ ಭುವನ್ ಸರ್ ಬಹಳಷ್ಟು ಜನರು ಕರೆಗಳ ಬಹಳಷ್ಟು ಇಲ್ಲಿಗೆ ಸೋಷಿಯಲ್ ಮೀಡಿಯಾಗಳು ಕೂಡ ತಮಗೆ ಹ್ಯೂಜ್ ರೆಸ್ಪೆಕ್ಟ್ ಭುವನ್ ಅಂತೇಳಿ ಹಾರ್ಡ್ ವರ್ಕ್ ಪೇಸ್ ಆಫ್ ಭುವನ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಾಯ್ಸ್ ಫಾರ್ ವಾಯ್ಸ್ಲೆಸ್ ಅಂತೇಳಿ ಬಹಳಷ್ಟು ಜನರು ತಮ್ಮ ಒಂದು ಪ್ರಾಮಾಣಿಕ ಕೆಲಸವನ್ನ ಏನ್ ಹೇಳ್ತೀರಿ ಜೊತೆಗೆ ಈಗ ಮೇಡಮ್ ಅವರು ಕರೆ ಮಾಡಿ ಹೇಳಿದ್ರು ಅಂಡ್ ತಾವು ಕೂಡ ಸೇಫ್ ಆಗಿ ಇರ್ಬೇಕಂತೇಳಿ ಬರ್ತೇನೆ ಬಿಫೋರ್ ದಟ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಮಾತಾಡಿ ಸರ್ ಗೊತ್ತೇನೆ ಸರ್ ಇಂಚಿನ ಜೋಕುಲಪುರ ನಮ್ಮ ಪ್ರಾಣಿ ಸಂಘದ ಪುರ ಹನುಮಂತ ಸಪೋರ್ಟ್ ಮಾಡ್ಕೊಡಿ ಸರ್ ಕರೆಕ್ಟ್ ನಿಜ ಫಸ್ಟ್ ಕಾಡು ನಾಡು ನಿಜ ನೂದೇಕು ನೂದು ಐದು ಬಗ್ಗೆ ಎಂಜಿನ ಗೊತ್ತೇನೆ ಸರ್ ಕೆಲವು ಪುರ ಇತ್ತೆ ದಾದೆ ಗೊತ್ತಾಗ್ತೇನೆ ಗೊತ್ತೇನೆ ಸರ್ ಬೀದಿ ನಾಯಿಗೆ ಪುರ ಈ ಅವು ಏನ್ ಪುರ ಪಾಡ್ವಿ ಅವು ಇತ್ತದ ಈ ಒಂದು ಚಿಕನ್ ಕಬಾಬ್ ಗಿಬಾಬ್ ಪುರ ಅವು ಪುರ ಇಂಜೆಕ್ಷನ್ ಬರೀ ಮಲ್ಲ ಮಂತದ ತಿಂದ್ರೆ ಖುಷಿ ಆಪುನ್ ಐದು ಪಕ್ಕ ಒಂಜಿ ದಿನ ಪಾಡ್ನ ಮನದಾನಿ ಬನ್ನಗ ಜನಕ್ಲ ಮಿತ್ತಿ ಅಟಕ್ ಆಪುನ್ ಕೋಡೆ ಮರ ಸುರತ್ ಕಲ್ದ ಎಂಜಿನ ಘಟನೆ ನಡೆಸ್ತಾನ ಕಾಟಿ ಬಲ್ಲದೆ ಅನ್ನಗ ದಾಯ ಗೊತ್ತಾನೆ ಈ ಪುಟ್ಟು ಪೂರ ಪಾಡ್ನಕ್ಲ ಎಂಜಿನ ಇತ್ತು ಕೊಂಚ ಜನ ಒಂಜಿ ಪ್ಲೇಸ್ ತೆಗೆಪಾರು ಓಕೆ 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 ಪಕ್ಕೊಂಜಿ ರೆಡ್ಡರ್ ಎಂಜಿನ್ ಗೊತ್ತಾನ ಇತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಟ್ಟು ಸೋಕದ ದಕ್ಷ ಅಧಿಕಾರಿಗಳು ಇನ್ನು ಪೂರ ದಾಯ ಮಕ್ಳಿಗೆ ಗೊತ್ತಾಪು ಜನ ಕರೆಕ್ಟ್ ಅಂದಪ್ಪ ನಿಜ ಅವು ಗೊತ್ತಾಪುಜಿ ಮಂಡ ಗೊತ್ತಾರೆ ಬೋಡದೈತೆ ಸರ್ ಮಲ್ಪುನಿ ಕೆಲವರಿಗೂ ದಾಲ್ ಎಜ್ಜಿ ಬಂದ್ಪೇರೆ ಈಗ ಗೊತ್ತಾವಡ ಕಾರಣಕ್ಕೆ ಬೋಡದು ಎಸ್ ಸರ್ ಥ್ಯಾಂಕ್ ಯು ಸರ್ ಇನ್ನೊಂಜಿ ಅಂದಪ್ಪ ನೂದೇಕು ನೂದು ತಿನ್ಪುನ ಒಂಜಿ ಪ್ರಾಣಿಲೆ ತಿನ್ಪುನ ಆಹಾರ ಇಡ್ಲ ಮಕ್ಕಳು ಕಾಸು ಕಂಡು ಪನ್ನಾಗ ದುರಂತ ಸರ್ ಅಂದಪ್ಪ ನಿಜ ಇತ್ತ ಯತಿನ್ ಸರ್ ನಂಚಿನಕ್ಲೆಗೆ ಕನ್ಸರ್ನ್ ಉಂಡು ಪನ್ನಾಗ ಎಸ್ ನಮ್ಮ ಇಡೀ ನಮ್ಮ ಜಿಲ್ಲೆದ ಜನಕ್ಲೆ ಕನ್ಸರ್ನ್ ಬೋರ್ಡ್ ಹಾಕೊಂಡು ಅಪಗ ಮಾತ್ರ ಈ ಹೋರಾಟ ಮಲ್ಲ ಮಟ್ಟ ಎಸ್ ಸರ್ ನೂದೇಕು ನೂದು 22 ವರ್ಷದ ಜೋಕ್ಲಿತ್ ಹೈಕೋರ್ಟ್ ಮಟ್ಟ ಪೋಪಿನ ಮನ್ನಾಗ ಸಪೋರ್ಟ್ ಮಾಡ್ಕೊಡಿ ಸರ್ ಕರೆಕ್ಟ್ ನೂದೇಕು ನೂದು ಎಸ್ ಸರ್ ಥ್ಯಾಂಕ್ ಯು ಸರ್ ಸೋಲ್ಮೇಲೆ ಥ್ಯಾಂಕ್ ಯು ಎಸ್ ಸರ್ ಭುವನ್ ಸರ್ ದಾದ ಬನ್ಪಾರ್ ಹಿರೇಪ ನೋಡು ಇದವನಾಗ ಇರ್ನ ಬಗ್ಗೆ ಒಂಚೂರು ಎನಿವೆ ಪಾತ್ರಲ್ಲ ಸರ್
ಸುರುಟ್ ಅವ್ರಿಗೆ ಕಾಲ್ ಮಾಡಿದ್ದೆ. ಅವ್ರೇನಂದ್ರೆ ಇವರ ಮೇಲೆ ಆಕ್ಷನ್ ತಗೊಳ್ಬೇಕು, ಇವರ ಮೇಲೆ ಇವರಿಗೆ ಶಿಕ್ಷೆ ಆಗ್ಬೇಕಂತ. ಅದಕ್ಕೆ ನಾನು ಆಲ್ರೆಡಿ ಇವಾಗ್ಲೇ ರೇಂಜ್ ಫಾರೆಸ್ಟ್ ಆಫೀಸರ್ ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಒಬ್ಬ ಹಂಟರ್ ಮೇಲೆ ಅಂದ್ರೆ ಶಿಕಾರಿ ಮೇಲೆ ಏನು ಶಿಕ್ಷೆ ಇದೆ ಅದೇ ಶಿಕ್ಷೆ ಇವರಿಗೆ ಆಗ್ಬೇಕಂತ. ಯಾಕಂದ್ರೆ ಇದು ನಾನ್ ವೇಲೇಬಲ್ ಅಫೆನ್ಸ್. ಇವರಿಗೆ ಗೊತ್ತಿದೆ ಅದರಲ್ಲಿ ವಿಷ ಬರ್ತಾ ಇದೆ, ಆಲ್ರೆಡಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ, ಎಲ್ಲ ಗೊತ್ತಿದ್ರು ಕೂಡ ಅವರಿಗೇನೆ ವಾಪಸ್ ಟೆಂಡರ್ ಕೊಟ್ಟು ಅವರ ಹತ್ರನೇ ಇದು ಮೀಟ್ ಮತ್ತೆ ವೆಜಿಟೇಬಲ್ಸ್ ಹಾಕ್ಸ್ತಾ ಇದಾರೆ. ಅಂದ್ರೆ ಇದು ಅನ್ಇಂಟೆನ್ಷನಲ್ ಆಕ್ಸಿಡೆಂಟಲ್ ಅಲ್ಲ, ಇದು ಇಂಟೆನ್ಷನಲ್ ಕ್ರೈಮ್. ಇದು ಇಂಟೆನ್ಷನಲ್ ಕ್ರೈಮ್. ಇವರ ಮೇಲೆ ಬೇರೆಯವರ ಮೇಲೆ ಯಾವ ತರ ಇವರು ಕಾನೂನಿಗಿಂತ ಮೇಲಲ್ಲ, ಇವರ ಮೇಲೆ ಕಾನೂನು ಪ್ರಕಾರದಲ್ಲಿ ಇವರ ಮೇಲೆ ಆಕ್ಷನ್ ತಗೊಳ್ಬೇಕಂತ. ಪಿಕ್ಚರ್ ಆಕ್ಟರ್ನವ್ರು ನೀವೇ ಕರೆಕ್ಟ್, ಪಿಕ್ಚರ್ ಆಕ್ಟರ್ನವ್ರು ಜೈಲಿಗೆ ಹೋಗ್ತಾ ಇದಾರೆ, ಇವ್ರು ಯಾಕೆ ಜೈಲಿಗೆ ಹೋಗ್ಬಾರ್ದು? ಕರೆಕ್ಟ್ ಕರೆಕ್ಟ್, 100ಕ್ಕೆ 100. ಅದೇ ಹೇಳುವಂಥದ್ದು. ಯಾಕಂದರೆ ಕಾನೂನಿನ ಮೇಲೆ ನಂಬಿಕೆ ಇದೆ, ಅದೇ ನಂಬಿಕೆ ಮೇಲೆ ತಾವು ಹೋರಾಟಕ್ಕೆ ನಿಂತಿರುವಂಥದ್ದು ಅಲ್ವಾ ಭುವನ್ ಅವರು? ಯಾಕಂದರೆ 21 ವರ್ಷ ಆದರೂ ಕೂಡ ಒಂದು ನಂಬಿಕೆ, ಬಹುಶಃ ಇದೊಂದು ವಿಲ್ ಪವರ್ ಕೇಳಬೇಕಾಗುತ್ತೆ. ಬಿಕಾಸ್ ಆಫ್ ಲಾ ನಿಮಗೆ ಇರುವಂತಹ ಗೌರವ ಅಂತ ಅನ್ಕೊಳ್ತೀನಿ ನಾನು. ಏನು ಹೇಳ್ತೀರಿ? ನನಗೆ ತುಂಬಾ ಜನ ಹೇಳಿದ್ರು ಇದನ್ನು ನೀವು ಮುಂದೆ ತಕೊಂಡು ಹೋಗ್ಬೇಡ, ಇದರಲ್ಲಿ ಏನ್ ಸಿಗುದಿಲ್ಲ, ದೊಡ್ಡವರು ಅವರೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಬಟ್ ನಾನು ಹೇಳಿದೆ, ನನಗೆ ವಿಶ್ವಾಸ ಇತ್ತು, ಭಾರತದ ಕಾನೂನು ಮೇಲೆ ನನಗೆ ವಿಶ್ವಾಸ ಇತ್ತು. ಕರೆಕ್ಟ್. ಇನ್ನು ಕೂಡ ಇದೆ, ಸ್ವಲ್ಪ ಡಿಲೇ ಆಗ್ಬಹುದು. ಬಟ್ ಇನ್ನೊಂದು ಸ್ಪೆಷಲ್ ಏನಂದ್ರೆ ನಮ್ಮ ದಕ್ಷಿಣ ಕನ್ನಡದ ಮಣ್ಣು, ಅದು ಸತ್ಯದ ಮಣ್ಣು. ಎಲ್ಲಿ ಮೊನ್ನೆ ಕೂಡ ನೋಡಿ EC ಎಲ್ಲ ಸರಿ ಆಗ್ತಾ ಇದೆ ಅಂತ ಹೇಳುವಾಗಲೇ ಇದು ಈ ರಿಪೋರ್ಟ್ ಬಂತು. ಅಲ್ಲಿರುವಂತ ಸತ್ಯದ ಒಂದು ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿರುವಂತ ಸತ್ಯದ ಒಂದು ಕಾರ್ಣಿಕೆ ಅದು. ನಿಜ 100ಕ್ಕೆ 100. ಇದೇ ಟೈಮಿಗೆ ಸಿಗಬೇಕಾದ್ರೆ ನೋಡಿ 100ಕ್ಕೆ 100. ಯಾಕಂದ್ರೆ DC ಅವರು ಕೂಡ ಹೇಳಿದ್ರು ಎಲ್ಲ ಸರಿ ಇದೆ, ಎಲ್ಲ ರೂಮರ್ಸ್ ಅಲ್ಲಿ ಅನ್ನುವಂಥ ವಿಚಾರವನ್ನು ಹೇಳಿದಾಗ ಬಹಳಷ್ಟು ಯಾರು ಪ್ರಶ್ನೆ ಮಾಡಿಲ್ಲ, ನಾವುಗಳು ಪ್ರಶ್ನೆ ಮಾಡಿದ್ವಿ. ಪ್ರಶ್ನೆ ಮಾಡಿದಾಗ್ಲೂ ಕೂಡ ಅದನ್ನು ಕೇಳಿದವರು ಬಹಳಷ್ಟು ಜನರು ಇದ್ರು. ಸೊ ಆ ಟೈಮಲ್ಲಿ ಭುವನ್ ಅವರು ಹೇಳಿದಾಗೇನೆ ಈ ಟೈಮಲ್ಲೇ ಕರೆಕ್ಟ್ ಆಗಿರುವಂಥ ಮಾಹಿತಿ ಕೂಡ ಬಂದಿದೆ. ಆಹಾರದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಅನ್ನುವಂಥದ್ದು, ಹಾಗಾಗಿ ಪ್ರಾಣಿಗಳು ಸಾವನ್ನಪ್ಪಿದೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಈ ಬಗ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾವುದು ಸರಿ, ಯಾವುದು ರೂಮರ್ಸ್, ಯಾವುದು ಎಲ್ಲವೂ ಕೂಡ ಸರಿ ಇದೆ, ಯಾವುದು ತಪ್ಪು ಇದೆ ಸರ್, ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಇದು ಭುವನ್ ಅವರು ಹೇಳಿದಾಗೆ ನಮ್ಮ ತುಳುನಾಡಿನ ಮಣ್ಣಿನಲ್ಲಿ ಸತ್ಯ ಧರ್ಮ ಯಾವತ್ತೂ ಕೂಡ ಮೆರೆಯುತ್ತೆ. ನೋ ಡೌಟ್. ಬಹಳಷ್ಟು ನಮಗೂ ಕೂಡ ಹೇಳುವವರು ಇದ್ದಾರೆ. ನಾನು ಅದೇ ಹೇಳುವಂಥದ್ದು, ಕಾನೂನಿನ ಮೇಲೆ ನಮಗೂ ಕೂಡ ನಂಬಿಕೆ ಇದೆ. ಆ ಕಾನೂನಿನ ಆಧಾರದ ಮೇಲೆ ನಾವುಗಳ ಪತ್ರಿಕೋದ್ಯಮವನ್ನು ಕೂಡ ಮಾಡ್ತಾ ಇರುವಂಥದ್ದು. ನಾನು ಆಗಲೇ ಹೇಳಿದಾಗೆ ಪವರ್ಫುಲ್ ಆಗಿರುವಂತಹ ಮಾಜಿ ಪ್ರಧಾನಮಂತ್ರಿ ಅವರಾಗಿರ್ಬೋದು ಅಥವಾ ಪವರ್ಫುಲ್ ಆಗಿ ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು, ಅವರ ಮನೆಯವರು ಕೂಡ ಜೈಲಿನಲ್ಲಿ ಕೂತ್ಕೊಳ್ತಾರೆ ಅಂತ ಬಂದಾಗ ಬಹಳಷ್ಟು ಕಷ್ಟ ಇದೆ. ನಮ್ಮ ಲಾ ಆ್ಯಂಡ್ ಆರ್ಡರ್ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ, ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಮಾರಲಿಕ್ಕೆ ಆಗಲ್ಲ, ತೆಗೆದುಕೊಂಡುಕೊಳ್ಳಕ್ಕೆ ಆಗಲ್ಲ. ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ ನ್ಯಾಯಾಂಗಕ್ಕೆ ತಲೆ ಬಾಗಲೇಬೇಕಾಗುತ್ತೆ. ಅದು ಪವರ್ಫುಲ್ ವೆಪನ್. ಅದಕ್ಕೋಸ್ಕರ ಬಹುಶಃ ಭುವನ್ 21 ವರ್ಷ ಈ ಪ್ರಾಯ ಅಥವಾ ಈ ಒಂದು ಏಜ್ ಫ್ಯಾಕ್ಟರ್ಸ್ ಅನ್ನೋ ಮ್ಯಾಟರ್ ಬರಲ್ಲ ಅಂತ ಅನ್ಕೊಳ್ತೀನಿ. ಏನು ಹೇಳ್ತೀರಿ ಈ ಒಂದು ವಿಚಾರ ಬಗ್ಗೆ? ಇದರ ಹೊರತಾಗಿಯೂ ಕೂಡ ಈ ಒಂದು ವಿಚಾರ, ಕಾನೂನು ಅನ್ನುವಂಥದ್ದು ಯಾವುದೇ ಒಂದು ವಿಚಾರದ ವಿರುದ್ಧ ಹೋರಾಟ ಮಾಡಬೇಕು, ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕಂತ ಬಂದಾಗ ಅದು ಪವರ್ಫುಲ್, ಅದರಿಂದ ಸಾಧ್ಯವಾ? ಏನು ಹೇಳ್ತೀರಿ ಭುವನ್? ನಮಗೆ ಏನಾಗಿದೆ ಅಂದ್ರೆ ಎಜುಕೇಶನ್ ಅಲ್ಲಿ ನಮಗೆ ಕಾನೂನು ಸರಿಯಾಗಿ ಕಲಿಸುದಿಲ್ಲ. ನಮಗೆ ಬೇಡದೆಲ್ಲ ಕಲಿಸ್ತಾರೆ, ಅದು ಇದೆಲ್ಲ ಕಲಿಸ್ತಾರೆ, ಬಿಟ್ಟು ಕಾನೂನು ಒಂದು ಕಲಿಸುದಿಲ್ಲ. ಕರೆಕ್ಟ್. ಅದಕ್ಕೆ ನಮಗೆ ಇದನ್ನೆಲ್ಲ ನಮಗೆ ಅಂದ್ರೆ ಜನರಿಗೆ ಹೆದರಿಕೆ. ನಾನು ಒಬ್ಬ ಗವರ್ಮೆಂಟ್ ಆಫೀಸರ್ ಹತ್ರ ಮಾತಾಡಿದ್ರೆ ಏನಾದ್ರೆ ಬೈತಾನ, ಏನಾದ್ರೆ ನನ್ನ ಮೇಲೆ ಆಕ್ಷನ್ ತಗೊಳ್ತಾನ ಅಂತ. ಆಕ್ಚುಲಿ ಆತರ ಇಲ್ಲ, ಅವ್ರು ಕೂಡ ಮನುಷ್ಯರೇ. ಕರೆಕ್ಟ್. ಕಾನೂನು ಮುಂದೆ ಅವರು ಕೂಡ, ಅವರಿಗೆ ಕೂಡ ಕಾನೂನು ಇದೆ, ನಮಗೆ ಕೂಡ ಸೇಮ್ ಕಾನೂನು. ಏನಾಗ್ತದೆ ಅಂದ್ರೆ ಎಲ್ಲರೂ ನಾವು ಫಂಡಮೆಂಟಲ್ ಇದು ರೈಟ್ಸ್ ರೈಟ್ ಟು ಲೈಫ್, ರೈಟ್ ಟು ಎಜುಕೇಶನ್ ಅದೆಲ್ಲ ಕೇಳ್ತೀವಿ. ಬಟ್ ನಮ್ಮ ಫಂಡಮೆಂಟಲ್ ಡ್ಯೂಟಿಯನ್ನು ನಾವು ಯಾವಾಗ ಸಹ ಮರೆತು ಹೋಗ್ತೀವಿ. ಆರ್ಟಿಕಲ್ 51 AG ಪ್ರಕಾರ ಇದು ನಮ್ಮ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಇಟ್ ಇಸ್ ಅವರ್ ಡ್ಯೂಟಿ ಟು ಕನ್ಸರ್ವ್, ಪ್ರಿಸರ್ವ್ ಎನ್ವೈರನ್ಮೆಂಟ್, ವೈಲ್ಡ್ ಲೈಫ್ ಅಂಡ್ ನೇಚರ್ ಅಂತ. ನಮ್ಮೆಲ್ಲರ ಕರ್ತವ್ಯ, ಕೇವಲ ಅಧಿಕಾರಿಗಳ ಕರ್ತವ್ಯ ಅಲ್ಲ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ ಅದು. ನಿಜ 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 ಅಲ್ವಾ? ಕಾನೂನಲ್ಲಿ ಇದೆ, ನಾವು ಕಾನೂನು ಪಾಲನೆ ಮಾಡಿದ್ರೆ ನಮಗೆ ಸರಿಯಾದ ಇದು ಸಿಗ್ತದೆ. ಕರೆಕ್ಟ್ ಕರೆಕ್ಟ್, 100ಕ್ಕೆ 100. ಈಗ ಬಹಳಷ್ಟು ಜನರು ಸರ್ ಕರೆಗಳ ನಡುವೆ ಬಹಳಷ್ಟು ಜನರು ತಮ್ಮನ್ನ ಹೇಳ್ತಾ ಇದ್ದಾರೆ, ರೇಯಾನ್ ಡಿಸೋಜ ಗ್ರೇಟ್ ಜಾಬ್ ಭುವನ್, ಹ್ಯಾಟ್ಸ್ ಆಫ್ ಟು ಯು ಅಂತ ಹೇಳಿ. ಸೀತಾರಾಮ್ ಅವರು ಹೇಳ್ತಾ ಇದ್ದಾರೆ, ನಿತಿನ್ ಸರ್ ಭುವನ್ ಸರ್ಗೂ ಹ್ಯಾಟ್ಸ್ ಆಫ್. ಅರೆಗ್ ನಮ್ಮ ದಿವ್ಯ ಕೊರಗಜ್ಜೆ ಅರ್ನ ಬೆರಿಸಹಾಯ ಉಲ್ಲೇರು ಬೊಕ್ಕ ನಮ್ಮ ಕುಡ್ಲದ ಜನಕ್ಲ ಬೆರಿಸಹಾಯ ಮಲ್ಪುಗ ಪಾಡುನುಲ್ಲೇರು. ಸೊ ಇಟ್ಸ್ ನಾಟ್ ಈಸಿ ಟು ಫೈಟ್ ಫಾರ್ ಜಸ್ಟಿಸ್ ಫಾರ್ ಅನಿಮಲ್ಸ್ ಬಟ್ ಹಿ ಹ್ಯಾಸಂಟ್ ಗಿವನ್ ಅಪ್ ಅಂತ ಹೇಳಿ. ಸೊ ಆ್ಯಕ್ಷನ್ ನೀಡ್ಸ್ ಟು ಬಿ ಟೇಕನ್ ಇಮಿಡಿಯೇಟ್ಲಿ. ದ ಅಥಾರಿಟೀಸ್ ಇನ್ಕ್ಲೂಡಿಂಗ್ ದ ಮ್ಯಾಂಗ್ಳೂರ್ DC must look into this seriously. It's heartbreaking to see animals suffer like this ಅಂತೇಳಿ. 100ಕ್ಕೆ 100. ಆ ಒಂದು ಪ್ರಾಣಿಗಳು ನರಳಾಡುವಾಗ ಕಷ್ಟದಿಂದ
ಭಾಳಷ್ಟು ಆ ಒಂದು ಪರಿಸ್ಥಿತಿ ನೋಡಿದಾಗ ನೋವಾಗುತ್ತೆ. ನಿಜವಾಗ್ಲೂ ಭುವನ್ ಅವರು ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಇನ್ನು ಮುಂದಕ್ಕೆ ಕಾನೂನಿನ ವಿಚಾರವಾಗಿ ನಾವು ಕೂಡ ಮಾಧ್ಯಮಗಳು ಮಾತಾಡಿದಾಗ ನಾವು ಕೂಡ ಕೆಲವೊಂದು ವಿಚಾರಗಳನ್ನು ಮುಂದಿಟ್ಟಾಗ ಕಾನೂನಿನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ಆ ಧೈರ್ಯದಿಂದ ನಾವುಗಳು ಮುಂದಿಡ್ತೀವಿ. ಇನ್ನು ಮುಂದಕ್ಕೆ ಫಾರ್ ಎಕ್ಸಾಂಪಲ್ ನಾನು ಕೆಲವು ವಿಚಾರಗಳಲ್ಲಿ ನಾನು ಭುವನನ್ನು ಕೂಡ ಇನ್ನು ಮುಂದಕ್ಕೆ ಬಹುಶಃ ಮೆನ್ಷನ್ ಮಾಡ್ತೀನಿ ನಾನು ಕೆಲವೊಂದು ಫಾರ್ ಎಕ್ಸಾಂಪಲ್ ಅಂತ ಬಂದಾಗ. ಯಾಕಂದರೆ ಕಾನೂನಿನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಹೋರಾಟವನ್ನು ಮಾಡಿ ಇಂಥ ಒಂದು ಹಂತಕ್ಕೆ ಬಂದು ತಲುಪಿದ್ದಾರೆ ಅಂತ ಬಂದು ನಿಜವಾಗ್ಲೂ ಹೆಮ್ಮೆ ಇದೆ ಇಂಥ ಯುವಕರನ್ನು ನೋಡಿದಾಗ. ಯಾಕಂದರೆ ಆ ಒಂದು ಜ್ಞಾನ ಬೇಕು. ಎಕ್ಸಾಕ್ಟ್ಲಿ ಸೆಡ್ ಏನಂತ ಹೇಳಿದ್ರೆ ನಮ್ಮ ಎಜುಕೇಷನಲ್ಲಿ ಏನೇನೋ ವಿಚಾರವನ್ನು ಯಾರ್ಯಾರೋ ದಂಡೆತ್ತಿ ಬಂದರು, ಎಷ್ಟು ಸಲ ದಂಡೆತ್ತಿ ಬಂದರು, ಯಾಕೆ ಬಂದರು ಎಲ್ಲವನ್ನ ಕಲಿಸ್ತಾರೆ. ಆದರೆ ನಮ್ಮ ಕಾನೂನಿನ ಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಲಾ ಆ್ಯಂಡ್ ಆರ್ಡರ್ ಇದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಕೊಡ್ತಾ ಇದ್ರೆ ಬಹುಶಃ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನರು ಧೈರ್ಯದಿಂದ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ರೇನೋ. ಆದರೆ ಅದು ಕೊಡ್ತಾ ಇಲ್ಲ, ಅದೇ ಬಹಳಷ್ಟು ದುರಂತ ಸಂಗತಿ. ಅದೇ ಕಾನೂನಿನ ಮೇಲೆ ಸ್ವಲ್ಪ ಗೊತ್ತಿದ್ರೆ, ಸ್ವಲ್ಪ ಧೈರ್ಯ ಇದ್ರೆ ಏನು ಬೇಕಾದರೂ ಮಾಡಬಹುದು ಬಹುಶಃ ಭುವನ್ ಫಾರ್ ಎಕ್ಸಾಂಪಲ್. ಸೊ ಹಾಗಿದ್ದಾಗ ಸರ್ ಈಗ ವಾಟ್ ನೆಕ್ಸ್ಟ್ ಅಂತ ಹೇಳಿ, ಯಾಕಂದ್ರೆ March 8 ಹಿಯರಿಂಗ್ ಇದೆ. ಸೊ ಹಾಗಿದ್ದಾಗ ಏನ್ ಕತೆ, ಏನ್ ಹೇಳ್ತೀರಿ, ಏನ್ ವಿಚಾರ ಸರ್? ಆಲ್ರೆಡಿ ನಾವು ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋಗೆ ಕೂಡ ನಾವು ರೆಪ್ರೆಸೆಂಟೇಷನ್ ಅನ್ನು ಕೊಟ್ಟಿದ್ದೇವೆ. ಏನಾಗ್ತಾ ಇದೆ ಅಂದ್ರೆ ಕಾಳಿಂಗ ಸರ್ಪಕ್ಕೆ ಇವರು ಫೀಡ್ ಮಾಡ್ಲಿಕ್ಕೆ ಕೇರೆ ಅವನ್ನು ತರ್ತಾ ಇದ್ದಾರೆ. ಒಂದು ದಾಖಲೆಯಲ್ಲಿ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಫೀಡ್ ಮಾಡ್ಲಿಕ್ಕೆ ನಾವು ಏನ್ ಬ್ರೀಡಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲೇ ಬ್ರೀಡಿಂಗ್ ಅಂತ ನಾವು ಅವ್ರ ಹತ್ರ ಕೇಳಿದ್ರೆ ಬ್ರೀಡಿಂಗ್ ಸೆಂಟರ್ ಫೋಟೋ ಕಳಿಸಿ ಎಷ್ಟು ಬ್ರೀಡಿಂಗ್ ಮಾಡ್ತಿದ್ದೀರ ಅಂತ. ಯಾವ್ದೇ ದಾಖಲೆ ಇಲ್ಲ ಅಂತಾನೆ ಕೊಟ್ಟು. ಮತ್ತೆ ಇನ್ನೊಂದೇನ್ ನಮ್ಗೆ ಏನ್ ಸಿಕ್ಕಿದೆ ಅಂದ್ರೆ ಕೇರೆ ಹಾವನ್ನು ಇವರು ಹೊರಗಡೆದಿಂದ 300 ರೂಪಾಯಿ ಪರ್ ಸ್ನೇಕ್ ಬಿಲ್ ಮಾಡ್ಕೊಂಡು ಇವರು ತರಿಸ್ತಾ ಇದ್ದಾರೆ. ಇದೇ ಸೇಮ್ ಕಾಂಟ್ರಾಕ್ಟರ್. ಆಕ್ಚುಲಿ ಕೇರೆ ಹಾವು ಶೆಡ್ಯೂಲ್ 1 ಸ್ಪೀಶೀಸ್ ಅಲ್ಲಿ ಬರ್ತದೆ. ಅಂದ್ರೆ ಹುಲಿಗೆ ಎಷ್ಟು ಒಂದು ಇದಿದೆ ಅಷ್ಟೇ ಇದು ಕೇರೆ ಹಾವು ಕೂಡ ಇದೆ. ಇವರ ಮೇಲೆ ಆಕ್ಷನ್ ತಗೊಳ್ಬೇಕಂತ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋಗೆ ಆಲ್ರೆಡಿ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇವೆ. ಅವರನ್ನು ಕೂಡ 8ನೇ ತಾರೀಕಿಗೆ ನಾವು ಈ ಪೆಟಿಷನ್ ಇಂಪ್ಲೀಟ್ ಮಾಡಿಸ್ತಾ ಇದ್ದೇವೆ. ಇನ್ ಕೇಸ್ ಅವರು ಕೂಡ ಇಂಪ್ಲೀಟ್ ಆದ್ರೆ ಇವರ ಮೇಲೆ ದೊಡ್ಡ ಮಟ್ಟದ ಒಂದು ಪ್ರಕರಣ ದಾಖಲೆ ಮಾಡ್ಕೊಂಡು ಇವರ ಮೇಲೆ ಆಕ್ಷನ್ ತಗೊಳ್ಬೇಕಂತ. ಝೂ ಅನ್ನು ಮುಚ್ಚುವ ನಮ್ಮ ಇಂಟೆನ್ಷನ್ ಅಲ್ಲವೇ ಅಲ್ಲ. ಎಷ್ಟು ಜನ ದುಡ್ಡು ತಿಂದಿದ್ದಾರೆ ಅವ್ರ ಹತ್ರ ವಾಪಸ್ ದುಡ್ಡನ್ನು ಸರ್ಕಾರಕ್ಕೆ ಕೊಡಿಸುವಂತ ಕೆಲಸ. ಯಾಕಂದ್ರೆ ಇದು ನಮ್ಮ ದುಡ್ಡು. ಅದು ಮಾಡ್ತೀರಿ ಅಲ್ಲ ಭುವನ, ಅದು ಮಾಡ್ತೀರಾ ಆ ಒಂದು ಹೋರಾಟವಾ? ಅಂದ್ರೆ ಯಾರೆಲ್ಲ ದುಡ್ಡು ತಿಂದು ತೆಗಿದ್ದಾರೆ ಅದನ್ನ ವಾಪಸ್ ಸರ್ಕಾರಕ್ಕೆ ಬರುವಂತಹ ಪರಿಸ್ಥಿತಿ ಅಂತ ಕೊಡ್ಬೇಕು ಅಂತ ಹೋರಾಟಕ್ಕೆ ಕೊಡ್ಬೇಕು. ಅದೇ ನಮ್ಮ ಹೋರಾಟ ಮೇನ್ ಉದ್ದೇಶ. ಅದೇ ಅದೊಂದು ಕೆಲಸ ಮಾಡಿ ಸರ್, ಅದೊಂದು ಕೆಲಸ ಮಾಡಿ. ನಾನು ಪ್ರಮಾಣ ಮಾಡ್ತೀನಿ, ಇದೇ ನಮ್ಮ ಕುಡ್ಲ ವಾಹಿನಿಯಲ್ಲಿ ಇದೇ ಒಂದು ವೇದಿಕೆ ಮಾಡಿ ನಿಮ್ಗೆ ಒಂದು ಏನು ಗೌರವ ಇದೆ, ನಮ್ಮ ನಾಗರಿಕರ ಪರವಾಗಿ ಗೌರವನ ನಿಮ್ಗೆ ಮಾಡ್ತೀವಿ, ನೋಡೋಣ ಆ ಒಂದು ವಿಚಾರಕ್ಕೆ. ಎಸ್ ಸರ್ ಮಾತಾಡಿ. ಇವರೇನ್ ಮಾಡ್ತಾ ಇದಾರೆ ಅಂದ್ರೆ ಕಾಟಾಚಾರಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ZAK ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ನಮಗೆ ಟ್ರಾನ್ಸ್ಫರ್ ಬೇಡ, ಟ್ರಾನ್ಸ್ಫರ್ ನೀವು ಮಾಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಮಾಡಿ. ಅದನ್ನ ತೋರಿಸ್ಕೊಂಡು ಜನರನ್ನು ಮೋಸ ಮಾಡ್ಬೇಡಿ. ಇಷ್ಟು ಸಮಯ ಮಾಡಿದಂತ ಭ್ರಷ್ಟಾಚಾರ ದುಡ್ಡು ಏನಾದ್ರು ಅದನ್ನೆಲ್ಲ ವಾಪಸ್ ಬೇಕು ಸರ್ಕಾರಕ್ಕೆ. ಈಗ ಲೋಕಾಯುಕ್ತ ಅದಕ್ಕೆ ಬೇಕು ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಅದಕ್ಕೆ ಇನ್ನು ಮೇಲಿಂದ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ಸ್ವಲ್ಪ ಗಮನ ಕೊಡ್ಬೇಕು ಈ ಪರ್ಟಿಕ್ಯುಲರ್ ಇಶ್ಯೂ. ಯಾಕಂದ್ರೆ ಇದು ಸರ್ಕಾರದ ದುಡ್ಡು. ಇವಾಗ ಸರ್ಕಾರಕ್ಕೆ ಆ ದುಡ್ಡಿನಲ್ಲಿ ತುಂಬಾ ಕೆಲಸ ಮಾಡೋದು. ಮಂಗಳೂರಿನ ಡೆವಲಪ್ಮೆಂಟ್ ಯೂಸ್ ಮಾಡ್ಬೋದು ಆ ದುಡ್ಡನ್ನು. ಯಾರೆಲ್ಲ ತಗೊಂಡೋಗಿದ್ರೆ ವಾಪಸ್ ತಂದು ಕೊಡ್ಬೇಕು. ನೋಡಿ ನಿತಿನ್ ಅವರೇ, ಒಂದು ಪೇರೆಂಟ್ಸ್ ಅಪ್ಪ ಅಮ್ಮ ಒಂದು ಮಗುಗೆ 100 ರೂಪಾಯಿ ಕೊಟ್ರೆ ಆ ಮಗು ಹತ್ರ ಕೇಳ್ತಾರೆ, ವಾಪಸ್ ಬಂದಂತ ಕೇಳ್ತಾರೆ, ಆ 100 ರೂಪಾಯಿ ಎಲ್ಲಿ ಖರ್ಚು ಮಾಡಿದ್ಯಾ ಅಂತ. ಮಗು ಲೆಕ್ಕ ಕೊಡ್ತದೆ, ನಾನು ಎಲ್ಲಿ ಖರ್ಚು ಮಾಡಿದ್ದೇನೆ ಅಂತ. ಇಲ್ಲ ಇನ್ ಕೇಸ್ ಆ ಮಗು ಲೆಕ್ಕ ಕೊಡ್ಲಿಲ್ಲ ಇದ್ರೆ ಅಥವಾ ಅಪ್ಪ ಅಮ್ಮ ಲೆಕ್ಕ ಕೇಳಲಿಲ್ಲ ಆದ್ರೆ ಆ ಮಗು ದಾರಿ ತಪ್ತದೆ, ನಾಳೆ ಡ್ರಗ್ಸ್ ಅಥವಾ ಬೇರೆ ಇದಕ್ಕೆಲ್ಲ ಹೋಗ್ತದೆ. ಸರ್ಕಾರ ಕೂಡ ಆತರನೇ. ನಾವು ದುಡ್ಡು ಕೊಡ್ತಾ ಇದ್ದೇವೆ, ಪ್ರಶ್ನೆ ಮಾಡುದು ನಾವು. ಲೆಕ್ಕ ಕೊಡ್ಬೇಕು ಎಲ್ಲಿ ಖರ್ಚು ಮಾಡಿದಾರೆ ಅಂತ. ಆಕ್ಟ್ ಪ್ರಕಾರ ನಮ್ಗೆ ಎಲ್ಲರಿಗೆ ಪ್ರಶ್ನೆ ಮಾಡಬಹುದು. ಜಾಸ್ತಿ ಅಂದ್ರೆ 10 ರೂಪಾಯಿ ಖರ್ಚಾಗ್ತದೆ ಅಷ್ಟೇ. ನಿಜ ಇಲ್ಲ, ಎಕ್ಸಾಕ್ಟ್ಲಿ. ನನ್ಗೆ ಇಂತಹ ಮೈಂಡ್ ಸೆಟ್ ಗಳು ಬೇಕು. ಯಾವತ್ತೂ ಕೂಡ ನಾನು ಹೆಮ್ಮೆ ಪಡ್ತೀನಿ ಇಂತಹ ಮೈಂಡ್ ಸೆಟ್ ಗಳ ಬಗ್ಗೆ. ನಾನು ಕೂಡ ಪ್ರತಿ ಬಾರಿ ಇದೇ ಹೇಳ್ತಾ ಇರೋದು. ಯಾಕಂದ್ರೆ ನಾನು ಪ್ರತಿ ಬಾರಿ ಕಳೆದ ಬಾರಿಯೂ ಕೂಡ ನಾನು ಡಿಸ್ಕಷನ್ ಅಲ್ಲಿ ಪಿಲಿಕುಲದ ವಿಚಾರಕ್ಕೆ ಮಾತಾಡಿರುವಂತದ್ದು, ಮಾನ್ಯ DC ಅವರನ್ನ ಪ್ರಶ್ನೆ ಮಾಡಿರುವಂತದ್ದು ನಾನು ಇದೇ ಕಾರಣಕ್ಕೆ. ಯಾಕಂದ್ರೆ ಅದು ನಮ್ಮ ಹಣ, ನಮ್ಮ ಸರ್ಕಾರದ ಹಣ, ಅನುದಾನದ ಹಣ ಅಂತ ಅದು ನಮ್ಮ ಹಣ. ಜೊತೆಗೆ ನಮ್ಮ ಟಿಕೆಟ್ನ ಹಣ, ನಮಗೆ ಹಕ್ಕಿದೆ ಪ್ರಶ್ನೆ ಕೇಳುವುದು. ಅದೇ ಪ್ರಶ್ನೆನ ನಾನು ಕೇಳಿರುವಂಥದ್ದು. ಜೊತೆಗೆ ನಾನು ಪ್ರತಿ ಬಾರಿ ಕೂಡ ಎಲೆಕ್ಟೆಡ್ ಪರ್ಸನ್ಸ್, ನಮ್ಮ MP MLA ಗಳ ಜೊತೆ ಅಥವಾ ಯಾವುದೇ ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಸ್, ನಾವು ಯಾಕೆ ಪ್ರಶ್ನೆ ಮಾಡ್ತೀವಿ ಅಂತ ಬಂದಾಗ ನಮ್ಮ ವೋಟ್, ನಾವು ಹಾಕಿದಂತಹ ಮತದಿಂದ ಅವರುಗಳು ಅಲ್ಲಿ ಗೆದ್ದಿರುವಂಥದ್ದು, ಅವರುಗಳು MP MLA ಅಥವಾ ಕಾರ್ಪೊರೇಟರ್ಗಳು ಆಗಿರುವಂಥದ್ದು ನಮ್ಗಳ ವೋಟಿಂದ. ಸೊ ನಮ್ಗಳ ವೋಟಿಂದ ಜೊತೆಗೆ ನಮ್ಗಳ ಹಣ, ನಾವು ಕಟ್ಟಿದಂಥ ಟ್ಯಾಕ್ಸ್, ನಾವುಗಳಿಗೆ ಕೊಟ್ಟಿದ್ದ ಹಣದಿಂದ ಅವರುಗಳು ಸ್ಯಾಲರಿಯನ್ನು ತೆಗೆದುಕೊಳ್ಳಿರುವಂಥದ್ದು. ಸೊ ಹಾಗಿದ್ದಾಗ ನಾವುಗಳು
ನಮ್ಮ ಹಕ್ಕಿಗೋಸ್ಕರ ಅವ್ರ ಜೊತೆ ಕೇಳಲೇಬೇಕಾಗುತ್ತೆ. ಅಲ್ಲಿ ಹೆದರಿಕೊಂಡು ಅವರು ಅಷ್ಟು ದೊಡ್ಡ ಏನು ಹುದ್ದೆಯಲ್ಲಿದ್ದಾರೆ, ಅಷ್ಟು ದೊಡ್ಡ ಇದು ಪವರ್ಫುಲ್ ಏನಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಲಾ ಆ್ಯಂಡ್ ಆರ್ಡರ್ ನಮಗೆ ಪೂರಕವಾಗಿದೆ ನಾವು ತಿಳಿದುಕೊಂಡಾಗ ಮಾತ್ರ. ಸೊ ದ್ಯಾಟ್ಸ್ ವೈ ನನಗೆ ಬಹಳಷ್ಟು ಖುಷಿ ಆಯಿತು ಭುವನ್ ಅವ್ರ ಜೊತೆ ಮಾತಾಡಿ. ಯಾಕಂದರೆ ಇಂಥ ಯುವಕರು ಬೇಕು, ಇಂಥ ಯುವಕರಿಂದ ಬದಲಾವಣೆ ಆಗುವಂಥದ್ದು. ಯಾಕಂದರೆ ಬಹುಶಃ ನಾನು ಪಿಲಿಕುಳದ ವಿಚಾರವಾಗಿ ಮಾತಾಡಿಯೂ ಕೂಡ ಭುವನ್ ಅಂತಹ ಒಂದು ವ್ಯಕ್ತಿತ್ವ, ಆ ಒಂದು ಮೈಂಡ್ ಸೆಟ್ ಕೂಡ ನನಗೆ ಬಹಳಷ್ಟು ಇನ್ಸ್ಪಿರೇಷನ್ ಆಯಿತು, ಇನ್ಸ್ಪೈರ್ ಆಯಿತು ಇವತ್ತು. ಟು ಬಿ ಫ್ರಾಂಕ್ಲಿ ನನಗೆ ಮಾತ್ರ ಅಲ್ಲ, ಬಹಳಷ್ಟು ನಮ್ಮ ವೀಕ್ಷಕರಿಗೆ ಏನು ಕಾನೂನಿನ ಬಗ್ಗೆಯೂ ಕೂಡ ತಿಳಿದುಕೊಂಡಾಗ ಆಯಿತು, ಆ್ಯಂಡ್ ಅನ್ಯಾಯದ ವಿರುದ್ಧ ಹೋರಾಟದ ವಿಚಾರವಾಗಿ ಕೂಡ ತಿಳಿದುಕೊಂಡಾಗ ಆಯಿತು. ಬಹಳಷ್ಟು ಕಮೆಂಟ್ಸ್ಗಳು ಈಗಲೂ ಬರ್ತಾ ಇದೆ ಸರ್, ಬಹಳಷ್ಟು ಜನರ ಕರೆಗಳು ಕೂಡ ಬರ್ತಾ ಇದೆ. ಐ ಆಮ್ ವೆರಿ ವೆರಿ ಸಾರಿ, ಸಮಯದ ಭಾವ ಕೂಡ ತುಂಬಾ ಇದೆ. ಸೊ ಆಗಿದ್ದಾಗ ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಇಲ್ಲಿ ಬರ್ತಾನೆ ಇದೆ, ಎಲ್ಲರ ಕಮೆಂಟ್ಸ್ಗಳನ್ನ ಓದಲಿಕ್ಕೆ ಆಗಲ್ಲ. ಎನಿವೇ, ಇವೆಲ್ಲದ ನಡುವೆ ಬೆನಿಡಿಕ್ಟ್ ಸರ್ ಜೊತೆಗೆ ಶಶಿಧರ್ ಶೆಟ್ರು NECF ಅವರು ಕೂಡ ಬಹಳಷ್ಟು ಕೆಲಸವನ್ನ ಮಾಡಿದಿರಿ ಸರ್, ತಮಗೂ ಕೂಡ ಥ್ಯಾಂಕ್ ಯು. ಜೊತೆಗೆ ಭುವನ್ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಇದನ್ನ ಏನು ಬಹಳಷ್ಟು ಶ್ರದ್ಧೆಯಿಂದ ಈ ಒಂದು ಹೋರಾಟವನ್ನು ಮಾಡಿದ್ರಿಂದ ಈ ಒಂದು ಹಂತಕ್ಕೆ ಬಂದು ತಲುಪಿದೆ. ಎಲ್ಲಿ ತನಕ ಹೋರಾಟ ಅಂತ ಬಂದಾಗ ಅವರು ಟ್ರಾನ್ಸ್ಫರ್ ಮಾಡುವಂಥದ್ದಲ್ಲ, ಅವ್ರು ಎಷ್ಟು ತಿಂದು ತೇಗಿದ್ದಾರೆ ಅನ್ಯಾಯದ ಹಣವನ್ನ, ನಮ್ಮ ಹಣವನ್ನ ಮತ್ತೆ ಸರ್ಕಾರಕ್ಕೆ ಕೊಡಬೇಕು ಅನ್ನುವಂಥ ಒಂದು ದಿಟ್ಟ ಹೋರಾಟ ಇದು. ಈ ರೀತಿ ಆದರೆ ನಿಜವೂ ಕೂಡ ನಮ್ಮ ತುಳುನಾಡು ಕರಾವಳಿ ಬಗ್ಗೆ ಯಾವತ್ತೂ ಕೂಡ ಈ ಹೋರಾಟವನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ, ಆಗಲೇಬೇಕು. ಸಾರ್ವಜನಿಕವಾಗಿ ನಾವು ಕೂಡ ಗೌರವವನ್ನ ನಮ್ಮ ಕಡೆಯಿಂದ ಭುವನ್ ಅವರಿಗೆ ಮಾಡ್ತೀವಿ. ಕೊನೆಯದಾಗಿ ಭುವನ್ ಅವರೇ, ಈ ಸಂದರ್ಭ ಎಲ್ರಿಗೂ ಕೂಡ ಒಂದು ಕಿವಿ ಮಾತು, ಎಲ್ರಿಗೂ ಕೂಡ ಒಂದು ವಿಚಾರ, ಒಂದು ಆಶಾಭಾವನೆ, ಈ ರೀತಿ ಆಗಬಹುದು, ಈ ಕೇಸ್ ನ್ಯಾಯ ಸಿಗ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾಗ ಒಂದು ಕೊನೆಯದಾಗಿ ಏನು ಹೇಳಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ರಿಗೆ? ನಮಗೆ ಭರವಸೆ ಇದೆ ಇದು ಅರಣ್ಯ ಇಲಾಖೆಗೆ ಹೋಗ್ತದಂತ. ಅರಣ್ಯ ಇಲಾಖೆಗೆ ಹೋದ್ರೆ ಇದನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೋದು. ಅವರಿಗೆ ಅದಕ್ಕೆ ಬೇಕಾದಂತ ರಿಸೋರ್ಸ್ ಇದೆ. ಮತ್ತೆ ಫಸ್ಟ್ ಆಫ್ ಆಲ್ ಈ ಝೂ ಏನು ಪ್ರಚಾರ ಮಾಡ್ಕೊಂಡಿದ್ದಾರೆ, ಭಾರತದ ಅತಿ ದೊಡ್ಡ ಝೂ ಅಂತ, ಆ ಫ್ಯಾಕ್ಟ್ ಅನ್ನು ಸುಳ್ಳು ಅಂತ ಅವರು ಜನರ ಮುಂದೆ ತಿಳಿಸ್ಬೇಕು. ಇರೋದು ಕೇವಲ 29 ಹೆಕ್ಟರ್, ವಾಪಸ್ ಅದು 29 ಹೆಕ್ಟರ್ ಗೆ ತಂದು ಅಲ್ಲಿ ಏನ್ ಎಕ್ಸೆಸ್ ಅನಿಮಲ್ ಇದೆ ಅದನ್ನೊಂದು ಕಾಡಿಗೆ ಬಿಡುವಂತ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಅರಣ್ಯ ಇಲಾಖೆಯಿಂದ ಮಾಡ್ತಾರೆ. ಅವ್ರು ಮಾಡಬಹುದು, ಅವರಿಗೆ ಅದಕ್ಕೆ ಬೇಕಾದಂತ ಎಕ್ಸ್ಪರ್ಟ್ಸ್ ನವರು ಇದ್ದಾರೆ. ಇನ್ನೊಂದು ಎಕ್ಸ್ಟ್ರಾ ರಿಹ್ಯಾಬಿಲಿಟೇಷನ್ ಮಾಡುದಿಲ್ಲ ಆದ್ರೆ ಆ ಅನಿಮಲ್ಸ್ ಎಕ್ಸೆಸ್ ಅನಿಮಲ್ಸ್ ಏನಿದೆ ಅದನ್ನು ಬೇರೆ ಝೂಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಓಕೆ ಓಕೆ ಸರ್, ಈಗ ಇದು ಕೂಡ ಇದೆ, ಅಂದ್ರೆ ಬೇರೆ ಝೂಗೆ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಆ ಪರ್ಟಿಕ್ಯುಲರ್ ಇದಿದೆ, ಭರವಸೆ ಇದೆ, ಆಗ್ತದಂತ ಕೂಡ ಇದೆ. ಪಿಲಿಕುಲನ್ನು ಹೋಲಿಸಬಹುದು, ನಮಗೆ ಹೋಲಿಸಬಹುದು. ಓಕೆ, ಜೊತೆಗೆ ಸರ್ ಈಗ ಒಂದು ವಿಚಾರ ನೀವು ಮೆನ್ಷನ್ ಮಾಡಿದ್ರಿ, ಗಾಲ್ಫ್ ಕ್ಲಬ್ ಕೂಡ ನಾನು ಇಲ್ಲಿ ಒಂದು ಕಮೆಂಟ್ ಹೊಡೆದೆ, ಅಲ್ಲಿ ಗಾಲ್ಫ್ ಕ್ಲಬ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಪಿಲಿಕುಳ ಅಂತ ಹೇಳಿ ಹಾಕಿದ್ದಾರೆ. ಇದು ಏನ್ ಸರ್, ಏನ್ ಕತೆ? ಅಂದ್ರೆ ಈ ಒಂದು ಪಿಲಿಕುಳದ ಪ್ರಾಣಿಗಳ ಜಾಗವನ್ನ ಏನಾದರೂ ಕೊಳ್ಳೆ ಹೊಡಿಲಿಕ್ಕೆ ಆಯಿತಾ? ಈ ಕಮರ್ಷಿಯಲ್ ಆಗಿ ಗಾಲ್ಫ್ ಕ್ಲಬ್ಗಳನ್ನ ಮಾಡಿ ಅಲ್ಲಿ ಆ ಶೋಕಿಗಳಿಗೆ ಐಷಾರಾಮಿ ಜೀವನ ಮಾಡ್ಲಿಕ್ಕೆ ಆಗ್ತಾ ಇದೆಯಾ, ಹೇಗೆ? ಈ ಒಂದು ವಿಚಾರ ಏನು, ಮಾಹಿತಿ ಏನು ಈ ಬಗ್ಗೆ? ಪಿಲಿಕುಲ ಡೆವಲಪ್ಮೆಂಟ್ ಅಥಾರಿಟಿ ಅವ್ರ ಹತ್ರನೇ ಉತ್ತರ ಇಲ್ಲ. ಅವ್ರ ಹತ್ರ ಎಷ್ಟು ಜಾಗ ಇದ್ರೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಇದಿಲ್ಲ. ಇನ್ನೊಂದು ಗಾಲ್ಫ್ ಕ್ಲಬ್ ಕೇವಲ ಗಾಲ್ಫ್ ಕ್ಲಬ್ ಅಂತಲ್ಲ, ಅಲ್ಲಿ ಮಾನಸ ವಾಟರ್ ಪಾರ್ಕ್ ಇದೆ, ಅಲ್ಲಿ ಲೇಕ್ ಗಾರ್ಡನ್ ಇದೆ, ಹೆರಿಟೇಜ್ ಹೌಸ್ ಇದೆ, ಅದೆಲ್ಲ ಪಿಲಿಕುಲ ಬಯಾಲಜಿಕಲ್ ಪಾರ್ಕಿನ ಜಾಗ ಅಂತ ಇವರು ಲೈಸೆನ್ಸ್ ಗೆ ತೋರಿಸಿದ್ದಾರೆ. ಲಾರ್ಜ್ ಲೈಸೆನ್ಸ್ ಏನ್ ಪಡೆದಿದ್ದಾರೆ, 358 ಎಕರೆ ಏನ್ ತೋರಿಸಿದ್ದಾರೆ, ಅತಿ ದೊಡ್ಡ, ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಗಾಲ್ಫ್ ಕ್ಲಬ್ ಇದ್ರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಬಟ್ ಮಾನಸ ವಾಟರ್ ಪಾರ್ಕ್, ನಮ್ಮ ಲೇಕ್ ಗಾರ್ಡನ್, ಹೆರಿಟೇಜ್ ಹೌಸ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ, ಹಾಗಾದ್ರೆ ಎಲ್ಲವೂ ಕೂಡ ಅಲ್ಲಿ ಅವ್ಯವಸ್ಥೆ, ಅಡ್ಮಿನಿಸ್ಟ್ರೇಷನ್ ಹೇಗೆ ನಡೆಸಬೇಕಂತ ಅವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಇದ್ದವರು ರಿಟೈರ್ಡ್ ಈ ಫಾರೆಸ್ಟ್ ಆಫೀಸರ್ನವರೆಲ್ಲ ಕರಪ್ಟ್ ಫಾರೆಸ್ಟ್ ಆಫೀಸರ್ ಮತ್ತೆ ತಹಸೀಲ್ದಾರ್, ಅವರಿಗೆ ಹೇಗೆ ನಡೆಸಬೇಕಂತಾನೆ ಗೊತ್ತಿರ್ಲಿಲ್ಲ. ಇದು 2017 ನಂತರ ಇದನ್ನು ಪಿಲಿಕುಲ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಟ್ರಾನ್ಸ್ಫರ್ ಆಯ್ತು. ಇವ್ರು ಏನ್ ಮಾಡ್ಕೊಂಡಿದ್ರು, ಅದೇ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಹೋದ್ರು. ಮುಂಚೆ ಹೇಗೆ ನಡೆಸ್ತಾ ಇದ್ರು ಆ ತರನೇ ನಡೆಸ್ತಾ ಹೋದ್ರು. ಇದಕ್ಕೆ ಯಾವುದೇ ಒಂದು ಕಮಿಟಿ ಮೀಟಿಂಗ್ ಕೂಡ ಆಗ್ಲಿಲ್ಲ. ಖಾಲಿ ಒಂದೇ ಮೀಟಿಂಗ್ ಆದ 2019 ಇಂದ ಖಾಲಿ ಒಂದೇ ಮೀಟಿಂಗ್ ಆಗಿತ್ತು. ಇವಾಗ ಸ್ವಲ್ಪ ಮೀಟಿಂಗ್ ಆಗ್ತಿದೆ, ಆದ್ರೆ ಏನು ಬದಲಾವಣೆ ಆಗ್ತಾ ಇಲ್ಲ. ಓಕೆ 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 ಓಕೆ, ಎಸ್ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಕೂಡ ಯಾಕೆ ಥ್ಯಾಂಕ್ ಯು ಅಂತ ಬಂದಾಗ ನಮ್ಮ ಡಿಸ್ಕಷನ್ಗೆ ಬಂದು ಕೂತ್ಕೊಂಡದಕ್ಕಲ್ಲ, ಇಡೀ ನಮ್ಮ ಜನರ ಪರವಾಗಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಬುದ್ಧಿವಂತ ಜನರ ಪರವಾಗಿ, ಪ್ರಜ್ಞಾವಂತ ಜನರ ಪರವಾಗಿ, ಪ್ರಾಣಿಗಳ ಪ್ರಿಯರ ಜನರ ಪರವಾಗಿ, ಆ ಒಂದು ಮುಗ್ಧ ಪ್ರಾಣಿಗಳ ಮೂಕರೋಧನಕ್ಕೆ ತಾವು ಧ್ವನಿಯಾಗಿ ನಿಂತಿದ್ದೀರಿ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು. ನಾನು ಅತ್ಯಂತ ಗೌರವದಿಂದ ನಾನು ಈ ಒಂದು
ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಬಹಳಷ್ಟು ಖುಷಿ ಆಯಿತು. ನಿಮ್ಮಂಥ ಯುವಕರು ಬರಬೇಕು, ನಮ್ಮ ಸಮಾಜದಲ್ಲಿ ಇರಬೇಕು, ನಿಮ್ಮಂಥ ಯುವಕರೆಂದು. ಈ ಮಾಧ್ಯಮದ ಮುಖಾಂತರ ಯಾರಿಗಾದ್ರೂ ಅಂದ್ರೆ ಒಂದು ಕೇಸನ್ನು ಪರ್ಸ್ಯೂ ಮಾಡ್ಬೇಕು, ಇದನ್ನ ಮುಂದೆ ತಕೊಂಡು ಹೋಗ್ಬೇಕು ಅಂತದ್ ಏನಾದ್ರೂ ಇದ್ರೆ ನನ್ನ ಸೋಷಿಯಲ್ ಮೀಡಿಯಾ ಅದ್ರಲ್ಲಿ ಎಲ್ಲಿ ಬೇಕಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಬೇಕಿದ್ರೆ ಗೈಡೆನ್ಸ್ ಕೊಡ್ತೀವಿ. ಈಗಾಗಲೇ ನಾವು ಪಾಲ್ಗುನಿ ನದಿಯ ಕೇಸನ್ನು ಕೂಡ ನಾವು ತಗೊಂಡಿದ್ದೇವೆ, ಅದನ್ನು ಹೀಗೆ ಮುಂದೆ ತಕೊಂಡು ಹೋಗ್ಬೇಕಂತ ಅವ್ರಿಗೆ ಗೈಡೆನ್ಸ್ ಕೊಡ್ತಿದ್ದೇವೆ. ಆತರ ಬೇರೆ ಬೇರೆ ಕೇಸ್ ಇದೆ. ಅಂದ್ರೆ ಎಲ್ಲ ಪ್ರಶ್ನೆ ಮಾಡ್ಬೇಕು. ನನಗೆ ಒಬ್ನಿಗೆ ನಾನು ಒಬ್ಬನೇ ಮಾಡಿದ್ರೆ ಮಂಗಳೂರು ಬದಲಾವಣೆ ಆಗೋದಿಲ್ಲ. ಅದಕ್ಕೆ ನಾವು ಗೈಡೆನ್ಸ್ ಕೊಡ್ತೀವಿ. ನಮ್ಮ ಇನ್ನೊಂದು ಮಂಗಳೂರಿನ ಬಾರ್ ಅಸೋಸಿಯೇಷನ್ ಇಂದ ಕೂಡ ಲಾಯರ್ಸ್ ನವರಿದ್ದಾರೆ ತುಂಬಾ ಜನ. ಒಬ್ಬರು ಒಂದು PIL ಹಾಕ್ಲಿ, ಸ್ಮಾರ್ಟ್ ಸಿಟಿಯ ವಿರುದ್ಧ ಆಗಿರ್ಬೋದು, ಕೋಟಿ ಕಟ್ಲೆ ವೇಸ್ಟ್ ಮಾಡ್ಕೊಂಡು ಫುಟ್ಪಾತ್ ಮಾಡೋದು, ಫುಟ್ಪಾತ್ ಯೂಸ್ ಅಂತ. ಇದಕ್ಕೆ ನಮ್ಮ ಬಾರ್ ಅಸೋಸಿಯೇಷನ್ ಅಂದ್ರೆ ಒಬ್ರು ಲಾಯರ್ ಯಾರಾದ್ರೂ ಪ್ರತಿ ತಿಂಗಳು ಒಂದೊಂದು PIL ಹಾಕಿದ್ರೆ ಇದನ್ನೆಲ್ಲ ಸರಿ ಮಾಡ್ಬೋದು. 100% ಸರ್, 100% ಇದೇ ಕನ್ಸರ್ನ್ ಇರೋದು ನನ್ನಲ್ಲೂ ಕೂಡ. ಆದರೆ ಆಗ್ತಾ ಇಲ್ಲ ಬದಲಾವಣೆಗಳು. ನಾನೇ ಅದೇ ಅನ್ಕೊಳ್ಳೋದು. ಬಹಳಷ್ಟು ಖುಷಿ ಆಯ್ತು. ಅದಕ್ಕೋಸ್ಕರ ಹೇಳುವಂಥ ನಿಮ್ಮನ್ನು ನಾನು ಏನೋ ಹೊಗಳಿದ್ದು ಅಥವಾ ಏನೋ ಅಪ್ರಿಷಿಯೇಟ್ ಮಾಡೋದು ಏನಲ್ಲ, ಫ್ರಮ್ ಮೈ ಹಾರ್ಟ್ ಹೇಳುವಂಥದ್ದು ಅಷ್ಟೇ. ಬಿಕಾಸ್ ನಾನು ಕೂಡ ಇಂಥ ಬದಲಾವಣೆಯನ್ನು ಬಯಸ್ತಾ ಇರುವಂಥವ್ನು ಪ್ರತಿ ಬಾರಿಯೂ ಕೂಡ. ನಮ್ಮ ಈ ಪ್ಯಾನೆಲ್ ಡಿಸ್ಕಷನ್ ನೀವು ನೋಡಿರ್ಬೋದು 7 to 8 ಪ್ರೈಮ್ ಟೈಮಲ್ಲಿ. ಪ್ರತಿ ಬಾರಿಯೂ ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಮಾತಾಡ್ತೀವಿ. ನನಗೆ ಏನೂ ಗೊತ್ತಿಲ್ಲ, ಒಂದು ಜರ್ನಲಿಸಮ್ ಅಂತ ಬಂದು ಅದು ಎಥಿಕ್ಸ್ ಆಗಿರಬೇಕು, ಜೊತೆಗೆ ನ್ಯಾಯವನ್ನು ಕೊಡಬೇಕು. ಪ್ರತಿಯೊಂದು ವಿಚಾರಗಳು ನೋಡಿದಾಗ ಪ್ರತಿ ಬಾರಿಯೂ ಕೂಡ ಅನ್ಯಾಯ ಆಗುತ್ತೆ, ಯಾರು ಕೂಡ ಮಾತಾಡಲ್ಲ, ದುರಂತಗಳು ಅಂತ ಅನಿಸುತ್ತೆ. ತಾವು ಹೇಳಿದಂಥ ಮಾತು 100ಕ್ಕೆ 100 ಸತ್ಯ. ಬದಲಾವಣೆ ಆಗಬೇಕು, ಬದಲಾವಣೆಯನ್ನು ಬಯಸಿರುವವರು ನಾವುಗಳು. ಸೊ ಅದಕ್ಕೋಸ್ಕರ ಪರವಾಗಿಲ್ಲ, 1-2 ಜನ ಆದರೂ ಕೂಡ ಭುವನ್ ಅವರು ಈಗ ಒಬ್ಬರಿದ್ದಾರೆ, ಇಂಥ ಒಂದು 5-10 ಜನ ಭುವನ್ ಆದರೂ ಕೂಡ ಹುಟ್ಕೊಂಡ್ರೆ ನಮ್ಗೆ ಅಷ್ಟು ಸಾಕು. ಸ್ವಲ್ಪ ಮಟ್ಟಿಗೆ ಅನ್ಯಾಯ ಆದರೂ ಕೂಡ ಇಂತಹ ಭ್ರಷ್ಟಾಸುರರಿಗೆ ಸ್ವಲ್ಪ ಆದರೂ ಕೂಡ ಭಯ ಬರುತ್ತೆ, ನಡುಕ ಹೊಡ್ಡುತ್ತೆ. ಸೊ ಇದು ನಮ್ಮ ಉದ್ದೇಶ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಭುವನ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ನಾನು ಪಿಲಿಕುಲದ ಭ್ರಷ್ಟಾಸುರರ ಬಗ್ಗೆ, ಅವ್ಯವಹಾರದ ಬಗ್ಗೆ, ಅಲ್ಲಿ ಪ್ರಾಣಿಗಳಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಮಾತಾಡುವುದರ ಜೊತೆಗೆ ಪಾಪ ಭುವನ್ ಅವರ ಮೈಂಡ್ಸೆಟ್ ಭಾಳಷ್ಟು ಇಷ್ಟ ಆಯಿತು. ಭುವನ್ ಅವರ ಹೋರಾಟ ಭಾಳಷ್ಟು ಇಷ್ಟ ಆಯಿತು. ಜೊತೆಗೆ ಕಾನೂನಿನ ಮೇಲೆ ಅವರಿಟ್ಟಿರುವಂಥ ನಂಬಿಕೆ, ನಾನು ಕೂಡ ಕಾನೂನಿನ ಮೇಲೆ ಭಾಳಷ್ಟು ನಂಬಿಕೆಯನ್ನು ಇಟ್ಟಿದ್ದೀವಿ. ಯಾಕಂದರೆ ಅದು ನಮ್ಮನ್ನು ಸರ್ವೈವ್ ಮಾಡ್ತಾ ಇರುವಂಥದ್ದು. ಯಾರೇ ಎಷ್ಟೇ ಪವರ್ಫುಲ್ ವ್ಯಕ್ತಿಗಳಾಗಿರಲಿ ಅದರ ಮೇಲೆ ಭಾಳಷ್ಟು ನನಗೆ ಭಯ ಇದೆ ಈಗಲೂ ಕೂಡ. ಅದನ್ನು ಕೊಂಡುಕೊಳ್ಳಲಿಕ್ಕೆ ಭಾಳಷ್ಟು ಕಷ್ಟ ಈಗಿನ ಕಾಲಘಟ್ಟದಲ್ಲಿ, ಅದು ನಂಬಿಕೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರು ದಯಮಾಡಿ ಈಗ ಇನ್ನು ಮುಂದಕ್ಕೆ ತಾವುಗಳು ಸ್ಟ್ರಿಕ್ಟಾಗಿ ಗಮನ ಹರಿಸಬೇಕಾಗುತ್ತೆ. ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದಿರಿ ಎಲ್ಲವೂ ಕೂಡ ಸರಿ ಇದೆ, ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ, ಎಲ್ಲ ರೂಮರ್ಸ್ ವದಂತಿಗಳು ಅಂತ ಬಂದಾಗ ಈಗ ವದಂತಿಗಳಲ್ಲ, ವಿತ್ ಪ್ರೂಫ್ ಎವಿಡೆನ್ಸ್ ಎಲ್ಲ ಬಂದಿದೆ. ಏನು ವಿಷಕಾರಿ ಅಂಶ ಪತ್ತೆಯಾಗಿದೆ ಪಾಪ ಮುಗ್ಧ ಪ್ರಾಣಿಗಳು ತಿನ್ನುವಂತಹ ಅನ್ನ ಆಹಾರದಲ್ಲಿ. ಸೊ ಹಾಗಿದ್ದಾಗ ಇನ್ನು ಮುಂದಕ್ಕೆ ತಾವುಗಳು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತೀರಿ, ಯಾವ ರೀತಿ ಕ್ರಮವನ್ನು ಆ್ಯಕ್ಷನ್ಗಳನ್ನು ತೆಗೆದುಕೊಳ್ತೀರಿ, ಅದರ ಮೇಲೆ ತೀರ್ಮಾನ ಆಗಿರುವಂಥದ್ದು. ಜೊತೆಗೆ ಮುಗ್ಧ ಪ್ರಾಣಿಗಳ ಹೆಸರಿನಲ್ಲಿ ತಿನ್ನುವ ಆಹಾರದಲ್ಲಿ, ಅನ್ನದಲ್ಲಿ ಈ ರೀತಿ ಹಣ ದೋಚುವಂತಹ ವ್ಯಕ್ತಿಗಳಿಗೆ ಉಳಿಗಾಲ ಯಾವತ್ತೂ ಕೂಡ ಇಲ್ಲ. ಅದು ತಕ್ಕ ಶಿಕ್ಷೆಯನ್ನು ಅವರು ಅನುಭವಿಸ್ತಾರೆ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಂಡ ನ್ಯೂಸ್ 24/7.